विघ्नेशाय सरस्वती पार्वती गुरवे नमः। दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಹೊರದಿಂದ ರಕ್ಕಸರ ದೈತ್ಯ ಗಿಡದೆ ಹೊರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಥಿಸಿ ಮೆಚ್ಚಿಸಿ ಹರವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ಹರವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ ಧರಣಿಯನ್ನು ಕೊತ್ತಿದ್ದ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯಳು ವಿಜಯದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾರತನಾಗಿ ಕವಿಗಳ ಸಂದಣಿಗೆ ಬಲವನ್ನು ಬೇಳುವೆ ನೀ ಕಥಾಮೃತವ ಬಂಡೆ ಗೊರಗೋತ ಭೀಮ ಬಂಡೆ ಗೊರಗೋತ ಭೀಮ ಬಾಳುವೆಯೋ ಕೈಗೋತು
ಗಲಿಗಿ ಪರಿಯ ಭಂಡ ಬಾಳುವೆಯಾಯ್ತು ಗಂಡು ಗಲಿಗಿ ಪರಿಯ ಭಂಡ ಬಾಳುವೆಯಾಯ್ತು ಬಂಡೆಯಂದದಿ ಮಾತು ಕಳೆದು ಬಂಡೆಯಂದದಿ ಮಾತು ಕಳೆದು ಬಂಡೆಗೂ ಈ ಮಂಡೆಗೂ ಒಂದು ರೀತಿಯ ಒಳ್ಳೆ ಹೊಂದಾಣಿಕೆ. ಮಂಡೆ ಬಿಸಿ ಆಯಿತು ಅಂತಾದ್ರೆ ಬಂಡೆಯನ್ನೇರಿ ಕುಳಿತುಕೊಳ್ಳೋದು, ಬಂಡೆಯನ್ನೇರಿ ಕುಳಿತುಕೊಂಡೆ ಅಂತಾದ್ರೆ ಮಂಡೆ ಬಿಸಿಯಾಗಿದೆ ಅಂತಲೇ ಅರ್ಥ. ಅಯ್ಯೋ ದುರ್ವಿಧಿಯೇ, ಒಡವೆ ಇದ್ದು ಬಡವೆ, ಗಂಡ ಇದ್ದು ವಿಧವೆ ಎಂಬ ಗಾದೆಯಂತೆ ಭೀಮನ ಸ್ಥಿತಿಯಾಗಿ ಹೋಯ್ತಲ್ಲ. ಹುಟ್ಟಿದ ಮರುಗಳಿಗೆಯಲ್ಲಿಯೇ ಬಂಡೆಯ ಮೇಲೆ ಬಿದ್ದಂತೆ ಪ್ರಚಾರ ಆಯಿತು. ಭೀಮ ಬಲುಗಟ್ಟಿಗ, ಬಂಡೆಯ ಮೇಲೆ ಬಿದ್ದರೂ ಮಂಡೆ ಒಡೆಯಲಿಲ್ಲ, ಬಂಡೆಯೇ ಒಡೆದು ಹೋಯಿತು. ಭೀಮನಿಗೆ ಎಷ್ಟು ನೋವಾಯಿತು ಅಂತ ಒಬ್ಬರಾದರೂ ಯೋಚನೆ ಮಾಡಿದ್ದಾರೆ? ಜೀವನದ ಉದ್ದಕ್ಕೂ ನೋವನ್ನು ಅನುಭವಿಸುತ್ತಾ ಇದ್ದೇನೆ, ಹೇಳುವುದಕ್ಕಿಲ್ಲ. ಯಾಕೆ? ಕಾಣುವುದಕ್ಕೆ ಬಲಿಷ್ಠ. ನನ್ನ ನೋವು ನನಗೇ ಗೊತ್ತು. ಆದರೆ ಏನು ಮಾಡೋಣ, ನನ್ನ ಸ್ಥಿತಿ ಏನಾಗಿದೆ? ಬಂಡೆಯಂತೆಯೇ ಆಗಿ ಹೋಗಿದೆ. ಯಾವ ಪ್ರತಿಕ್ರಿಯೆ ಇಲ್ಲ, ಯಾವ ಸ್ಪಂದನ ಇಲ್ಲ, ನಿಷ್ಕ್ರಿಯೆ, ಜಡತ್ವವೇ ಆವರಿಸಿ ಹೋಗಿದೆ. ಆ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾನೆ ಭೀಮ. ವನವಾಸ, ಅಜ್ಞಾತವಾಸ. ಈಗ ನನ್ನ ತಮ್ಮ ಅರ್ಜುನ ವೇದವ್ಯಾಸರ ನಿರ್ದೇಶನದಂತೆ, ಅಣ್ಣನ ಅಂಬೋಣದಂತೆ ಇಂದ್ರಕೀಲಕ್ಕೆ ಹೋಗಿ ಪರಮೇಶ್ವರನ ಮೆಚ್ಚಿಸಿ ಪಾರಿತೋಷಕವಾಗಿ ಪಾಶುಪತವನ್ನು ಪಡೆದವ ಮರಳಿ ಬರಲಿಲ್ಲ ಊರಿಗೆ ಅಂದ್ರೆ ಈ ಕಾಡಿಗೆ. ದೇವಲೋಕದಿಂದ ಪುಷ್ಪಕ ವಿಮಾನ ಬಂತಂತೆ, ದೇವತೆಗಳು ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋದ್ರಂತೆ. ನೋಡಿ ಅವನ ಯೋಗ ಹೇಗುಂಟು, ನಮ್ಮ ದುರ್ಯೋಗ ಹೇಗುಂಟು ನೋಡಿ. ಈ ಪಾಶುಪತವನ್ನು ಪಡೆಯಲಿಕ್ಕೆ ಭೀಮ ಹೋಗಲಿ ಅಂತ ಹೇಳಿದ್ರೆ ನಮ್ಮ ಅಣ್ಣನಿಗೆ ಏನಾಗ್ತಿತ್ತು ಅಂತ. ಏನು ಪರಮೇಶ್ವರನ ಮೆಚ್ಚಿಸುವುದಕ್ಕೆ ನನಗಾಗುವುದಿಲ್ವ? ನನಗೇನು ಭಕ್ತಿಯೇ ಇಲ್ವ? ಶಕ್ತಿ ಭಕ್ತಿ ಸಂಯುಕ್ತ ವ್ಯಕ್ತಿ ಅಂದ್ರೆ ಭೀಮನೇ. ಆದ್ರೆ ಯೋಗ ಬೇಕಲ್ಲ, ಎಲ್ಲವುದಕ್ಕೂ ಯೋಗ ಬೇಕು. ಯೋಗ ಇಲ್ಲದೆ ಇದ್ರೆ ಪ್ರಯೋಜನವೇ ಇಲ್ಲ. ಅಂತೂ ಭವಣೆಯನ್ನು ಅನುಭವಿಸುವುದಕ್ಕೆ ಭೀಮ, ಭಾರವನ್ನು ಹೊರುವುದಕ್ಕೆ ಭೀಮ, ಬಂಡೆಯನ್ನು ಒಡೆಯುವುದಕ್ಕೆ ಭೀಮ, ಬಂಡೆಯ ಮೇಲೆ ಕುಳಿತುಕೊಳ್ಳುವುದಕ್ಕೆ ಭೀಮ, ಎಲ್ಲವುದಕ್ಕೂ ತಲೆ ಕೊಡುವುದಕ್ಕೆ ಭೀಮ. ಯಾವ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದ್ದೇನೋ ಏನೋ. ಅಂತೂ ಮಂಡೆ ಬಿಸಿ ನಮಗೆ ತಪ್ಪುವುದಿಲ್ಲ. ಯಾವಾಗ ಇದೆಲ್ಲ ಮುಗಿಯುತ್ತದೋ, ಯಾವಾಗ ನನ್ನ ಮಡದಿ ದ್ರೌಪದಿಗೆ ಕೊಟ್ಟಂತಹ ಮಾತನ್ನು ನಾನು ಈಡೇರಿಸ್ತೇನೋ, ಆಗ್ತದೋ ಇಲ್ಲವೋ ಒಂದು ಅರ್ಥವೇ ಆಗುವುದಿಲ್ಲ ಎಂದು ಚಿಂತಿಸುತ್ತಿರುವ ಕಾಂತನನು ದೂರದಿ ನಿಂದು ಕಾಣುತ್ತ ಕೃಷ್ಣೆ, ಚಿಂತಿಸುತ್ತಿರುವ ಕಾಂತನನು ದೂರದಿ ನಿಂದು ಕಾಣುತ್ತ ಕೃಷ್ಣೆ, ಕಳವಳವ ತಾಳಿದಳು ಕೃಷ್ಣೆ, ಕಳವಳವ ತಾಳಿದಳು. ನೊಂದಿರುವರು ಕುಗ್ಗಿದರೆ ಕೂಳ ಕೌರವಗೆಂದು ಭಾಷೆಗಳು ಬಂಜೆಯಗವು. ನೊಂದಿರುವರು ಕುಗ್ಗಿದರೆ ಕೂಳ ಕೌರವಗೆಂದ ಭಾಷೆಗಳು ಬಂಜೆಯಗವು.
ಬೇಕಾಗಿ ಮುಂದೆ ಬಂದು ಸಾಗಿ 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 ಬದರಿಕಾಶ್ರಮವನ್ನು ಸೇರಿದವರು ನಾವೀಗ. ಗಂಧಮಾದನ ಪರ್ವತದ ತಪ್ಪಲ ಪ್ರದೇಶ ಇದು. ನನ್ನವರೊಟ್ಟಿಗೆ ನಾನೂ ಬದುಕನ್ನು ಕಳೆಯುತ್ತಾ ಇದ್ದವರು. ನನ್ನಿನಿಯ ಪಾರ್ಥ ವಿಶೇಷವಾದ ಸಾಧನೆಗೆ ಬೇಕಾಗಿ ದೂರಾಗಿ ಹೋಗಿದ್ದಾರೆ. ನನ್ನ ಮನಸ್ಸಿನ ಪ್ರೀತಿಯ ಒಡೆಯ ಭೀಮಸೇನ ಎಲ್ಲಿ ಅಂತ ಹೀಗೆ ಹೊರಗಡೆ ಒಂದು ನೋಡಿದರೆ, ಅಯ್ಯೋ ದೇವರೇ, ಬಂಡೆಯ ಮೇಲೆ ಮತ್ತೊಂದು ಬಂಡೆಯನ್ನು ಪ್ರತಿಷ್ಠಾಪಿಸಿದ ಹಾಗೆ ಮಂಡೆಗೆ ಕೈ ಕೊಟ್ಟು ಕುಳಿತುಕೊಂಡು ಬಿಟ್ರಲ್ಲ ಇವರು ಕುಳಿತುಕೊಂಡ್ರೆ ಕೆಲಸ ಆಗ್ತದ? ಆಗೋದಿಲ್ಲ. ಹೀಗೆ ಇವರು ಕುಗ್ಗಿದರು ಅಂತಾದರೆ ಪಾಂಡವರ ಬದುಕೆ ನಾಶವಾಗಿ ಹೋಗುತ್ತದೆ. ಅಪಮಾನಕ್ಕೊಳಗಾದ ವ್ಯಕ್ತಿ ಕುಗ್ಗಿದರೆ ಅಥವಾ ನಿಷ್ಕ್ರಿಯನಾದರೆ ಅವನ ಬದುಕು ಸರ್ವನಾಶವಾಗಿ ಹೋಗ್ತದೆ. ಹಾಗಾದರೆ ಕೌರವರಿಂದ ಅಪಮಾನಕ್ಕೊಳಗಾದವರಲ್ಲವೇ ಪಾಂಡವರು, ಕೌರವರ ಸಮ್ಮುಖದಲ್ಲಿ ಭಾಷೆ ಮಾಡಿದರಲ್ಲವೇ ಈ ಭೀಮಸೇನರು. ಇವರು ಕುಗ್ಗಿದರು ಅಂತಾದರೆ ಮುಂದಾಪ ಕಜ್ಜಗಳಿಗೆ ಅರ್ಥ ಬರುವುದಕ್ಕೆ ಸಾಧ್ಯತೆ ಉಂಟೆ, ನನ್ನ ಭಾಷೆಗಳು ಈಡೇರುವುದಕ್ಕೆ ಅವಕಾಶ ಉಂಟೆ. ಏನು ಮಾಡಲಿ? ಭೀಮ ಎಂಬಂತ ಚೆಂಡಿಗೆ ಗಾಳಿ ಹಾಕಬೇಕಲ್ಲ ಈಗ. ಕುಂದೆ ಮನ ನಿರ್ವೀರ್ಯವಾಪುದೆಂದೆನು ತಲ್ಲಿ ಇಂದು ಮುಖಿ ಯೋಚಿಸಿರೆ ನಾಸಿಕಕ್ಕೆ ದಿವ್ಯ ಸೌಗಂಧ ಸೋಕಲು, ನಾಸಿಕಕ್ಕೆ ದಿವ್ಯ ಸೌಗಂಧ ಸೋಕಲು, ದಿವ್ಯ ಸೌಗಂಧ ಸೋಕಲು ತಾನದೊಂದು ಬಯಕೆಯ ತಳೆದು ನುಡಿದಳಿನಿ ಎಂಗೆರಗುತ್ತಾಗ ಓ ಜೀವಿತೇಶ, ವಲ್ಲಭ, ಭೀಮಸೇನ, ಒಳ್ಳೆಯದಾಗಲಿ. ಏನು ಕಳ್ಕೊಂಡ್ವಿ? ಕೆಳಗೆ ನೋಡ್ತಾ ಇದ್ರಲ್ಲ. ಕಳ್ಕೊಳ್ಳಿಕ್ಕೆ ಇನ್ನು ಏನು ಉಂಟು ಅಂತ ನೋಡ್ತಾ ಇದ್ದೆ. ಹೌದು, ಎಲ್ಲವನ್ನು ಕಳ್ಕೊಂಡವರಿಗಿಂತ ಕಳ್ಕೊಳ್ಳೋದು ಒಂದೇ ಇರುವುದು ಅಲ್ವಾ? ಹೌದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಪ್ರಾಣದ ಬಗ್ಗೆ. ಹೌದು. ಏನಿದು ಕಾಂತಾರ, ಏನಿದು ಏನಿದು ಕಾಂತ, ಏನಿದು ಮೌನವು ಕಾಂತ, ಏನಿದು ಮೌನವು ಮೌನವು ಏನಿದೆನ್ನಯ ಮಾವ ಪೊತ್ತು ತಂದಿಗ ಗಂಧ, ಏನಿದೆನ್ನಯ ಮಾವ ಪೊತ್ತು ತಂದಿಗ ಗಂಧ, ಪೊತ್ತು ತಂದಿಗ ಗಂಧ ಗಂಧ, ಪೊತ್ತು ತಂದಿಗ ಗಂಧ ಕಾನನ ತುಂಬಿರಲು, ಏನಿದೆನ್ನಯ ಮಾವ ಪೊತ್ತು ತಂದಿಗ ಗಂಧ, ಎನ್ನಯ ಮಾವ ಪೊತ್ತು ತಂದಿಗ ಗಂಧ ಗಂಧ ಗಂಧ, ಈ ಕಾನನ ತುಂಬಿರಲು ಗಂಧ, ಕಾನನ ತುಂಬಿರಲು ಗಂಧ, ಕಾನನ ತುಂಬಿರಲು ಮೂಗಿಲ್ಲದವರಂತೆ ಬಾಗಿ ಕುಳ್ಳಿರ್ಪಿರಿ,
ಮೂಗಿಲ್ಲದವರಂತೆ ಬಾಗಿ ಕುಳ್ಳಿರ್ಪಿರಿ ಬಾಗಿ ಕುಳ್ಳಿರ್ಪಿರಿ ಸೌಗಂಧ ಸುಖ ಕೊಡದೇಗೆ ಸೌಗಂಧ ಸುಖ ಕೊಡದೇಗೆ ಬಾಗುವೆ ಸುಮವಗುದದ ನೀವು ತಂದೀಯ ಬಾಗುವೆ ಸುಮವಗುದದ ನೀವು ತಂದೀಯೇ ಹೋಗಿ ಪುಡುಕಿರಂದೋಳು ತಂದೀಯೇ ಹೋಗಿ ಪುಡುಕಿರಿ ಪುಡುಕಿರಿ ತಂದೀಯೇ ಹೋಗಿ ಪುಡುಕಿರಿ ಎಂದೋಳು ಬಾಗುವೆ ಸುಮವಗುದದ ನೀವು ತಂದೀಯ ಹೋಗಿ ಪುಡುಕಿರಂದಳು ಹೋಗಿ ಪುಡುಕಿರಂದಳು ಏನಿದು ಕಾಂತ ಏನಿದು ಕಾಂತ ಏನಿದು ಮೌನವು ಏನು ಅಲ್ಲವ ಇದು? ಹಾ ಈ ಬಂಡೆಯ ಮೇಲೆ ತಲೆ ತಗ್ಗಿಸಿ ಹಾ ಮೌನವಾಗಿ ಕುಳಿತರಲ್ಲ. ಹೌದು, ನಾನು ಒಬ್ಬರೇ ಇದ್ದಾಗ ಮಾತಾಡುವುದೇ ಇಲ್ಲ. ಈ ನಾನು ಬಂದಿದ್ದೇನೆ, ಈಗ ಅದಕ್ಕಾಗಿ ಎದ್ದು ಬಂದಿದ್ದೇನೆ. ಮಾತಿನಲ್ಲಿ ಮೌನವಾಗಿದ್ದು ಹೇಳಿದ್ದಲ್ಲ ನಾನು. ಹಾ ನಿಮ್ಮ ಮುಖದ ಭಾವವೂ ಮೌನವಾಗಿ ಹೋಗಿದೆ. ಹೌದೌದು, ಅದು ಒಂದಕ್ಕೊಂದು ಸಂಬಂಧ. ಎಲ್ಲಾ ಕಾಲಕ್ಕೂ ವ್ಯಕ್ತಿ ನಾಲಿಗೆಯಿಂದಲೇ ಮಾತಾಡಬೇಕು ಅಂತಿಲ್ಲ. ಹುಬ್ಬಿನಿಂದಲೂ ಮಾತಾಡಬಹುದು, ಕಣ್ಣಿನಿಂದಲೂ ಮಾತಾಡಬಹುದು, ಭಾವದಿಂದಲೂ ಮಾತಾಡಬಹುದು ಸ್ವಾಮಿ. ಹೌದು, ನಿಮ್ಮ ಮುಖದ ಭಾವ ಸತ್ತು ಹೋಗಿದೆಯಲ್ಲ. ಅದು ಇವತ್ತಲ್ಲ, ನಿನಗೆ ಗೊತ್ತಾದದ್ದು ಇವತ್ತು. ಓ ನೀವು ಹೇಗಿರ್ಬೇಕು? ಹಾ ಚೈತನ್ಯದ ಮೂರ್ತಿ ನೀವು, ಉತ್ಸಾಹದ ಚಿಲುಮೆ ನೀವು. ಹೌದೌದು, ಭೀಮ ಹೇಳುವಾಗಲೇ ಬಾಯಿ ತುಂಬಿ ಬರ್ತದೆ ಸ್ವಾಮಿ, ಹೃದಯ ತುಂಬಿ ಬರ್ತದೆ. ಅದೇ ಹೇಳುವವರಿಗೆ ಬಾಯಿ ತುಂಬುತ್ತದೆ, ನೋಡುವಾಗ ತುಂಬಿದ ಬಾಯಿ ಇಳಿದು ಹೋಗ್ತದೆ. ಕಣ್ಣು ತುಂಬಬೇಕು. ಹೇಳುವಾಗ ಬಾಯಿ ತುಂಬಬೇಕು, ನೋಡುವಾಗ ಕಣ್ಣು ತುಂಬಬೇಕು. ಇದು ಎರಡೂ ಹೋಯ್ತು. ನಿಮ್ಮಲ್ಲಿ ಎರಡೂ ಉಂಟು. ಇಲ್ಲಪ್ಪ, ಕಣ್ಣು ತುಂಬುವ ಆಯಾಕಾರ, ಬಾಯಿ ತುಂಬ ಕರೆಯುವುದಕ್ಕೆ ಒಳ್ಳೆಯ ಹೆಸರು ಭೀಮ. ವಲ್ಲಭ, ಓ ನಿಮ್ದು ಮೂಗು ಹೋಯ್ತಾ? ಮುಖವೇ ಇಲ್ಲ, ಮೂಗು ಹೋಯ್ತಾ ಕೇಳ್ತಾರೆ. ಮುಖ ಇದ್ರಲ್ವ ಮೂಗಿರುವುದು. ಅಲ್ಲ, ಮುಖ ಹೋಗುವಂಥದ್ದು ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲ, ಇನ್ನೇನು ಆಗ್ಲಿಕ್ಕಿಲ್ಲ, ಎಲ್ಲ ಮುಗಿದೋಯ್ತು. ಆಗುವುದಕ್ಕಿರುವುದೇ ಇನ್ನು. ನೀವು ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ, ಹಿಂದಾದ ಬಗ್ಗೆ ಚಿಂತಿಸುವುದಲ್ಲ, ಅದನ್ನೇ ಎಣಿಸುತ್ತಾ ಎಣಿಸುತ್ತಾ ಕೊರಗುವುದಲ್ಲ, ಅದರ ಪರಿಹಾರದ ಬಗ್ಗೆ ಯೋಚಿಸಬೇಕು ಮನುಷ್ಯ. ಹಾಗಾಗಿ ಯೋಚನೆ ಮಾಡಿ ಹೆಜ್ಜೆ ಇಟ್ಟಿದ್ದೆ ಆದ್ರೆ ಮುಂದೆ ಮಾಡಬೇಕಾದದ್ದು ಅವನಿಗೆ ಹೊಳೆಯುತ್ತದೆ. ನೀವು ಯೋಚನೆ ಮಾಡುವುದಿಲ್ಲ ಸ್ವಾಮಿ, ಬರೀ ಚಿಂತೆ ಮಾತ್ರ ಮಾಡುವುದು ನೋಡಿ. ಹೌದೇ? ಬಿಡಿ, ಮೂಗುಂಟು ತಾನೆ ಆಕಾರಕ್ಕೆ. ಆಕಾರಕ್ಕೆ ಒಳ್ಳೆ ಮೂಗು, ಅದು ಕೆಲಸ ಮಾಡ್ತದಲ್ಲ. ಅದೇನು ಮಾನ ಉಂಟು, ಅದು ಅನುಮಾನ. ನೀವು ರಾಜ್ಯವನ್ನ ಆಡಳಿತ ಬರಬಹುದು, ಬೊಕ್ಕಸ ಭಂಡಾರ ಎಲ್ಲವನ್ನೂ ನ್ಯಾಸವಾಗಿಟ್ಟಿರಬಹುದು, ದೇಹದ ಅಂಗವನ್ನು ನ್ಯಾಸವಾಗಿ ಇಡ್ಲಿಲ್ವಲ್ಲ. ಮೊದಲಿಟ್ಟಿದ್ದವು, ಆಮೇಲೆ ಬಿಟ್ಟು ಕೊಟ್ಟವ, ದಾಸತ್ವ ಹೋಯ್ತು. ಹಾಗಾದ್ರೆ ಮತ್ತೆ ಈಗ ಮುಖ ಮೂಗು ಎಲ್ಲ ಇರ್ಬೇಕಲ್ಲ ನಿಮಗೆ. ಅದ್ರ ಒಟ್ಟಿಗೆ ಅದು ಹೋಯ್ತು ಅಂತ. ಓ, ಮಾನ ಎಂಬಂತ ಮೂಗು ಹೋಯ್ತು. ವಿಷಯ ಇರುವುದದು. ಸ್ವಾಮಿ, ನನಗೆ ಮಾನದ ಮೂಗು ಬೇಕಾಗಿಲ್ಲ, ಮಾನದ ಕಿರೀಟವನ್ನು ನೀವು ಮತ್ತೆ ಪಡೀಬೇಕು ಅಂತಾದ್ರೆ ಈ ಮೂಗಿ ಕೆಲಸ ಮಾಡಬೇಕು. ಸ್ವಲ್ಪ ಸರಿಯಾಗಿ ಹೇಳೆ, ಬರೇ ಒಗಟು ಮಾತಾಡ್ತಿ. ಮೊದಲೇ ತಲೆ ಬಿಸಿ ಹೆಚ್ಚು ಉಂಟು, ಮತ್ತು ಹೆಚ್ಚು ಮಾಡ್ತೀನಿ. ನೀವು ತಲೆ ಬಿಸಿ ಮಾಡಿಕೊಂಡ್ರೆ ಕಷ್ಟ ಸ್ವಾಮಿ. ನಿಮಗೆ ಮೂಗಿಗೆ ಪರಿಮಳ ಬರುವುದಿಲ್ವಾ? ಪರಿಮಳ? ಹೌದು, ಪರಿಮಳ. ಏ ದೇವ್ರೆ, ನನ್ನ ಮಾವ ಒಂದು ಒಳ್ಳೆ ಕೆಲಸ ಮಾಡುದು ನೋಡಿ.
ನಿಮ್ಮ ಅಪ್ಪಯ್ಯ. ನಮ್ಮಪ್ಪ ವಾಯುದೇವ. ಹೌದು. ಏನು ನೋಡಿ, ಈ ಸೊಸೆಗೆ ತಂಪಾಗಲಿ, ಹಾ ಸೊಸೆಯ ಮನಸ್ಸು ಸುಖವಾಗಿರಲಿ, ಹಸನಾಗಿರಲಿ ಎಂಬ ಕಾರಣಕ್ಕಾಗಿ ನನ್ನ ಮಾವ ಹ್ಮ್ ಯೋಚನೆ ಮಾಡುವಷ್ಟು ಗಂಡನಾಗಿ ನೀವು ಯೋಚನೆ ಮಾಡುವುದಿಲ್ಲ. ಕೆಲವೊಮ್ಮೆ ಗಂಡನಿಗಿಂತಲೂ ಮಾವನೇ ವಾಸಿ ನೋಡಿ. ಗಂಡನ ಸೃಷ್ಟಿಗೆ ಮಾವನೇ ಕಾರಣ ಅಲ್ವೇನೆ, ಹಾಗಾಗಿ ಅವನೇ ವಾಸಿ. ಹೌದು ಸ್ವಾಮಿ. ಒಳ್ಳೆಯ ಗಂಧವನ್ನ ಹೊತ್ತು ತಂದಿದ್ದಾನೆ. ಓಹೋ, ಸುಗಂಧ. ಹಾ ಈ ಗಂಧ ನಿಮ್ಮ ಮೂಗಿಗೆ ರಾಜುತ್ತಿಲ್ವಾ? ನನಗೆ ಏನು ಗೊತ್ತೇ ಆಗುವುದಿಲ್ಲ. ನಾನ್ಯಾರಂತ ಗೊತ್ತಾಗ್ತದಲ್ಲ. ಅಲ್ಲ, ಕಣ್ಣು ಸರಿ ಉಂಟೆ, ಮೂಗು ಹೇಳಿದ್ದು ನಾನು. ಮೂಗು ಎಲ್ಲವೂ ಸರಿ ಉಂಟು ಸ್ವಾಮಿ, ನಿಮ್ಮ ಮನಸ್ಸು ಸರಿ ಇಲ್ಲ. ಅದು ಅದು ಹೌದೇ, ಅದು ಹೌದೇ. ಈಗ ಸರಿಯಾಗಬೇಕು ಅಂತಾದ್ರೆ ಹಾ ಯಾವತ್ತು ಹಾಗೆ ಹಾ ವ್ಯಕ್ತಿ ಕುಳಿತನ ಬದುಕೇ ಕುಳಿತು ಹೋಗ್ತದೆ. ಹಾ ಹಾ ಯಾವತ್ತು ಕ್ರಿಯಾಶೀಲನಾಗಿರಬೇಕು ಮನುಷ್ಯ. ಹೌದೌದು. ಕ್ರಿಯಾಶೀಲನಾಗಿಲ್ಲ ಅಂತಾದ್ರೆ ಅವ ಜೀವಂತ ಹೆಣವಾಗಿ ಹೋಗ್ತಾನೆ ಸ್ವಾಮಿ. ಏನೂ ಕೆಲಸ ಇಲ್ಲ ಅಂತಾದ್ರೆ ದಾರಿಯ ಮೇಲೆ 10 ಜನ ಹೋಗುವಾಗ ಕಲ್ಲಾದ್ರೂ ಹೊಡಿಬೇಕು. ನೀವು ಹಾಗೆ ಏನೂ ಕೆಲಸ ಇಲ್ಲ, ಈ ಬಂಡಿ ಹಣ ಹೊಡಿಬೇಕು. ಹಾ, ಎಷ್ಟು ಬಂಡೆ ಹೊಡೆದಿದ್ದೇನೆ ಗೊತ್ತಾ? ಮತ್ತೆ ಇದೊಂದು ಯಾಕೆ ಬಿಟ್ರಿ? ಇದೊಂದು ಉಳಿದಿದೆ ಈಗ ಕೂತ್ಕೊಳ್ಬೇಕು ಅಂತ. ಹೌದು. ಹಾ ನಾನು ನಿಮ್ಮಲ್ಲಿ ಬಾಗುತ್ತೇನೆ. ಬಾಗಬೇಡ್ರಿ, ಕೈ ಮುಗಿಯು. ನೀನಾದ್ರೂ ಒಬ್ಬ ಬೀಗ್ಕೊಂಡಿರು. ನಾನು ಬಾಗಿದ್ರೆ ಮಾತ್ರ ಪಾಂಡವರು ಬೀಗುತ್ತಾರೆ. ಹಾ ಹಾ ನನಗೆ ಪಾಂಡವರ ಬೀಗುವಿಕೆ ಬೇಕು ಬಿಟ್ರೆ ಹಾ ನನ್ನ ಬೀಗುವಿಕೆ ಅಲ್ಲ. ನಮ್ಮನ್ನು ಯಾಕೆ ಬೀಗಿಸ್ತೀಯ ನೀನು? ನೀವು ಬೀಗಬೇಕು ಸ್ವಾಮಿ. ಯಾಕೆ? ನೀವು ಬೀಗಿದ್ರೆ ಮಾತ್ರ ಹಾ ಬದುಕು ಸರಿಯಾಗುತ್ತದೆ. ಸರಿ, ಅದಿರ್ಲಿ. ಇರ್ಲಿ. ಬೀಗುವುದು ಬಾಗುವುದು ಅದೆಲ್ಲ ಬೇಡ. ಹಾ ಈಗ ಪರಿಮಳ ಬಂತಲ್ಲ, ಹಾ ಇದು ಯಾವುದೋ ಹೂವಿನ ವಾಸನೆ ಹಾ ಅಲ್ಲ, ಸುವಾಸನೆ ಇರ್ಬೋದು. ನನಗೆ ಆಸೆ. ಸರಿ, ತಪ್ಪಲ್ಲ. ಹೋಗಿ ಯಾವ ಹೂವು ಅದನ್ನು ಶೋಧಿಸಿ ತರಬೇಕು ಅಂತ. ಯಾರು? ನಾನು? ಹೌದು. ಪ್ರಮದೆಯರಿಗೆ ಬೇಗ ಪ್ರೀತವಿಲ್ಲದೆ, ಪ್ರಮದೆಯರಿಗೆ ಬೇಗ ಸುಮದ ಸುವಾಸನೆ, ಸುಮದ ಸುವಾಸನೆ ಘಮಿಸುವುದಂತೆ ತಾನರಸಿ, ಘಮಿಸುವುದಂತೆ ತಾನರಸಿ ವಿಮಲೆ ಮೂಗಿದ್ದರು ಮೂಗಿಲ್ಲದವರಂತೆ, ವಿಮಲೆ ಮೂಗಿದ್ದರು ಮೂಗಿಲ್ಲದವರಂತೆ ನಮಗೆ ನಮ್ಮದೇ ಚಿಂತೆ ಇರುವುದು. ಸಹಜ ಅದು. ಯಾವುದು? ಹೂವಿನ ಗಂಧ ಬಂತು ಅಂತಾದ್ರೆ ಹೆಣ್ಣು ಮಕ್ಕಳ ಮೂಗು ಅರಳುತ್ತೆ. ಗಂಧ ಬಂದರೂ ಹಾಗೆ ಹಾ ಮೂಗರಳುತ್ತದೆ. ಹಾ ನೋಡಿದ್ರೆ ಹಾ ಕಣ್ಣರಳುತ್ತದೆ. ಖಂಡಿತ. ಆಮೇಲೆ ಮುಗಿದರೆ ಹಾ ಮನವೇ ಅರಳುತ್ತದೆ ಸ್ವಾಮಿ. ಖಂಡಿತ, ಅದು ಅನುಮಾನವೇ ಇಲ್ಲ. ಹಾ. ಆ ಹೂವಿಗೂ ಹೆಣ್ಣಿಗೂ ಎಲ್ಲ ದೃಷ್ಟಿಯಲ್ಲಿಯೂ ಒಂದು ರೀತಿ ಸಂಬಂಧ. ಉಂಟು. ಪಂಚೇಂದ್ರಿಯಗಳಿಗೆ ಏಕಕಾಲದಲ್ಲಿ ತೃಪ್ತಿಯನ್ನು ಕೊಡುವ ಯೋಗ್ಯತೆ ಇದ್ದರೆ ಒಂದು ಹೂವಿಗೆ ಮತ್ತೊಂದು ಹೆಣ್ಣಿಗೆ. ಹಾಗಾಗಿ ಅದು ಎಲ್ಲರಿಗೂ ಅದು ಇಷ್ಟ. ಹಾಗಾಗಿ ಬಹಳ ಪ್ರೀತಿ ಹೆಣ್ಣು ಮಕ್ಕಳಿಗೆ. ತಪ್ಪಲ್ಲ, ನಿನ್ನ ಬಯಕೆ ತಪ್ಪಲ್ಲ. ಆದರೆ ನಿಮಗೆ ಗೊತ್ತಾಗ್ಲಿಲ್ವೋ? ನಿಮಗೆ ಮತ್ತೆ ನಿಮಗೆ ಪರಿಮಳ ಗಂಧ ಯಾವುದು ಬರುವುದಿಲ್ವಾ? ನಮಗೆ ಇತ್ತೀಚೆಗೆ ಎಲ್ಲವೂ ಒಂದೇ ಆಗಿ ಹೋಗಿದೆ. ಈ ವಾಸನೆ ಗಂಧ ಎಲ್ಲ ಒಂದೇ ನಿಮ್ಗೆ. ಆಕಾರಕ್ಕೊಂದು ಮೂಗುಂಟು, ಹಾ. ಮುಖದ ಅಲಂಕಾರಕ್ಕೆ ಬೇಕಾಗಿದೆಯೋ ಎಂಬಂತೆ. ಹಾ, ಹಾ, ಹಾ. ಆದರೆ ವಾಸನೆಯೂ ಗೊತ್ತಾಗುವುದಿಲ್ಲ, ದುರ್ಗಂಧವೂ ಗೊತ್ತಾಗುವುದಿಲ್ಲ. ಅದು ಏನಾಗಿದೆ ಎನ್ನುವುದು ನನಗೆ ಗೊತ್ತಾಗುವುದಿಲ್ಲ. ಓ, ಎಲ್ಲ ಸಮಾನ. ಹೌದಪ್ಪ. ಹೀಗಿರುವಾಗ ತತ್ವಜ್ಞಾನಿಗಳಾಡ್ದಾಗ ಆಯ್ತು. ಹೌದೇ, ವೈರಾಗ್ಯದಿಂದ ಮಾತ್ರ ಎಲ್ಲ ಸಮಾನ. ಗಂಧ ಹೊತ್ತು ತನ್ನಲ್ಲ ಅಪ್ಪಯ್ಯ. ನಿನ್ನ ಮಾವ ಹೇಳಿದೆಯಲ್ಲ, ಮಾವನಿಗಿದ್ದಷ್ಟು ಬುದ್ಧಿ ನಿಮಗಿಲ್ಲ. ಹಾ. ಒಂದು ಕೆಲಸ ಮಾಡು, ಏನು? ನನಗಂತೂ ಮೂಗಿಲ್ಲ. ಹೇಗೂ ಗಂಧವನ್ನು ಹೊತ್ತು ತಂದ ಮಾವನನ್ನು ಹೊಗಳಿದ್ಯಲ್ಲ, ಮಾವನಲ್ಲಿ ಒಂದು ಪ್ರಾರ್ಥನೆ ಮಾಡಿಬಿಡು. ಏನಂತ? ಗಂಧವನ್ನು ಹೊತ್ತು ತಂದ ಹಾಗೆ ನಿನ್ನ ಗಾಳಿಯಲ್ಲಿ ಒಂದು ಆ ಹೂವನ್ನು ಹೊತ್ತು ತೆಗೆದುಕೊಂಡು ಬಾ. ಹೂ ತಂದು ಕೊಡುವ ಮಾಮ ಅಲ್ಲ, ಗಂಡ. ಹಾ, ಗಂಧ ತಂದು ಕೊಡುವ ಮಾವ. ಹೌದು. ಹಾ, ಪರಿಮಳ ಮಾತ್ರ ಅವನಿದು. ನಮಗೆ ಹೂವಿಲ್ಲ, ಏನಿಲ್ಲ. ನೀ ಆ ಕಡೆ ಹೋಗು.
ಸ್ವಾಮಿ ಆ, ಯಾಕೆ ಹೀಗೆ ನೀವು ಸಣ್ಣದಲ್ಲ ಹೂವಿನಾಶೆ ಹೆಣ್ಣ ಬದುಕಿಗೆ ಸಣ್ಣದಲ್ಲ ಹೂವಿನಾಶೆ ಸಣ್ಣದಲ್ಲ ಹೂವಿನಾಶೆ ಹೂವಿನಾಶೆ ಸಣ್ಣದಲ್ಲ ಹೂವಿನಾಶೆ ಹೂವಿನಾಶೆ ಸಣ್ಣದಲ್ಲ ಹೂವಿನಾಶೆ 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 ಹೆಣ್ಣ ಬದುಕಿಗೆ ಹೆಣ್ಣ ಬದುಕಿಗೆ ಸಣ್ಣದಲ್ಲ ಹೂವಿನಾಶೆ 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 ಸಣ್ಣದಲ್ಲ ಹೂವಿನಾಶೆ ಹೆಣ್ಣ ಬದುಕಿಗೆ ಹೆಣ್ಣ ಬದುಕಿಗೆ ಉನ್ನತಿಗೆ ಸುಭಾಗ್ಯಪತಿಯೇ ಬಣ್ಣವಿದೆ ಮಗೆ ಉನ್ನತಿಗೆ ಸುಭಾಗ್ಯಪತಿಯೇ ಬಣ್ಣವಿದೆ ಮಗೆ ಪತಿಯೇ ಬಣ್ಣವಿದೆ ಮಗೆ ಸಣ್ಣದಲ್ಲ ಹೂವಿನಾಶ ಹೆಣ್ಣ ಬದುಕಿಗೆ ಉನ್ನತಿಗೆ ಸುಭಾಗ್ಯಪತಿಯ ಬಣ್ಣವಿದೆ ಮಗೆ ಉನ್ನತಿಗೆ ಸುಭಾಗ್ಯಪತಿಯ ಬಣ್ಣವಿದೆ ಮಗೆ ಪತಿಯೇ ಬಣ್ಣವಿದೆ ಮಗೆ ಉನ್ನತಿಗೆ ಸುಭಾಗ್ಯಪತಿಯ ಬಣ್ಣವಿದೆ ಮಗೆ ಮದನ ತಾತ ಬಾಮೆಗಾಗಿ ಕದನ ಮುಖದೋಳು ಮದನ ತಾತ ಬಾಮೆಗಾಗಿ ಕದನ ಮುಖದೋಳು ಮದನ ತಾತ ಮದನ ತಾತ ಮದನ ತಾತ ಮದನ ತಾತ ಮದನ ತಾತ ಮದನ ತಾತ ಭಾಮೆಗಾಗಿ ಕದನ ಮುಖದೊಳು ಮದನ ತಾತ ಭಾಮೆಗಾಗಿ ಕದನ ಮುಖದೋಳು ಮದನ ತಾತ ಭಾಮೆಗಾಗಿ ಕದನ ಮುಖದೋಳು ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ ಪಾರಿಜಾತ ಒದಗಿಸಿಲ್ಲವೇ ಮದನದಾತ ಭಾಮೆಗಾಗಿ ಕದನ ಮುಖದೊಳು ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ ಒದಗಿಸಿಲ್ಲವೇ ಆ ಆ ಆ
ಒದಗಿಸಿಲ್ಲವೇ ಒದಗಿಸಿಲ್ಲವೇ ಸಣ್ಣದಲ್ಲ ಹೂವಿನಾಶೆ ಹೆಣ್ಣ ಬದುಕಿಗೆ ಉನ್ನತಿಗೆ ಸೌಭಾಗ್ಯಪತಿಯೇ ಬಣ್ಣವಿರಿದೆ ಮಗೆ ಮಾತಾಡ್ತೀರಿ ಸ್ವಾಮಿ. ಒಂದು ಹೂವಿನ ವಿಚಾರವಾಗಿ ಮಾತಾಡಿದ್ರೆ, ಒಂದು ಗಂಧದ ವಿಚಾರವಾಗಿ ಮಾತಾಡಿದ್ರೆ, ಹೋಗು ನಿನ್ನ ಮಾವನಲ್ಲಿ ಹೇಳೆ. ಹೌದೇ, ಒಂದು ಹೂವಿನ ವಿಚಾರವನ್ನು ತಂದುಕೊಂಡು ನನ್ನ ತಲೆ ತಿಂತಾ ಇದ್ದೆ. ಯಾವ ದೊಡ್ಡ ಸಂಗತಿ ಅಂತ ಬೇಡಬಹುದು, ಅದೆಲ್ಲ ನಮ್ಮಲ್ಲಿ ಹೇಳುವ ವಿಷಯವು. ಅದು ಸಂಗತಿಯೇ ಅಲ್ವಾ? ಒಂದು ಸಣ್ಣ ವಿಷಯ ಅದು. ಅದೇ ಸಂಗತಿ. ನಿಮಗೆ ಹೆಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲವಾಗಿದ್ರೆ? ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಮದುವೆ ಮತ್ತೆ ಎರಡಾಗಿದ್ದೇವೆ, ಲೆಕ್ಕಕ್ಕೋದು. ಜೊತೆಯಲ್ಲಿ ಪಾಂಡವರಲ್ಲಿ ಮೊದಲು ಮದುವೆ ಆಗಿದ್ದೆ ನೀವು. ಹೌದೇ? ಆದ್ರೂ ಹೆಣ್ಣಿನ ಮನಸ್ಸು ಏನು ಗೊತ್ತಿಲ್ಲ. ಒಂದು ದಿವಸ ನಿನ್ನ ಅಕ್ಕ ಈಗೆಲ್ಲ ಮಾತಾಡಲಿಲ್ಲ. ಮಾತಾಡ್ಲಿಕ್ಕೆ ಅವಳೊಟ್ಟಿಗೆ ಎಷ್ಟು ದಿನ ಇದ್ರಿ ನೀವು? ಅದು ಕೇಳಿ ಲೆಕ್ಕಕ್ಕೆ ಎರಡು ಅಂತ ಹೇಳಿದ್ದದಕ್ಕೆ. ಅಲ್ಲ, ಅವಳೊಟ್ಟಿಗೆ ಇಲ್ಲ, ಇಲ್ಲಿ ಇದ್ದು ಅಷ್ಟಕ್ಕಷ್ಟೇ. ಅಷ್ಟೆಲ್ಲ ತಾತ್ಸಾರ ಬೇಡ. ಯಾವ ಮನುಷ್ಯ ಅತಿಯಾದ ಹತಾಶೆಗೆ ಒಳಗಾಗ್ತಾನೆ, ಅವನ ವ್ಯಕ್ತಿತ್ವ ಮತ್ತು ಅವನ ವ್ಯಕ್ತಿಯಾಗಿ ಕುಸಿಯುತ್ತಾ ಹೋಗ್ತಾನೆ. ಸೋಲಿನಲ್ಲಿಯೂ ಒಂದು ರುಚಿ ಉಂಟು, ನೆನಪಿಟ್ಕೊಳ್ಳಿ. ಅದೇ ಅದನ್ನೇ ಅನುಭವಿಸ್ತಾ ಇದ್ದೇನೆ. ಸೋಲಿನಲ್ಲಿ ಒಂದು ಪಾಠ ಉಂಟು, ನೆನಪಿಟ್ಕೊಳ್ಳಿ ಸ್ವಾಮಿ. ಅದನ್ನೇ ಕಲಿತಾ ಇದ್ದೇನೆ. ಕಲ್ತಿರಾಗುದಿಲ್ಲ, ಕಲಿಯೋದು ಬೇಡ. ಗೆಲುವಿನ ಬಟ್ಟೆಯನ್ನು ಹುಡುಕ್ಬೇಕು ನಾವು. ಇದು ಕಲ್ತ್ಕೊಂಡು ಹುಡುಕುವ ಅಂತ. ದಾರಿ ತಪ್ಪಿ ಹೋಯ್ತು ಅಂದ್ರೆ ಮತ್ತೆ ತಪ್ಪಿ ದಾರಿಯಲ್ಲಿ ಹೋಗ್ತಾ ಇರುದ? ಅಲ್ಲಪ್ಪ, ಸರಿ ದಾರಿ ಅವನು ಹುಡುಕ್ಬೇಕು ನಾವು. ಹುಡುಕ್ಬೇಕು. ಹೌದು, ಹುಡುಕ್ತಾ ಇದ್ದೇನೆ. ಹುಡ್ತಾ ಇರುದ? ಹೀಗೆ ಮಾಡಿ ಹುಡುಕ್ತಾ ಇದ್ದ. ಅಯ್ಯೋ, ತಲೆಗೆ ಬರುವುದೇ ಅದು ವಿಷಯ ಅಲ್ಲ. ನಿಮ್ಮ ತಲೆಯಲ್ಲಿ ಏನೂ ಇಲ್ಲ, ನನಗೆ ಈಗ ಗೊತ್ತಾಯ್ತು. ಹೌದಾ? ಅದರದೇ ಇದ್ರೆ ಹೂವಿನ ವಿಷಯವಾಗಿ ಸಣ್ಣದು ಅಂತ ಹೇಳ್ತಾರಲ್ಲ. ಹೌದು, ಹೂವಿನ ವಿಚಾರ ಹೆಣ್ಣಿನ ವಿಷಯದಲ್ಲಿ ಸಣ್ಣದಲ್ಲವೇ ಅಲ್ಲ. ಹೌದೌದು. ಷೋಡಶ ಅಲಂಕಾರ ಉಂಟು ಹೆಣ್ಣಿಗೆ. ಆ ಅಲಂಕಾರದಲ್ಲಿ ಹೂವಿನ ಅಲಂಕಾರ ಉಂಟು ಸ್ವಾಮಿ. ಹೌದಪ್ಪ. ನೋಡಿ, ಕೇಶವ ಒಂದು ರೀತಿಯಲ್ಲಿ ಸಂತೃಪ್ತ ಹೊಂತಾನೆ, ಶಿವ ಮತ್ತೊಂದು ರೀತಿಯಲ್ಲಿ ಸಂತೃಪ್ತಿ ಹೊಂತಾನೆ. ಹೌದೌದು. ಸೂರ್ಯ ಮತ್ತೊಂದು ರೀತಿಯಲ್ಲಿ ಸಂತೃಪ್ತಿ ಹೊಂತಾನೆ. ಹೌದೌದು. ಹೆಣ್ಣು ಹೇಗೆ ಸಂತೃಪ್ತಿ ಹೊಂತಾಳೆ? ಸುಳ್ಳಲ್ಲ, ನೀನು ಹೇಳು. ಎಷ್ಟೇ ಉಂಟು, ಎಷ್ಟೇ ಶೃಂಗಾರ ಮಾಡಿಕೊಳ್ಳಿ ಹೆಣ್ಣು, ಹೂವಿನದೇ ಇದ್ರೆ ಪೂರ್ಣ ಆಗ್ತದ? ಸಮಯದಲ್ಲಿ ಹೆಣ್ಣು ಹೂವಿನಿಂದಲೇ ಸಂತೃಪ್ತಿ ಉಂಟಾಗ. ಹೌದೇ ಸಮಯದಲ್ಲಿ. ಹೌದೌದು. ಹಾಗೆ ಅಷ್ಟು ತಾತ್ಸಾರವಾಗಿ ಹೂವಿನ ವಿಚಾರಕ್ಕೆ ಮಾತಾಡೋದು ಬೇಡ. ನೀವೇಂದ್ರೆ ಹೂವಿಗೆ ಹೆಣ್ಣಿಗೂ ಒಳ್ಳೆಯ ಸಂಬಂಧ ಉಂಟು ಅಂತ ಹೇಳೋದು ನೀವೇ ಅಷ್ಟು ತಿರಸ್ಕಾರವಾಗಿ ಮಾತಾಡ್ಕೊಂಡು ನಮಗದು ಸಣ್ಣದು ಅಂತ ಬೇಡ. ಒಂದು ಹೆಣ್ಣತಿ ಹೂವನ್ನು ಬಯಸ್ತಾಳೆ ಅಂತಾದ್ರೆ ತಂದು ಕೊಡಲೇಬೇಕಾಗಿದ್ದು ಗಂಡನಿಗೆ ಧರ್ಮ, ಕರ್ತವ್ಯ ಅದು. ಕೇಳುವ ಕೇಳುವ ಕೇಳುದಲ್ಲ, ಹಿಂದೆ ಆಗಿ ಹೋಗಿದ್ದೆಲ್ಲ ಉಂಟು. ಹೌದಾ? ಇದಕ್ಕೊಂದು ಕಥೆ ಉಂಟಾ? ಮತ್ತೆ ಕಥೆಯಿದೆ. ಏ ದೇವ್ರೆ, ಹೂವಿನ ಕಥೆಯೇ ಉಂಟಾ? ಅದು ಎಲ್ಲ ಯಾವುದದು? ದೂರ ನೋಡಬೇಕು ಕಥೆ ಬೇಡ, ಯುಗಾಂತರದ ಕಥೆಯೂ ಬೇಡ. ನಿಮ್ಮ ಹತ್ತಿರದವರ ಕಥೆ ಹೇಳ್ತೇನೆ. ಅದು ಒಳ್ಳೇದು. ನನ್ನ ಕೃಷ್ಣ. ನಿನಗೆ ಹತ್ತಿರದವ? ಹೌದು. ನಿಮ್ಮ ದೇವ ಕೃಷ್ಣ. ಹೌದೇ? ನಿಮ್ಮ ಭಾವ ಕೃಷ್ಣ. ಹೌದೇ? ಮತ್ತು ಹತ್ರ ಆಯ್ತಲ್ಲ ಈಗ ನಮ್ಮ ಅತ್ತೆ ಮಗ ಕೃಷ್ಣ. ಮತ್ತು ಹೇಳ್ತೇನೆ. ಆ ಕೃಷ್ಣ ಕಥೆ ಗೊತ್ತಿಲ್ವಾ? ಕೃಷ್ಣ ಕಥೆ ಭಾಳ ಉಂಟು. ಹೂ ಕೊಟ್ಟು ಕಥೆ ಗೊತ್ತಿಲ್ವಾ?
ಅದು ಯಾವುದಿದು? ಅದೊಂದು ಕತೆ ಉಂಟವನ. ಬೇರೆ ಎಲ್ಲ ಕತೆ ಕೇಳಿದ್ದೆ ನಾನು. ನಿಮಗೆ ಬೇಕಾದ ಕತೆ ಒಂದು ಗೊತ್ತಿರುವುದಿಲ್ಲ, ಹಾ, ಬೇಡದಿರೋ ಕತೆ ಮಾತ್ರ ಗೊತ್ತಿರ್ತದೆ. ಇಲ್ಲಪ್ಪ, ಅವನ ಕತೆ ಅಷ್ಟು ಬೇಕಾದದ್ದೇ. ಇದೊಂದು ಯಾವುದು ಅಂತ ಗೊತ್ತಾಗ್ಲಿಲ್ಲ. ಪಾರಿಜಾತ ಪ್ರಸಂಗ ಗೊತ್ತಿಲ್ಲ ನಿಮಗೆ? ಹೌದೇ ಹೌದು, ಪಾರಿಜಾತ ಒಳ್ಳೆಯ ಪ್ರಸಂಗ. ಅದು ಒಳ್ಳೆ ಪ್ರಸಂಗ. ಪ್ರಥಮದಲ್ಲಿ ಸ್ವಲ್ಪ ಸಪ್ಪೆ, ಹಾ, ಆಮೇಲೆ ಬಿಸಿ. ಹಾಗಾಗಿ ಬಿಸಿಯಾಗುದು ಕೊನೆಗೆ. ಹಾಗೆ ಪಾರಿಜಾತ ಸುಮವನ್ನ ಸತ್ಯಭಾಮೆ ಬಯಸಿದಾಗ ದೇವೇಂದ್ರನೊಟ್ಟಿಗೆ ಹೋರಾಟ ಮಾಡಿ, ಸಾಮಾನ್ಯ ವ್ಯಕ್ತಿ ಅಲ್ಲ ದೇವೇಂದ್ರ, ಗೊತ್ತುಂಟಲ್ಲ, ಸಾಮಾನ್ಯ, ಅಂತನೊಟ್ಟಿಗೆ ಹೂವಿಗಾಗಿ ಹೋರಾಟ ಮಾಡಿದ್ದಾನೆ, ಬಾಮೆಗಾಗಿ ಹೋರಾಟ ಮಾಡಿದ್ದಾನೆ. ಹೌದು, ನಾನು ನಿಮ್ಮ ಬಾಮೆ ಅಲ್ವಾ? ಅವ ತಂದು ಬಾಮೆ ಕೊಟ್ಟಿದ್ದಾನೆ. ಹೌದು, ಕೊಟ್ಟ ಮೇಲೆ ಇಲ್ಲೂ ಹೋರಾಟವೇ. ಅದು ಅವ್ರು ನೋಡ್ಕೊಳ್ತಾರೆ, ಅದು ಬೇಡ. ನಮಗೆ ತಂದು ಕತೆ ಮಾತ್ರ ಸರಿ. ಏನಾಯ್ತು ಕತೆ, ಮುಂದೆ ಎಲ್ಲಿ ಹೂ ಬಿಡುವುದೆಲ್ಲಿ, ಯಾವ ಕಾಲಕ್ಕೂ ಬದಲೇ ಬೇಡ. ಸರಿ ಸರಿ, ತನ್ನ ಹೆಂಡತಿಗಾಗಿ ತಂದಿದ್ದು ಹೌದಲ್ಲ? ಹೌದೇ ಹೌದು, ಅವನಿಗೆ ಸತ್ಯಭಾಮೆ ಹೆಂಡತಿ. ಹೌದು, ನಿನಗೆ ಈ ದ್ರೌಪದಿ ಎಂಬಂತ ಭಾಮೆ ಹೆಂಡತಿ ಅಲ್ಲ? ನನಗೂ ಹೌದು. ನಿಮಗೂ ಹೌದು ಅಂದ್ರೆ ನಂಗೆ ಗೊತ್ತಾಯ್ತು, ಅಂದ್ರೆ ಉಳಿದ ನಾಲ್ವರಿಗೂ ಹೌದು. ಒತ್ತುವಾಗ ಗೊತ್ತಾಯ್ತು. ಹೌದೌದು. ಸ್ವಾಮಿ, ಉಳಿದ ನಾಲ್ವರ ಕತೆ ಅಂತಿರಲಿ, ಬಿರ್ಲಿ. ನೀವು ಜನವೇ. ಹಾ, ಹಾಗಾಗಿ ನಿಮ್ಮಲ್ಲಿ ಹೇಳುದು, ನಿಮ್ಮ ಭಾವ ಹೆಂಡತಿಗಾಗಿ ಹೋರಾಟ ಮಾಡಿ ಹೂ ತಂದಿದ್ದಾನೆ, ನೀವು ಹೆಂಡತಿಗಾಗಿ ಒಂದು ತಿರುಗಾಟ ಮಾಡಿ ಹೂ ತರಲಿಕ್ಕೆ ಸ್ವಲ್ಪ ಸುಮ್ಮನೆ ನೀನು. ಆ ಮಹಾಮಹಿಮಾಂತರಂಗ ಮುಕುಂದ ಅಂತಲ್ಲ, ಮತ್ತೆ ಗೊತ್ತಿದ್ದು ಯಾಕೆ ಸುಮ್ಮನಿದ್ರಿ? ನನ್ನ ತಲೆ ಬಿಸಿಯಲ್ಲಿ ಅದು ಕತೆ ಮರ್ತು ಹೋಗಿತ್ತು. ಹೌದು, ವ್ಯತೆ ಹೆಚ್ಚಾದಾಗ ಕತೆ ಮರ್ತು ಹೋಗ್ತದೆ. ನೀನು ನೆನಪು ಮಾಡಿದ್ದು ಬಹಳ ಒಳ್ಳೇದಾಯ್ತು. ದೇವಲೋಕದಿಂದ ಪಾರಿಜಾತ ಪುಷ್ಪವನ್ನು, ಪುಷ್ಪ ಅಂದ್ರೇನು, ತರುವನ್ನೇ ತಂದು ತರುಣಿಗೆ ಕೊಟ್ಟ, ಹೆಂಡತಿಗಾಗಿ. ಹೌದು, ಆ ಭಾಮೆಗೆ ಕೃಷ್ಣ ಒಬ್ಬನೇ ಗಂಡ. ಭಾಮೆಗೆ ಕೃಷ್ಣ ಒಬ್ಬನೇ ಗಂಡ ಅಲ್ವಾ? ಹಾಗಾಗಿ ಹೆಂಡತಿಯ ಮಾತನ್ನ ಈಡೇರಿಸುವುದು ಅವನಿಗೆ ಕರ್ತವ್ಯ, ಗಂಡನಿಗೆ ಕರ್ತವ್ಯ. ಹಾಗಂತ ಒಬ್ಬಳಿಗೆ 4-5 ಜನ ಗಂಡಂದ್ರಿದ್ರೆ ಯಾವನೋ ಒಬ್ಬನೇ ಅದನ್ನು ಈಡೇರಿಸಬೇಕು, ಅದು ಕರ್ತವ್ಯ ಅಂತ ಹೇಳೋದು ತಪ್ಪಾಗ್ತದೆ. ಜೊತೆಯಲ್ಲಿ ತಲೆ ಬಿಸಿ ಮಾಡಬೇಡ, ತಲೆ ಬಿಸಿ ಮಾಡಬೇಡ, ಯಾಕಂದ್ರೆ ನಾವೆಲ್ಲ ಒಪ್ಪಿದ್ದೇವೆ. ಎಲ್ಲೋ ಹೊಂಡೆ ಉಂಟು ಅಂತ ಗೊತ್ತಾಯ್ತು ನನಗೆ. ಇಲ್ಲ ಇಲ್ಲ, ಭಾಮೆಗೆ ಕೃಷ್ಣ ಒಬ್ಬನೇ ಗಂಡ ಅಂತ ಹೇಳೋ ಗೊತ್ತಾಯ್ತು ನನಗೆ. ಹಾ, ನಿನಗೆ ಹಂಗಲ್ಲ, ಒಬ್ಬ ಅಲ್ಲವಲ್ಲ. ಹೌದೇ? ಹಾಗಾಗಿ ಅದು ನನಗೆ ಕರ್ತವ್ಯ ಅಂತ ಆಗುವುದಿಲ್ಲ. ಮತ್ತೆ ಈ ಗಂಧ ಎಲ್ಲಿಂದ ಬಂತು, ಯಾವ ಹೂವಿನ ಗಂಧ ಗೊತ್ತಿಲ್ಲ ಅಲ್ವಾ? ಅವ ದೇವಲೋಕಕ್ಕೆ ಹೋಗಿ ಹೋರಾಟ ಮಾಡಿ ತಂದ. ಅವ ಯಾರು? ನಮ್ಮ ಸಾಮಾನ್ಯ ಮಾನವನು, ಮುಕುಂದ, ಮುರಾರಿ, ಮುರಮರ್ಧನ, ಗೋವಿಂದ. ಅವ ಎಲ್ಲಿಗೂ ಹೋಗ್ತಾನೆ, ಏನೂ ಮಾಡ್ತಾನೆ, ದೇವಲೋಕಕ್ಕೂ ಹೋಗ್ತಾನೆ. ದೇವಲೋಕದವ್ರನ್ನ ಬೇಕಾದ್ರೆ ಕೆಳಗೆ ಬೇಕಾದ್ರೂ ಕರೆಸ್ತಾನೆ. ಅವನಿಗೆ ಆ ಯೋಗ್ಯತೆ ಉಂಟು. ಅವ ಎಲ್ಲಿ, ನಾವು ಮಾನವರು ನಾವೇ ಎಲ್ಲಿ ಅವನು ಹೋಲಿಕೆಯನ್ನು
ನಮ್ಮ ಮನುಷ್ಯರಿಗೆ ಹೋಲಿಸುವುದ ನೀನು? ಹಾಗೆ ಹೋಗ್ಲಿಕ್ಕೆ ಮಾನವರಿಂದಲೂ ಸಾಧ್ಯ. ಅಲ್ಲ, ಸಾಧ್ಯ. ಹೋದವರು ಇದ್ದಾರೆ, ಅಪರೂಪಕ್ಕೆ ಹೋದವರು ಇದ್ದಾರೆ, ಇಲ್ಲ ಅಂತಲ್ಲ. ನಿಮ್ಮ ತಮ್ಮನು ಇದ್ದಾನೆ, ಈಗ ಹೋಗಿದ್ದಾನೆ. ಅವ್ನು ಯಾವಾಗ ಬರ್ತಾನೋ ಇಲ್ಲ ಅದೇ ಅನುಮಾನ ಉಂಟು. ಅಲ್ಲ, ಹೇಳಿ ಹೋಗಿದ್ದಾನೆ ಅಷ್ಟೇ. ಅದು ಬಂದ ತೀರ್ಮಾನ. ಜಿಗುಪ್ಸೆಯಲ್ಲಿ ಏನು ಬೇಕಿದ್ರೆ ಹೇಳಿ, ಅದೆಲ್ಲ ಹೇಳಬೇಡಿ. ಅಲ್ಲ, ಬರ್ತಾನಪ್ಪ ಇಲ್ಲ ಅಂತಲ್ಲ, ಆದ್ರೂ ಅದೇ ತಲೆ ಬಿಸಿ ನನಗೀಗ. ಅದು ತಲೆ ಬಿಸಿ. ಹೌದು, ಅವ ಸರಿ ಬಂದ್ರೆ ನಾನು ಹೋಗ್ಬಹುದು, ಇಲ್ಲದೆ ಇದ್ರೆ ಏನಾಗ್ಬಹುದು. ಅವ ಹೋದವ ಸರಿ ಬರ್ತಾನೆ ಅಂತ ನಾನು ಏನು ಯಾಕೋ ಅದು 6ನೇ ಚಿತ್ತ ಅಂತ ಹೇಳ್ತಾರಲ್ಲ, ಅದು ಹಾಗೆ ಅನ್ನಿಸ್ತಾ ಉಂಟು. ಅಲ್ಲ, ಏನಾದ್ರೂ ಪ್ರಯೋಜನ ಆದ್ರೂ ಆಗ್ಬಹುದು. ಒಮ್ಮೊಮ್ಮೆ ಕೆಲಸ ಮಾಡ್ತದೆ ಇದು. ಈಗ ಕೃಷ್ಣ ಮಾಡಿದ ಅಂತ ನಾನು ಮಾಡಬೇಕು ಅಂತಿಲ್ಲ, ಅದು ಆಗುವುದೂ ಇಲ್ಲ. ನಾವು ಮನುಷ್ಯರು, ನಮ್ಮಿಂದ ಸಾಧ್ಯ ಇಲ್ಲ. ಹೂವಿನ ಆಸೆಯನ್ನು ಬಿಡು 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 ಬಿಡು. ಏಕೆ ನುಡಿವೀರಿರದೆ ಕೌತುಕ, ಬಿಡಿ 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 ಬಿಡಿ, ಏಕೆ ನುಡಿವೀರಿರದೆ ಕೌತುಕ. ವಿಷವ ಮೆದ್ದು ಬದುಕಿಕೊಂಡು ಎಸೆದು ನಾಗಲೋಕ ಕಂಡ, ವಿಷವ ಮೆದ್ದು ಬದುಕಿಕೊಂಡ ಎಸೆದು ನಾಗಲೋಕ ಕಂಡ, ಶಶಿಕುಲೇಂದ್ರ ಪುಣ್ಯ ಪುರುಷ ಅಸಮ ಸಾಹಸಿ, ಶಶಿಕುಲೇಂದ್ರ ಪುಣ್ಯ ಪುರುಷ ಅಸಮ ಸಾಹಸಿ. ಇಷ್ಟೇ ಹೇಳಿದ್ರು ಸಾಕು. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಸಾಕು ಸಾಕು ಸಾಕು, ಬಿಡು, ದುರ್ವಾಂಛೆದು. ಸಾಕು ಸಾಕು, ನಿಮ್ಮ ನಾಟಕ. ನಾಟಕ ಸುಮ್ಮನೆ, ನಮಗದೆಲ್ಲ ಅಭ್ಯಾಸವೇ ಇಲ್ಲ. ನಮ್ದು ಏನಿದ್ರು ಆಟ ಹೋರಾಟ, ಇಂಥದ್ದು ನಾಟಕ ಇಲ್ಲ. ಈಗ ಮಾಡ್ತದ ಏನು, ನೀವು ಆಟಕ್ಕೆ ಮತ್ತು ಹೋರಾಟಕ್ಕೆ ಜನವೇ ಬಿಟ್ಟು ಈ ನಾಟಕ ಯಾಕೆ ಮಾಡ್ತೀರಿ? ಮಾಡಿದ್ರಲ್ವಾ? ನೀವೇನು, ನಿಮ್ಮ ಯೋಗ್ಯತೆ ಏನು, ನಿಮ್ಮ ಘನತೆ ಏನು ನನಗೆ ಗೊತ್ತಿದೆ. ಅದನ್ನು ನೀವು ಹೇಳಬೇಕಾದಿಲ್ಲ. ಏನು ಕೃಷ್ಣ ಎನ್ನುವ ದೇವ, ಅವ ಅಲ್ಲಿ ಹೋದ, ಅಲ್ಲಿಂದ ಇಲ್ಲಿ ತರಿಸಿದ. ಹೌದು, ನಿಮ್ಮ ಹತ್ರ ಆಗುದಿಲ್ವಾ? ನಮ್ಮ ಕೈಲಿ ಆಗುವುದಲ್ಲ, ನಿಮ್ಮ ಹತ್ರ ಆಗ್ತದೆ. ಹಿಂದೊಂದು ಸಂದರ್ಭದಲ್ಲಿ ನೀವು ವಿಷ ತಿಂದ್ರಂತಲ್ಲ, ಹೌದಾ? ನಾ ತಿನ್ಲಿಲ್ಲ, ತಿಳಿಸಿದ್ರಂತ. ಹೌದು, ನನಗೆ ಹಾಕಿದ್ರು, ಗೊತ್ತಿಲ್ಲದೆ ತಿಂದೆ. ಅದು ಜೀರ್ಣ ಆಗ್ಲಿಲ್ವಾ? ಅದೇನು ನನಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರಬಹುದು, ಜೀರ್ಣಕ್ರಿಯೆಗೆ ವಿಷಯ ಗೊತ್ತಾಗ್ತದಲ್ಲ. ನಿನಗೆ ವಿಷಯ ಗೊತ್ತಿಲ್ಲ. ಅದು ಯಾವುದದು? ಇರುವೆಗೂ ಹಾವಿಗೂ ಒಂದು ಪಂಥ ಏರ್ಪಟ್ಟಿತ್ತಂತೆ. ಇದೆಲ್ಲ ಕಥೆ ನೆನಪಾಗ್ತದೆ. ಇದು ಕೇಳು ಕತೆ. ಇರುವೆ ಹೇಳಿತಂತೆ, ನಾನು ಕಚ್ಚಿದ್ರೆ ಮನುಷ್ಯರು ಸಾಯ್ತಾರೆ. ಹಾವು ಹೇಳ್ತಂತೆ, ಸುಳ್ಳು, ನಾನು ಕಚ್ಚಿದ್ರೆ ಮನುಷ್ಯರು ಸಾಯ್ತಾರೆ. ನೋಡೇ ಬಿಡುವ ಒಂದು ಪಂಥ. ಈಗ ನೀನು ಹಾವು ಕಚ್ಚಬೇಕು, ಆವಾಗ ಕಚ್ಚಿದ ಮರುಗಳಿಗೆ ಎಲ್ಲಿ ಕಾಣಿಸಿಕೊಳ್ಳಬಾರದು. ನಾನು ನೋಡ್ತಾ ಇರ್ತೇನೆ, ನಾನು ಕಚ್ತೇನೆ, ಅವಾಗ ಕಾಣಿಸ್ಕೊಳ್ಳಬಾರದು. ಇರುವೆ ಕಚ್ಚಿದಾಗ ಇರುವೆ ಕಾಣಿಸ್ಕೊಳ್ಬಾರ್ದು. ಹೌದು. ಹಾವು ಕಚ್ಚಿದಾಗ ಹಾವು ಕಾಣಿಸ್ಕೊಳ್ಬಾರ್ದು. ಹೌದು, ಅಲ್ಲಲ್ಲ, ಯಾವುದು ಕಚ್ಚಿತೋ ಅದು ಕಾಣಿಸ್ಕೊಳ್ಬಾರ್ದು ಅಂತ ಉಳಿದವ್ರು ನೋಡ್ಬೇಕಲ್ಲ. ನೋಡ್ಲಿಕ್ಕೆ ಹೋಗುದು. ಹಾವು ಹೋಗಿ ಕಚ್ಚಿತಂತೆ, ಕಚ್ಚಿ ಮಾಯ ಆಯ್ತು. ತಿರುಗಿ ನೋಡ್ತಾನೆ ಇರುವೆ ಕಚ್ಚಿದ್ದು, ಏನಾಗುವುದಿಲ್ಲ ಅಂತ ಸಾಯಲೇ ಇಲ್ಲ, ಅವ್ರಿಗೆ ವಿಷಯ ಇರಲೇ ಇಲ್ಲ. ಆಮೇಲೆ ಒಂದು ದಿವಸ ಇರುವೆ ಕಚ್ಚಿ ಮಾಯವಾಯ್ತು. ಹಿಂತಿರುಗಿ ನೋಡುವಾಗ ಹಾವಿತ್ತು. ಅಯ್ಯಯ್ಯೋ, ಹಾವೇ ಕಚ್ಚಿತ್ತು. ಇವನಿಗೆ ತಲೆಯಲ್ಲಿ ಭ್ರಮೆ ಹುಟ್ಟಿತ್ತೋ ಇಲ್ವೋ, ಸತ್ತೇ ಹೋದ.
ಅದು ಯಾವಾಗಲೂ ಹಾಗೆ ಅದು. ವಿಷಯ ಇರುವುದು ಭ್ರಮೆಯಲ್ಲಿ ಅಂತ. ಭ್ರಮೆಯಲ್ಲಿ ಇರುವುದು ಅದು. ಅದೆಲ್ಲ ಬೇಡ. ಹ, ಹಾಗೆ ಭ್ರಮೆಯಲ್ಲಿ ಬದುಕುವ ವ್ಯಕ್ತಿಗಳಿರ್ತಾರೆ. ಹ, ಭ್ರಮೆಗೂ ಮತ್ತು ವಾಸ್ತವಕ್ಕೂ ತುಂಬಾ ಅಂತರ ಉಂಟು ಸ್ವಾಮಿ. ಹ, ದೇಹದಲ್ಲಿ ಒಂದು ಪರಿಣಾಮ ಇರ್ತದೆ. ಹ್ಮ್. ಮಾನಸಿಕವಾಗಿ ಕುಗ್ಗುವುದು ಒಂದು, ಹ್ಮ್, ದೈಹಿಕವಾಗಿ ಕುಗ್ಗುವುದು ಮತ್ತೊಂದು. ಹ್ಮ್. ಹಾಗಾದ್ರೆ ಆಘಾತಗಳು ಮಾನಸಿಕವಾಗಿ ಕುಗ್ಗುತ್ತದೆ ಅಲ್ವಾ? ಹೌದು. ಅದೇ ಹಾವು ಕಚ್ಚಿತು ಅಂತ ಗೊತ್ತ. ಆದ್ರೆ ಕೆಲವು ಕ್ರಿಯೆಗಳು ಹ, ದೈಹಿಕವಾಗಿ ಕುಗ್ಗಿಸ್ತದೆ. ಹ್ಮ್, ಇನ್ನಾಗಿದ್ದು ಅದೇ. ಹ, ನಿಮಗೆ ಗೊತ್ತಿಲ್ಲದೇ ಇರಬಹುದು ಹ್ಮ್. ವಿಷಯದ ಕೆಲಸ ಮಾಡ್ತದೋ ಇಲ್ವೋ. ಮಾಡ್ತದೋ ಏನು ನನಗೆ ಗೊತ್ತಿಲ್ಲ. ದೈಹಿಕ ಯಾಕಂದ್ರೆ ನಾನು ಉದ್ದೇಶ ಪಟ್ಟು ತಿಂದ್ರೆ ಗೊತ್ತಾಗ್ತಿತ್ತು. ತಿಂದಿದ್ದು ನೀವಲ್ಲ, ತಿನ್ನಿಸಿದ್ದು. ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ನೀರಿನಲ್ಲಿ ಬಿಸಾಡಿದ್ದೀನಿ ಮನೆ. ಅವರಿಗೆ ಅನುಮಾನ, ಹ. ಇವನಿಗೆ ಗೊತ್ತಿಲ್ಲದೆ ನಾವು ತಿನ್ನಿಸಿದ್ದೇವೆ, ಸಾಯ್ತಾನೋ ಇಲ್ಲವೋ ಅಂತ ಕಟ್ಟಿ ನೀರಿಗೆ ಹಾಕಿದ್ರು. ಹಾಗೆ ಕಟ್ಟಿದ ನೀವು ಹ್ಮ್, ಎಲ್ಲವನ್ನು ಬಿಡಿಸಿಕೊಂಡು ಮೇಲೆ ಬಂದಲ್ವಾ? ಹಾ, ಹೌದಾ ಅಲ್ವಾ? ಆಮೇಲೆ ಬಂದೆ. ಆಮೇಲೆ ಕಾರಣ ಏನು? ಏನು? ನೀವು ನೀರು ಹೋಗಿದ್ದು ಎಲ್ಲಿಗೆ? ನಾಗಲೋಕಕ್ಕಲ್ವಾ? ಕರ್ಕೊಂಡು ಹೋದ್ರಲ್ಲ ಅವರನ್ನ. ಹೌದು. ಹಾ, ನಾಗಗಳೊಂದಿಗೆ ನೀವು ಸೇರಿಕೊಂಡ್ರಿ. ಮತ್ತೆ ಎಲ್ಲಿ ವಿಷಯವೇ? ಹಾ. ಈ ವಿಷಯದ ಮಧ್ಯದಲ್ಲಿ ಎದ್ದು ಬಂದಿದ್ದೆ. ಅದನ್ನು ಗೆದ್ದು ಬಂದಿದ್ದೀರಿ ಅಂತ ಆಯ್ತು. ಹೌದೇ ಹೌದು. ವಿಷವನ್ನ ಗೆದ್ದವನಿಗೆ ವಿಷಯವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ವಾ? ಅದೇನು ದೊಡ್ಡ ವಿಷಯ ಅಲ್ಲ. ಹಾ. ಹಾಗಾದ್ರೆ ಹೂ ತರಬೇಕು ಅಂತ ಹೇಳುದು ನಾನು. ಅಥವಾ ಆ ಸಣ್ಣ ಪುಟ್ಟ ವಿಷಯ ಹೇಳಬೇಡವೆ, ದೊಡ್ಡ ಸಂಗತಿ ಇದ್ರೆ ಹೇಳು. ಒಂದು ಕೆಲಸ ಮಾಡಿ, ಹಾ, ಬರೀ ಒಂದು ಹೂ ತರಬೇಡಿ, ಹಾ. ಮರಬೇಕು. ಆ, ಅದೆಲ್ಲ ಹೇಳು ವಿಷಯವೇ ಅಲ್ಲ. ಹೇಗಿದ್ರು ಕೃಷ್ಣ ಮರವನ್ನು ಇಳಿಸಿದಾನಲ್ಲ, ಹೌದು. ನೀವು ಮರವನ್ನೇ ಹೊತ್ಕೊ ಬನ್ನಿ. ಕೃಷ್ಣ ಮಾಡಿದಾಗ ಮಾಡುವುದಕ್ಕೆ ನಾನು ಜನ ಅಲ್ಲ. ಹಾ. ಅವ ಮರ ಹಿಡ್ಕೊಂಡು ಬರಲಿ, ಬಂಡೆ ಹಿಡ್ಕೊಂಡು ಬರಲಿ, ನಾನು ಆ ಕೆಲಸ ನಮ್ದೇನು ಬೇರೆ. ನೀವು ಆಗ್ತದೋ ಇಲ್ವೋ ಅಂತ ಹೇಳುದು ಬೇಡ, ಮಾಡಬೇಕು. ನೀವು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸೊಕ್ಕು ನಿನಗೆ ಅಂತ. ನಿಮ್ಗೆ ಹಠ ಛಲ ಇದ್ರೆ ನೆಲವನ್ನು ಯಾಕೆ ಬಡಿತೀರಿ? ನಿನಗೂ ತುಳಿಯುವುದಕ್ಕಾಗುವುದಿಲ್ಲ, ಬಡಿಯುವುದಕ್ಕಾಗುವುದಿಲ್ಲ ಎಂಬ ಕಾರಣಕ್ಕಾಗಿ ನಿಮ್ಮ ಹತ್ರ ಬಡಿಸ್ಕೊಳ್ಳಿಕ್ಕೆ ಕೆಲವು ಜನ ಇದ್ದಾರೆ, ಅವ್ರಿಗೆ ಬಡೀರಿ ನೀವು. ಅವರೆಲ್ಲ ಸಿಕ್ಕುವುದಿಲ್ವೇ ಈಗ? ನೀನು ಇಲ್ಲದ ಒಂದು ಕತೆ ಹೇಳಬೇಡ ನೀನು. ನೋಡಿ, ನಮ್ಮ ತಲೆ ಬಿಸಿ ಬೇರೆ. ಈಗ ಒಂದು ಒಂದು ವಿಷಯ ಹಿಡ್ಕೊಂಡು ಬಂದಿದ್ದಾಳೆ ಇವಳು. ನಿಮಗಿಲ್ಲ ಮತ್ತೆಂತ ಕೆಲಸ ಉಂಟು? ನನಗೆ ಕೆಲಸ ನೀನು ಕೆಲಸ ಕೊಡುತ್ತಾನೆ. ಕೆಲಸ ಕೊಡುದು ನಾನಲ್ಲ, ಕೆಲಸ ಮಾಡುದು ನೀವು. ಇಲ್ಲ, ಕೆಲಸ ಆಗುದಿಲ್ಲ. ಕೆಲಸ ಮಾಡುವವರು ಮಾಡದೇ ಇದ್ದಾಗ ಕೆಲಸ ಹೇಳುದು ಅನಿವಾರ್ಯ. ಕೆಲಸ ಮಾಡು ಮಾರಾಯ ಅಂತ. ನೀವೊಂದು ಕೆಲಸ ಊಟ ತರೋ ಕೆಲಸ ಮಾಡಿ. ನೀನು ಒಂದು ಕೆಲಸ ಮಾಡಿ, ಏನು? ಹೋಗಲ್ಲ, ಅಡುಗೆ ಮಾಡಿದೆ ಹೂ ಅಂತೆ. ಇವಳಿಗೆ ಬೇರೆ ಕೆಲಸವೇ ಇಲ್ಲ. ಇಲ್ಲ, ನಾನು ಹೂ ತರುವುದಿಲ್ಲ, ನನ್ನಿಂದ ಆಗುವುದಿಲ್ಲ. ನೀನು ಹೂ ಮುಡಿದೇ ಇದ್ರೆ ನಿನಗೆ ಏನೂ ಆಗುವುದಿಲ್ಲ. ಹೋಗ ಇಲ್ಲ, ನಿಮ್ಮಿಂದ ಆಗುವುದಿಲ್ಲ. ಪತಿಯ ಮಾತನ್ನು ಕೇಳಿಸುವುದತಿಯು ವ್ಯತಿಸಿ ಪತಿಯ ಮಾತನ್ನು ಕೇಳಿಸುವುದತಿಯು ವ್ಯತಿಸಿ ಕಂಬನಿ ತುಂಬಿ ಮರುಗುತ್ತ ಶಿತಿಯೊಳಗೆ ಹತಭಾಗ್ಯಳಾದೆನು. ಶಿತಿಯೊಳಗೆ ಹತಭಾಗ್ಯಳಾದೆನು, ಬಯಕೆ ಬರಿದಾಯ್ತು. ಬಯಕೆ ಬರಿದಾಯ್ತು. ಪತಿಗಳ ಇವರ ಮಡದಿಗಿ ಪರಿಗತಿಗಳಾದುದೇ. ಪತಿಗಳ ಇವರ ಮಡದಿಗಿ ಪರಿಗತಿಗಳಾದುದೇ. ಮುಂದಿನ ಯದುನಗಳು ಸಾವಿತ್ತು. ಮುಂದಿನ ಯದುನಗಳು ಸಾವಿರುಂದು ಮುಂಬರೆ ತಡೆದ ಪವನ ಜನು.
ಪತಿಯ ಮಾತನ್ನು ಕೇಳಿ ಸುದತಿಯು ವ್ಯತಿಸಿ ಕಂಬನಿ ತುಂಬಿ ಮರುಗುತ್ತಾ ಆ ಆ ಆ ನನ್ನಲ್ಲಿ ಸಾಧ್ಯವೇ ಇಲ್ಲ, ಆಗುವುದಿಲ್ಲ ಅಂತ. ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ. ಕೈ ಚೆಲ್ಲೇ ಬಿಟ್ಟು ನೀವು. ಸ್ವಾಮಿ, ಪಾಂಡವರಲ್ಲಿ ನೀವೇ ಕೈ ಚೆಲ್ಲಿದ್ರಿ ಅಂತ. ಹಾ, ಕಾರ್ಯ ಸಾಧನೆ ಮಾಡುವ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಯಾರಿಗೂ ಉಂಟು? ನೀ ಪ್ರತಿಯೊಬ್ಬರ ಹತ್ರ ಹೋಗಿ ಹೀಗೆ ಹೇಳ್ತೀಯಂತೆ, ಎಲ್ಲ ನನಗೆ ಗೊತ್ತಾಗಿದೆ. ನೀವು ಇವರು ಕುಳಿತೊಮ್ಮೆ ಮಾತಾಡಿದ್ರೆ ನಿನಗೆ ಗೊತ್ತಲ್ಲ, ಅದಕ್ಕೆ ಪ್ರಸಂಗ ಬೇಡ. ಹೇಳಿದೆ ನಾನು, ನೀನ್ ಹೇಗ್ ನೋಡ್ಕೊಳ್ತೀಯ, ನೀನ್ ಹೇಗ್ ನೋಡ್ಕೊಳ್ತೀಯ ಕೇಳ್ಕೊಂಡ ಮಾತಾಡಬೇಡ, ತರುವುದಿಲ್ಲ. ನಾನು ಕಳಕೊಂಡ ರಾಜ್ಯವನ್ನ ಮತ್ತೆ ಮರಳಿ ತನ್ನಿ ಅಂತ ಕೇಳಲಿಲ್ಲ. ಉಡುವುದಕ್ಕೂ ಉಣ್ಣುವುದಕ್ಕೂ ವೈಭವ ಬೇಕು ಅಂತ ನಿಮ್ಮಲ್ಲಿ ಬೇಡಲಿಲ್ಲ. ವಿಶೇಷವಾದಂಥ ಗಂಧ, ಸುಗಂಧ ಅಲ್ಲ ಸೌಗಂಧ, ಈ ಗಂಧದ ಮೂಲೆಯಲ್ಲಿ ಯಾವ ಹೂವಿನಿಂದ ಬಂದ ಪರಿಮಳ ಇದು, ಆ ವಿಶೇಷ ಗಂಧ ಹೊಂದಿದಂಥ ವಿಶೇಷ ಹೂವು ನನಗೆ ಬೇಕು ಅಂತ ಕೇಳುತ್ತಪ್ಪ. ಒಂದು ಶ್ರೀಗಂಧದ ಕೋಲ್ಡನ್ನು ತಂದು ಕೊಡ್ತೇನೆ, ತೇಯ್ತಾ ಇರು. ಗಂಧ ಗಂಧ ಅದು ನನ್ನಪ್ಪ ಕೊಟ್ಟಿದ್ದಾರಲ್ಲ, ನೀವು ಐವರು ಒಟ್ಟಾಗಿ ತೆಗಿತಾ ಇದ್ರಲ್ಲ ಈಗ. ಅಯ್ಯೋ, ಎಂತ ಶ್ರೀಗಂಧ ಸುಮ್ಮನೆ. ನಿಮಗಾಗೆ ಮನೆಯದು ಶ್ರೀಗಂಧ ಗೊತ್ತಾಗುದಿಲ್ಲ ನನಗೆ. ಒಬ್ಬಿಗೂ ತೆಗೆಯುವುದಲ್ಲ, ಪೂಜಾರಿಗಳು 5 ಜನ ಇದ್ದಾರೆ. ಸಾಕು, ಸವೆದು 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 ಹೀಗಾಗಿದ್ದೇನೆ ಈಗ. ನಮ್ಮ ಕಥೆಯೂ ಹಾಗೆ ಆಗಿದೆ. ನಿಮಗೆ ಏನೂ ಆಗಿಲ್ಲ, ಹಾಗೆ ಇದ್ರಿ ನೀವು. ಮನಸ್ಸಿನಲ್ಲಿ ಸ್ವಲ್ಪ ಸ್ವಾಸ್ಥ್ಯ ಇಲ್ಲದೆ ಇರಬಹುದೇ ಬಿಟ್ರೆ ನಿಮ್ಮ ದೇಹ ನಾನು ಮದುವೆಯಾಗೋ ಕಾಲಕ್ಕೆ ಹೇಗಿದೆ ಈಗ ಹಾಗೆ ಇದ್ದೀನಿ. ಅದೌದು, ವಯಸ್ಸಾಗಿರಬಹುದು ಬಿಟ್ರೆ ಮುಖದಲ್ಲಿ ವರ್ಚಸ್ಸನ್ನು ಕಡಿಮೆ ಆಗಲಿಲ್ಲ ನನಗೆ. ನೀನೊಂದು 6 ತಿಂಗಳು ದಪ್ಪ ಆಗ್ತಿ, ಕಡೆ 6 ತಿಂಗಳು ತೆಳಗಾಗ್ತಿ, ಆದ್ರೂ ಅಲ್ಲಿಂದಲ್ಲೇ ಇರ್ತೀನಿ. ಅದು ಕಾರಣ ಉಂಟು. ವರ್ಷಕ್ಕೆ ಒಬ್ಬೊಬ್ರು ಆರೈಕೆ ಮಾಡೋದಲ್ವಾ. ಹೌದೌದು. ಇಲ್ಲಿ ಅಗಲಿ ಹೋಗುವ ಮೊದಲ 6 ತಿಂಗಳು ಒಳ್ಳೆ ಆರೈಕೆ ಮಾಡ್ತಾನೆ, ಅದ್ರ ಫಲ ಮುಂದಿನ 6 ತಿಂಗಳು ಅವನಿಗೆ ಸಿಗ್ತದೆ. ಹೇಗೆ ನಮ್ಮ ಆರೋಗ್ಯ ಹೇಗೆ? ಒಳ್ಳೆ ಆರೈಕೆ. ಮುಂದೆ ಹೆಂಡತಿಗೆ ಹೂ ತರೋ ಮನಸ್ಸಿಲ್ಲ ನಿಮಗೆ, ಮತ್ತೆ ಎಂತದ ಆರೈಕೆ? ಮತ್ತೆ ಅಲ್ಲಿಗೆ ಬಂದು ನಾವು ವಿಷಯಾಂತರ ಮಾಡುವ ನೋಡಿದ್ರೆ ಅಲ್ಲಿಗೆ ಬರ್ತಾರೆ. ಅಂತರಾದ್ರೆ ಪ್ರಸಂಗ ಸರಿ ಆಗುದಿಲ್ಲ ಸ್ವಾಮಿ. ನಾನು ತರುವುದಿಲ್ಲ, ಬೇಡ, ನಮಗೆ ಈ ಹೂವೆಲ್ಲ ಆಗುವುದಿಲ್ಲ. ಬೇಡ. ನನ್ನ ಮನಸ್ಸಿನ ಭಾವಗಳು ಕಮರುತ್ತಿದೆ ಅಂತಾಯ್ತು. ನನ್ನ ಮನಸ್ಸಿನ ಭಾವಗಳು ಕಮರಿದ್ದಲ್ಲ, ಪಾಂಡವರ ಬದುಕೇ ಕಮರುತ್ತಿದೆ ಅಂತ ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಆಯ್ತು, ಏನ್ ಬೇಕಾದ್ರೂ ಅರ್ಥ ಮಾಡು. ನಾನು ಅರ್ಥ ಮಾಡಬಹುದು, ನೀವ್ಯಾಕೆ ಬದುಕನ್ನು ಅನರ್ಥ ಮಾಡ್ತೀರಿ ಅಂತ ಕೇಳ್ತಾ ಇದ್ದೇನೆ ನಾನು. ಅನರ್ಥವನ್ನೇ ಅರ್ಥ ಮಾಡು, ನನ್ನ ಆಕ್ಷೇಪ ಇಲ್ಲ. ಆ ಹೂವಿನ ಸುದ್ದಿ ಹೇಳ್ಬೇಡ. ನಿಮಗೆ ಇಷ್ಟ ಇಲ್ಲ ಅಲ್ವಾ? ಹಾಗಾದ್ರೆ ಭಾವನೆಗಳನ್ನ ಬಿಟ್ಟುಕೊಂಡು ಬದುಕನ್ನೇ ನಾನು ಕಮರಿಸಿಕೊಳ್ಳುವ ಬದಲಾಗಿ ಮತ್ತೊಬ್ಬರ ಸಮ್ಮುಖದಲ್ಲಿ ನಗೆಗೀಡಾಗುವ ಬದಲಾಗಿ ಗಂಡನ ಸಮ್ಮುಖದಲ್ಲಿ ಸಾಯುವುದೇ ಲೇಸು, ಬೇರೆ ದಾರಿ ಇಲ್ಲ. 5 ಗಂಡಂದಿರು ನೀವು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ಎಂತೆಂಥವರು. ಒಬ್ಬ ಧರ್ಮಾತ್ಮ, ಇನ್ನೊಬ್ಬ ಪರಾಕ್ರಮಿ, ಮತ್ತೊಬ್ಬ ಮುತ್ಸದ್ದಿ, ಇನ್ನೊಬ್ಬ ಭವಿಷ್ಯ, ಮತ್ತೊಬ್ಬ ವರ್ತಮಾನ, ಜೊತೆಯಲ್ಲಿ ಭೂತ. ನೀವು ನನಗೆ ಭೂತ ಬಿಟ್ರೆ ಮತ್ತೆಂತದಿಲ್ಲ. ನೀ ಏನು ಬೇಕಾದ್ರೂ ನಾನು ಕೆಲಸ ಮಾಡುದಿಲ್ಲ. ಬೇಡ, ಮಾಡೋದು ಬೇಡ. ನಿಮ್ಗೊಂದು ಭೂತ ಕೆಲಸ, ಹೇಳು, ಪೆಡಂ ಭೂತ ಹೇಳು, ನಿಮ್ಮ ಕೆಲಸ ನಾನೇ ಕೊಡ್ತೇನೆ. ಹಾ, ಇದು ಈ ಹೂ ತರು ಕೆಲಸ ಬೇಡ, ಅದು ಆಗುವುದಿಲ್ಲ, ನಾನು ಮಾಡುವುದಿಲ್ಲ. ಮತ್ತೊಂದು ಸಂಸ್ಕಾರದ ಕೆಲಸ ಕೊಡ್ತೇನೆ. ಸಂಸ್ಕಾರವಂತಳಾಗಿ ಕೊಡು. ಹಾಗೆ ಕೊಡ್ತೇನೆ. ನಾನು ಸಂಸ್ಕಾರವಂತಳೇ ಆಗಿ ಬದುಕು
ಸಾಯಬೇಕು ಅಂತಾದ್ರೆ ನೀವು ಅದೇ ಕೆಲಸ ಮಾಡಬೇಕೀಗ. ನಿಮ್ಮ ಕಣ್ಣು ಮುಂದೆ ನಾನು ಸಾಯ್ತೇನೆ. ನನ್ನ ಸಂಸ್ಕಾರ ಮಾಡಿ ಬಿಟ್ಟು ಬಿಟ್ಟು ಕಣ್ಣೀರ ನೋಡೆನು ಕಣ್ಣೀರ ನೋಡೆನು ಮುಗಿ ಹೀರೇಳು ಲೋಕದಿ ಕವಜ ಮುಗಿ ಹೀರೇಳು ಲೋಕದಿ ತಾಡಿಯೇ ಏನು ಏನು ಹೇಳುವರು ಕೇಳುವವರು ಯಾರೂ ಇಲ್ವ? ಯಾರಿಲ್ಲ ನನಗೆ. ನೀನು ಸಾಯುವುದ ಕೊಟ್ಟು ನಾವು ಅಷ್ಟು ಸುಲಭದಲ್ಲಿ ಬಿಡ್ತೇವ? ಐವರಿದ್ದರೂ ಪ್ರಯೋಜನ ಇಲ್ಲ. ಯಾರು ಹೇಳಿದ್ ನಿಮಗೆ? ನಾನು ಹೇಳುದು ಮತ್ತೆ ಹೇಳ್ತಾರೆ ಪ್ರಯೋಜನ ಇಲ್ಲ. ನನ್ನ ಗಂಡ ಹೇಗೆ ಅಂತ ಹೆಂಡತಿ ಹೇಳಬೇಕೆ ಬಿಟ್ಟರೆ ಮತ್ತೆ ಊದೋರು ಹೇಳ್ತಾರ? ಪ್ರಯೋಜನ ಇಲ್ಲ ಅಂತ ಹೇಳುವುದಕ್ಕೆ ಸಾಕ್ಷಿ ಆಧಾರ ಉಂಟ ನಿನ್ನಲ್ಲಿ? ಉಂಟು. ನಿನಗೆ ಯಾವ ಸಂದರ್ಭದಲ್ಲಿ ಆದರೂ ಕಷ್ಟ ಕೊಟ್ಟಿದ್ದು ಉಂಟಾ? ನೀನು ಹೇಳಿದ ಇಷ್ಟಾರ್ಥವನ್ನು ಈಡೇರಿಸಿದ್ದೇವೋ ಇಲ್ವೋ? ಉಳಿದವರು ವಿಚಾರ ಬಿಡು. ನಾನು ನಿನ್ನನ್ನು ಬಿಟ್ಟು ಕೊಟ್ಟದ್ದು ಉಂಟೇನೆ. ನೀವು ಬಿಟ್ಕೊಡ್ಲಿಲ್ಲ ಅಂತ ವಿಶ್ವಾಸಕ್ಕೆ ಹೀಗೆ ಮಾಡ್ತಾ ಬಂದೆ ನಾನು. ಆದ್ರೆ ಈಗ ಬಿಟ್ಕೊಟ್ರಲ್ಲ. ಮತ್ತ ಹಾವು, ಆ ಹೂವಿನ ಸುದ್ದಿ ಒಂದು ಹೇಳಬೇಡ ನನಗೆ. ಹಾವಿನ ಸುದ್ದಿ ಆದರೂ ಆದಿತ್ತು, ಹೂವಿನ ಸುದ್ದಿ ಹೇಳಬೇಡ. ಹೂಗಿಲ್ಲದೆ ಬದುಕಿಲ್ಲ. ಬದುಕಂದ್ರೆ ಹೂವಿನ ಹಾಸಿಗೆ ಮೇಲೆ ನಡೆದಾಗೆ ಇರಬೇಕು. ಬದುಕನ್ನೊಂದು ಹೂವಿಗೆ ಬಿಡು ಬಿಡು ಬಿಡು, ಹೂವಿನ ಆಸೆ ಬಿಡು. ಅಂದ್ರೆ ಬಿಡು. ಏನ್ ಬಿಡುದು? ಹೂವನ್ನೇ ಬಿಡುದ? ಅಲ್ಲ, ನಿನಗೆ ಅದೊಂದು ಹೂವಿನಲ್ಲಿಯೇ ಬಹಳ ಮಹತ್ವವನ್ನು ಕಾಣ್ತೀಯ ಅಂತ ಆದ್ರೆ ಹೂವಿನಲ್ಲಿಯೇ ಬದುಕುಂಟು. ಏಳಲ್ಲ 14 ಲೋಕದಲ್ಲಿ ಎಲ್ಲಿಯೇ ಇರಲಿ ಆ ಹೂವನ್ನು ತಂದು ಕೊಡದೇ ಇದ್ರೆ ನಾನು ಭೀಮ ಅಲ್ಲ. ನನಗೆ ಗೊತ್ತಬೇಡಿ. ನಿನಗಲ್ವೇ ಆವೇಶದಲ್ಲಿ ಮಾಡಿದ್ದಾನೆ. ಹಾ, ಈಗ ನೀವು ಆ ಕಣ್ಣೀರು ಒಂದು ಚೂರು ನನಗೆ ಕಂಡ್ರೆ ಆಗುವುದಿಲ್ಲ. ಈಗ ನೀವು ನಿಜವಾದ ಭೀಮ ಆದ್ರಿ. ಇಲ್ಲೋ ನಾವು ಸುಳ್ಳು ಭೀಮ, ಈಗ ನಿಜವಾದ ಭೀಮ. ನಿನ್ನ ಮಾತನ್ನು ಈಡೇರಿಸ್ತೇನೆ ಅಂತ ಹೇಳಿದ್ರೆ ನಿಜವಾದ ಭೀಮ ಅಲ್ಲ. ಒಳಗಿರುವ ಅಂತಸ್ತತ್ವ ಹೊರಗೆ ಬಂದಾಗ ಮಾತ್ರ ವ್ಯಕ್ತಿಗೆ ಏನು ಅಂತ ಗೊತ್ತಾಗ್ತದೆ. ಹಾ, ಯಾಕೆ ಒಳಗೆ ಇಟ್ಕೊಳ್ತೀರಿ? ಹೊರಗಾಕಿ ಎಷ್ಟು ದಿನ ಇನ್ನು ಒಳಗೆ ಇಟ್ಕೊಳ್ತೀರಿ? ಹಾಗಲ್ಲ, ನಿನಗೆ ಗೊತ್ತಿಲ್ಲ. ಈ ಸತ್ವ ಎನ್ನುವುದು ಅಪರೂಪಕ್ಕೆ ಹೊರಬೀಳಬೇಕು ಅಂದ್ರೆ ಅದಕ್ಕೆ ಮಹತ್ವ. ಇಲ್ಲದೆ ಅದ್ರ ದಿವಸ ನೋಡ್ತಾನೆ ಅಂತ ಆದ್ರೆ ಅದು ಸತ್ವಹೀನ ಆಗಿ ಹೋಗ್ತದೆ. ಹಾಗಾದ್ರೆ ಹಾ, ಸತ್ವವನ್ನ ಪ್ರಕಟಿಸುವುದಕ್ಕೆ ನಿಮಗೆ ಒಳ್ಳೆ ವೇದಿಕೆ ಈಗಲೇ ಹೊರಟೆ ಮಾಡು. ಎಂತ ಮಾಡಿ ನನಗೆ ಗೊತ್ತಿದೆ ಹೋಗುವುದು ದಾರಿಗಳಿಲ್ದಲ್ವಾ? ಹಾ, ಅಷ್ಟು ಕಷ್ಟಪಟ್ಟು ಹೋಗ್ಬೇಕು. ಅದು ಯಾವ ಸತ್ತವನ ಏನು ಮಾಡ ಒಳ್ಳೆ ಕಾರ್ಯ ಕೈಗೂಡುವಾಗ ಇಷ್ಟು ಕಷ್ಟ ಪಡಬೇಕು ಮನುಷ್ಯ. ಅದ್ರ ಕೈಗೂಡ್ತದ? ಹೋರಾಟ ಇಲ್ಲದೆ ಬದುಕೇ ಇಲ್ಲ. ನನಗೆ ಹೂ ಬೇಕಾ? ಈ ಕೇಶಕ್ಕೆ ಹೋಗಬೇಕಾ? ನನ್ನವಲ್ಲವ ಭೀಮ ನಿಷ್ಕ್ರಿಯನಾಗಬಾರದು. ಅವ ಕ್ರಿಯಾಶೀಲನಾಗಿರಬೇಕು. ನನ್ನ ಭಾವಗಳು ಕಮರಿತ್ತು ಅಂತ ಹೇಳಿದೆ. ಯಾವ ಭಾವಗಳು? ಮುಡಿ ಕಟ್ಟುವ ಭಾವ, ಹೂವನ್ನ ಮುಡಿಯುವ ಭಾವ, ಅದು ಕಮರಿತ್ತು ಅಂತ ಹೇಳಿದ್ದು ನಾನು. ಭೀಮನಿಗದು ಅರ್ಥ ಆಗಲಿಲ್ಲ. ಆದ್ರೂ ಕೆಲಸಕ್ಕೆ ಹೋಗಿದ್ದಾನೆ. ನನ್ನಿನಿಯ ಪಾರ್ಥರು ಅವರ ಸಾಧನೆಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಭೀಮನು ಕ್ರಿಯಾಶೀಲನಾಗಿರಬೇಕು, ಸಾಧನೆಯ ಹಾದಿಯಲ್ಲಿ ಹೋಗಬೇಕೆಂಬ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ದು ನಾನು. ಸೌಗಂಧ, ಪರಿಮಳ. ಪಾಂಡವರ ಬದುಕಿಗೆ ಪರಿಮಳ ಯಾವುದು? ಕೌರವರ ಸಾವೇ ಪಾಂಡವರ ಬದುಕಿಗೆ ಪರಿಮಳ. ನನಗೆ ಹೂವು ಯಾವುದು? ಅವನ ಕರುಳು ನನಗೆ ಹೂವು, ಅವನ ರಕ್ತ ನನಗೆ ತೈಲ. ಭಾಷೆ ಮಾಡಿದ ಭೀಮನೇ ಮೌನವಾಗಿ ತಲೆ ತಗ್ಗಿಸಿ ಕುಣಿತಂತಾದ್ರೆ ಈ ಮುಡಿಯನ್ನು ಕಟ್ಟುವವರು ಯಾರು?
ದೇವ. ಸರಿ ಸರಿ, ನನ್ನ ನಿರೀಕ್ಷೆ ಅದೇ. ನನ್ನ ಒಳಗಿನ ಭಾವಗಳಿಗೆ ಭಾಷ್ಯ ಬರೆಯುವುದಕ್ಕೆ ಭೀಮನೇ ಕವಿಯಾಗಬೇಕು. ನನ್ನ ಒಳಗಿರುವಂತ ಸಮರ ಭಾಷ್ಯವನ್ನು ಚಿತ್ರಿಸುವುದಕ್ಕೆ ಭೀಮನೇ ನಾಯಕನಾಗಿರಬೇಕು. ನನ್ನ ಒಳಗೆ ಹುದುಗಿರುವಂತ ಶೋಕಾಗ್ನಿಗೆ ಅರ್ಥವನ್ನು ಕಲಿಪಿಸುವ ಭೀಮನಾಗಬೇಕು. ಕೋದಂಡರಾಮ ಕೋದಂಡರಾಮ ವೇದಂಡಮಯ ಹರ ಕೋದಂಡರಾಮ, ಜಯ ರಘುವೀರ ಜಗದೇಕ ಶೂರ ಭಯದ ನಿವಾರ ಭಕ್ತ ಬಂದಾರ, ದಶರಥ ಪುತ್ರ ಧರ್ಮ ಚರಿತ್ರ ವಸುಧಾ ಕಳತ್ರ ವಾರಿಜ ನೇತ್ರ, ರಾಮ ರಾಮ ರಾಮ. ರಾಮ ಧ್ಯಾನ ಮಹಾವನ ಮಧ್ಯದಲ್ಲಿ ಹೃತ್ಕಮಲ ಮಧ್ಯದಿಂದಲೇ ಭಗವಂತನಾದ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಇದ್ದೇನೆ. ರಾಮನಾಮ ವ್ಯಾಕರಣ ಮಾತ್ರದಿಂದ ಪುಳಕಿತಾನಂದ ಗಾತ್ರನಾಗಿ ಜನ್ಮವೇ ಸಾಫಲ್ಯ ಎನ್ನುವ ಭಾವದಿಂದ ಬದುಕನ್ನು ಇನ್ನೂ ಸಾಗಿಸುತ್ತಿರುವಂತಹ ಆಂಜನೇಯ,
ಮುಖ್ಯ ಪ್ರಾಣ, ಪ್ರಾಣ ಮುಖ್ಯ, ಹೀಗೆಲ್ಲ ನನ್ನನ್ನು ಕೊಂಡಾಡ್ತಾರೆ. ಆದರೆ ನನಗೆ ಆತ್ಯಂತಿಕವಾಗಿರಬಹುದಾದಂತಹ ವಿಶ್ವಾಸ ಒಂದೇ ಒಂದು, ಒಳಗೆ ಹೊರಗೆ ಆಚೆ ಈಚೆ ಎಲ್ಲೆಂದರಲ್ಲಿ ನನ್ನನ್ನು ಅನವರತವೂ ಕಾಯುತ್ತಿರುವುದು ಶ್ರೀರಾಮನಾಮ ಮಾತ್ರ. ಆದದ್ದರಿಂದಲೇ ನಾನು ಯಾವುದಕ್ಕೂ ಭೀತನಲ್ಲ, ನಾನು ಯಾವುದರಲ್ಲಿಯೂ ವ್ಯಾಮೋಹಿಯಲ್ಲ, ನಾನು ಯಾವ ತತ್ವದ ಬಗ್ಗೆಯೂ ನನ್ನನ್ನು ಅಂಟಿಸಿಕೊಂಡವನಲ್ಲ. ರಾಮತತ್ವ ಮಾತ್ರ ನನ್ನನ್ನು ಆವರಿಸಿ ನಿಂತಿರುವುದು ಎನ್ನುವ ತದೇಕವಾದ ಭಾವದಿಂದ ಬದುಕುತ್ತಾ ಇದ್ದೇನೆ. ಯಾಕೆ ಇದು ತನಕ ಬದುಕಿದ್ದೇನೆ ಕೇಳಿದರೆ ರಾಮನನ್ನು ಕಾಣುವುದಕ್ಕಾಗಿ. ಪಂಪಾ ಸರಸಿಯ ತೀರದಲ್ಲಿ ನಾವು ಇದ್ದುಕೊಂಡು ಧ್ಯಾನಿಸುತ್ತಾ ಇದ್ದಂತಹ ಕಾಲ ಒಂದಿತ್ತು. ಅಲ್ಲಿಗೆ ರಾಮಚಂದ್ರನ ದರ್ಶನವಾಗಿ ಅವನ ಒಡನಾಟದಿಂದ ಅವನ ಸಾನ್ನಿಧ್ಯ ಸುಖದಿಂದ ಬಹಳ ಕಾಲ ಮುಂದುವರಿಯಿತು. ಶ್ರೀರಾಮಚಂದ್ರ ನಿರ್ಯಾಣವನ್ನು ಹೊಂದಿದ ಮೇಲೆ ಬಗೆಬಗೆಯ ರೂಪದಿಂದ ನಾನಾ ವಿಧವಾಗಿ ಕಾಣಿಸಿಕೊಳ್ತೇನೆ ಧರ್ಮದ ಪುನರುತ್ಥಾನಕ್ಕಾಗಿ ಅಂತ ಹೇಳಿದ್ದ ನನ್ನಲ್ಲಿ. ಆ ಶ್ರೀರಾಮಚಂದ್ರ ಯಾವ ರೂಪದಿಂದ, ಯಾವ ಕೋರದಿಂದ, ಯಾವ ಗಾತ್ರದಿಂದ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೇನೆ ಈ ಕದಲೀವನದಲ್ಲಿ. ವನದಲ್ಲಿ ಯಾವುದೋ ಒಂದು ತೆರನಾದಂತಹ ಗದ್ದಲ, ಭೂಮಿಯಲ್ಲಿ ಕಂಪನ, ಬೆಂಕಿಯನ್ನು ಹಾಯಿಸಿ ಸುತ್ತಮುತ್ತ ನೋಡಿದೆ ಅಂತಾದ್ರೆ ಚೆಂಡು ಉರುಳುವ ಹಾಗೆ ಕೆಲವು ಪರ್ವತಗಳು ಮೇಲಕ್ಕೆ ಹಾರಲ್ಪಡ್ತಾ ಇದೆ. ವೃಕ್ಷಗಳು, ಪರ್ವತಗಳು ಎಲ್ಲೆಂದರಲ್ಲಿ ಈ ತೆರನಾಗಿ ಪುಡಿಗಟ್ಟುತ್ತಾ ಪ್ರಾಣಿ ವರ್ಗವೆಲ್ಲ ಚಿತ್ಕಾರವನ್ನೆಬ್ಬಿಸುತ್ತಾ ಪ್ರಾಣದ ಭೀತಿಯಿಂದ ಯಾವುದೋ ಒಂದು ತೆರನಾದಂಥ ಅರ್ಥಧ್ವನಿಯನ್ನೆಬ್ಬಿಸುತ್ತಾ ಓಡುವುದಕ್ಕೆ ಕಾರಣ ಏನು? ಹೀಗಾಯಿತು ಅಂತಾದ್ರೆ ಪ್ರಕೃತಿಗೆ ಭಂಗವೇ? ಭೂಮಿ ತಾಯಿಗೆ ಯಾವನಾದರೂ ದ್ರೋಹವನ್ನು ಬಗೆಯುವುದಕ್ಕೆ ಇಚ್ಛಿಸ್ತಾ ಇದ್ದಾನೆಯೇ? ಸ್ವತಂತ್ರದಿಂದ ಬದುಕುತ್ತಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಈ ತರನಾದಂತಹ ಒಂದು ಭೀತಿಯನ್ನು ಯಾವನೋ ಹುಟ್ಟಿಸ್ತಾರೆ ಅಂತಾದ್ರೆ ಮೃಗ ಸಂಕುಲದಲ್ಲೇ ಹುಟ್ಟಿಕೊಂಡಿರುವಂತಹ ನಾನು ಅವುಗಳ ಜಾಗೃತಿಗಾಗಿ ಪ್ರಯತ್ನಿಸಬೇಡ್ವೆ? ಅದಕ್ಕಾಗಿಯೇ ಒಮ್ಮೆ ಸಟ್ಟದೆ ಅನ್ಯಾಯ, ಅನಾಚಾರ, ಧರ್ಮಗಳು ನಡೆಯುತ್ತದೆ ಅಂತಾದ್ರೆ ರಾಮಕಿಂಕರನಾದಂತಹ ನಾನು ಅದನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಮ್ಮೆ ಏನು ಅಂತ ಯೋಚಿಸಿ ಪ್ರತಿಭಟಿಸೋಣವ ಅಂತ ಗಮನ ಹರಿಸಿದ್ರೆ ಬರುವವ ಯಾರು? ನಮ್ಮ ತಮ್ಮ. ಹೌದು, ಅನುಜನೀತನ ಮತವನಿಳಿಪುವೆ ಎನ್ನುತ್ತ ನಿರ್ಧರಿಸುತ್ತದೆ ಗವ ಕುಣಿಸಿ ಮಾರ್ಗದಿ ಬಿದ್ದುಕೊಂಡನು ಅಣಕದಿಂದ. ಬರುವವ ಮತ್ತಾರೂ ಅಲ್ಲ, ಧರ್ಮವನ್ನು ಧಿಕ್ಕರಿಸಿ ನಡೆಯಬಲ್ಲ ವಂಶದಲ್ಲಿ ಹುಟ್ಟಿದವನೂ ಅಲ್ಲ. ಯಾವುದೋ ಒಂದು ಅನಿವಾರ್ಯ ಕಾರಣವೇ ಅವರದ್ದಾದಂತಹ ಧಾವಂತಕ್ಕೆ ಕಾರಣವಾಗಿದೆ. ಸ್ವಲ್ಪ ಅವರನ್ನು ಪರೀಕ್ಷಿಸಬೇಕು. ಹೊರಟಿದ್ದಾರೆ, ಮುಟ್ಲಿಕ್ಕೆ ಸಾಧ್ಯ ಉಂಟು ಅಂತ ಸ್ವಲ್ಪ ಬಡಿದು ನೋಡಬೇಕು. ಹೇಗೆ ನೋಡುವುದು? ಹೀಗೆ ನಾನು ನಿತ್ರೆ ಬೇಡ, ಹೀಗಲ್ಲ ನೋಡುವ. ಹೇಗೂ ನಮಗೆ ಪ್ರಾಯ ಆಗಿದೆ, ಸ್ವಲ್ಪ ಹೆಚ್ಚು ಪ್ರಾಯ ತೋರಿಸುವ, ಏನು ಕೊಡುವುದಿಲ್ಲ ಅಂತ ಅಲ್ಲಿಗೆ ದೇಹವನ್ನು ಕುಣಿಸಿ ಅಂದ್ರೆ ಅಲ್ಲಿಗೆ ಬಾಡಿಸಿ ಇದ್ದದಕ್ಕಿಂತಲೂ ಹೆಚ್ಚು ಆಯಾಸ ತೋರಿಸಿ ಈ ಕೆಲವರೆಲ್ಲ ನೇರ ಇದ್ರು ವೈದ್ಯರ ಬಳಿಗೆ ಹೋಗುವ, ಏನು ಕೊಡುವುದಿಲ್ಲ ಅಂತ ಹೇಳುದು. ಏನಾದ್ರೂ ಇದ್ರೆ ಕೊಡ್ತಾರಲ್ಲ ಅವರು. ಹಾಗೆ ನೋಡುವ, ಈ ಸಲ ಒಂದು ಮದ್ದು ಕೊಡಬೇಕು ಅವನಿಗೆ. ಇಲ್ಲದಿದ್ರೆ ಅವ ರಭಸ ಆಯ್ತಾ? ಅಪ್ಪೋ, ನನ್ನ ತಮ್ಮ ಅಲ್ವಾ, ಇದು
ದಾರಿ ಅಲ್ವಾ? ಇದು ನಿರ್ಗಮನದ ದಾರಿ ಅಲ್ವಾ? ಇಲ್ಲಿ ಮಾತ್ರ ದಾರಿ ಇಲ್ಲ. ಆಚೆಗೂ ದಾರಿ ಇಲ್ಲ, ಈಚೆಗೂ ದಾರಿ ಇಲ್ಲ. ಇಲ್ಲೇ ಬಾಲವನ್ನು ಅಡ್ಡವಾಗಿರಿಸಿ ನಾನು ಬಿದ್ದುಕೊಂಡೆ ಅಂತ ಇದ್ರೆ ನೋಡುವ, ನನ್ನನ್ನು ದಾಟಿ ಹೋಗ್ತಾನೋ, ನನ್ನನ್ನು ಎಬ್ಬಿಸಿ ಹೋಗ್ತಾನೋ, ಅಲ್ಲ ನನ್ನಲ್ಲಿ ಸಮಾಧಾನದಿಂದ ಸೌಮನಸ್ಯದಿಂದ ಮಾತಾಡಿಸಿ ಒಂದು ಒಪ್ಪಂದದಿಂದ ಹೋಗ್ತಾನೋ ನೋಡುವ. ಇಲ್ಲಿ ವೃದ್ಧ ಕಪಿಯಾಗಿ, ವೃದ್ಧಿ ಹೊಂದಿದ ಕಪಿಯಾಗಿ, ಈ ವೃದ್ಧತ್ವ ಯಾವುದರ ಲಕ್ಷಣ ಅಂತ ಅವನಿಗೆ ಗೊತ್ತಾಗ್ತದೋ ಅಂತ ನೋಡುವ. ಬಿದ್ದುಕೊಂಡಿರ್ತೇನೆ. ಮಂಗ ಕೋಡ ನಾನು ದೊಡ್ಡ ಹೆಬ್ಬಾವೇ ಬಿದ್ದುಕೊಂಡಿದೆ ಅಂತ ಹೆದರಿ ಬಿಟ್ಟೆ. ಅವನು ನೇರವಾಗಿ ಪಥವನ್ನು ಹಿಡಿದು ಬರುತ್ತಿರುವಂತಹ ಸಂದರ್ಭ, ನನ್ನ ಪಥಕ್ಕೆ ಅಂತರಾಯವನ್ನು ಕಲ್ಪಿಸುವುದಕ್ಕೆ ಬೇಕಾಗಿ ಇದ್ದೀಯೋ ಎಂಬ ರೀತಿಯಲ್ಲಿ ಅಡ್ಡ ಬಿದ್ದುಕೊಂಡಿದ್ದಿ. ಏನ್ ನಿನಗೆ ಉದ್ದ ಮಲಗಲಿಕ್ಕೆ ಆಗುವುದಿಲ್ಲ? ಮಲಗಿದ ಉದ್ದವೇ ಮಲಗಿದ್ದೆ ಹೇಗೆ ಅಂತ ಸ್ವತಂತ್ರವಾಗಿ ಮಲಗಿದವನಿಗಲ್ವ ಗೊತ್ತಾಗುವುದು. ಓ, ಬಿದ್ದು ಹೋದದ್ದು ಇದು. ನಾನು ಮಲಗಿದ್ದಲ್ಲ, ಹಾ, ನಾನು ಇದ್ದಲ್ಲಿಗೆ ಮುದ್ದೆ ಆಗಿ ಬಿದ್ದದ್ದು. ಓಹೋ, ಹಾಗೆ ಹಾಗೆ ಬಿಡು. ಪ್ರಾಯದ ಕಾಲದಲ್ಲಿ ಬೇಡದೆ ಇದ್ದನ್ನು ಮಾಡಿದ್ರೆ ಹೀಗಾಗ್ತಾರ? ಏ ಮಂಗ, ಪ್ರಾಯದ ಕಾಲದಲ್ಲಿ ಹಾ, ಹೀಗಿರುವಾಗ ಬೇಡದ್ದನ್ನು ತುಂಬಾ ಮಾಡಿದ್ರೆ ಹೀಗಾದ್ಮೇಲೆ ಹೀಗಾದ್ರೆ ಮುಚ್ಚ ಬಾಯ್. ನನಗೆ ತಾಗಿಸಬೇಡ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ತಮ್ಮ 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 ಅಂತ ನನ್ನನ್ನು ಪರ್ಯಾಯವಾಗಿ ಮಂಗ ಅಂತ ಹೇಳಿದಾಗ ಆಗುದಿಲ್ಲ. ಮಂಡೆ ಮಂಡೆ ಹೊಡೆದು ಬಿಟ್ಟೇನು. ಏ, ಆ ಬಾಲ ಉಂಟಲ್ಲ, ಅದು ನಿನ್ನದೇ ಹೌದಲ್ಲ? ಹೌದು ಅಂತಾದ್ರೆ ಅಡ್ಡವಾಗಿ ಬಿದ್ದಂತ ಬಾಲವನ್ನಾದ್ರೂ ಬದಿಗೆ ಸರಿಸು, ನಾನು ಮುಂದೆ ಹೋಗ್ತೇನೆ. ಧರ್ಬೇಕು ವಿಚಾರವಂತಗೆ ದಾರಿಗಿದೆ, ವಿಚಾರವಂತಗೆ ವಿಚಾರವಂತಗೆ ನೋಡಿ ಮದವಿಕಾರಿಗೇನು ಜ್ಞಾನಪಥವಿದೆ, ನೋಡಿ ಜ್ಞಾನವಿಕಾರಿಗೇನು ಪಥವಿದೆ, ದಾರಿಗಿದೆ ವಿಚಾರವಂತಗೆ ನೋಡೆ ಮದವಿಕಾರಿಗೇನು ಜ್ಞಾನಪಥವಿದೆ. ನಾನದೆಂಬುದೊಂದು ಭಾವ, ನಾನದೆಂಬುದೊಂದು ಭಾವ, ಕಾಣಬಿಡದು ಜಗದ ನೋವ. ನಾನದೆಂಬುದೊಂದು ಭಾವ, ಕಾಣಬಿಡದು ಜಗದ ನೋವ. ಸಾನುರಾಗವಿಟ್ಟು ನಿನ್ನ ನೀನೆ ನಿನ್ನೊಳರಿಯೋ ಪಥವಿದೆ, ಸಾನುರಾಗವಿಟ್ಟು ನಿನ್ನ ನೀನೆ ನಿನ್ನೊಳರಿಯೋ ಪಥವಿದೆ. ಕಾಲಿಗಿದೆ ವಿಚಾರವಂತಗೆ
ಕಾಯ ಆಕಾರಗಳನ್ನೆಲ್ಲ ನೋಡಿದ್ರೆ ಹಾ ನೀನೊಬ್ಬ ಕುಲೀನ ಮನೆತನದವ ಅಂತ ಅರ್ಥ ಆಗ್ತದೆ. ಆಂಗಿಕವಾದಂತಹ ವರ್ಚಸ್ಸು, ಮೌಖಿಕವಾದಂತಹ ಲಕ್ಷಣ, ನಿನ್ನ ಮನೆತನದ ಗೌರವವನ್ನು ಸಾರಿ ಹೇಳಿದ್ರು ನಿನ್ನದ್ದಾದಂತಹ ಹೆಮ್ಮೇಡಿತನ ಅಂತ ಹೇಳಲೆ, ಅಲ್ಲ ಅಲ್ಪಮತಿ ಅಂತ ಹೇಳಲೆ, ಅಲ್ಲ ಬುದ್ಧಿಯ ದಾರಿದ್ರ್ಯ ಉಳ್ಳವ ಅಂತ ಹೇಳಲೆ. ನೀನು ಹೊಗಳಿದ್ದೆ ಹೊಂಡಕ್ಕೆ ಹಾಕುವುದಕ್ಕಾಗಿ ಬೇಕಾಗಿ. ಅಲ್ಲ ನೀ ಕೇಳುತ್ತಿರುವ ವಿಷಯಗಳನ್ನು ಆಲೋಚನೆ ಮಾಡಿದ್ರೆ ನಾನು ನಿನ್ನನ್ನು ಯಾವ ಸ್ಥಾನಮಾನ ಕೊಟ್ಟು ನಿಲ್ಲಿಸಲಿ ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ಸ್ಥಾನ ಕೊಡದೇ ಇದ್ರು ಅಡ್ಡಿಲ್ಲ, ಮಾನ ಕೊಡು. ನೊಣಮೀಸೆಯ ಹುಲು ಹೆಜ್ಜೆ ಎಣಿಸುವ ಬಿಚ್ಚೆಯ ಬಲ್ಲ, ತನ್ನಾತ್ಮವ ತಾನರಿವ ಸಾಧನೆಯನ್ನೊಂದನುವಲ್ಲ. ಅಂಗುಟ ಗಾತ್ರದ ಆತ್ಮವನ್ನು ತಿಳಿಯುವುದಕ್ಕೆ ಯಾವನೂ ಪ್ರಯತ್ನಿಸುವುದಿಲ್ಲ. ಪ್ರಪಂಚದಲ್ಲಿ ಮತ್ತೊಬ್ಬರ ಕಣ್ಣ ಅಂಚಿನಲ್ಲಿ ಅಂಟಿದ ಸಾಸಿವೆಯ ಕಾಳನ್ನು ನೋಡಿ ನಿನ್ನ ಕಣ್ಣಿಗೆ ಅಂಟಿದೋ ಸಾಸಿವೆ ಅಂತ ಹೇಳುವವರೇ ಹೆಚ್ಚಪ್ಪ. ಎಂತ ಹೇಳ್ತಾ ಇದ್ದೆ ನಿಮ್ಮ ಎಂತ ಅಂದ್ಯಾ? ಅರ್ಥ ಆಗ್ಲಿಲ್ವಾ? ನಿಂಗೆ ಏನು ಹೇಳಿದೆ ಅಂತ ಗೊತ್ತಾಗ್ಲಿಲ್ಲ. ಈಗ ಬಾಲ ತೆಗಿಬೇಕಾದದ್ದು ಯಾಕೆ? ನನಗೆ ದಾರಿ ಬೇಕಲ್ಲ ಮುಂದೆ ಹೋಗುವುದಕ್ಕೆ. ದಾರಿ ಇದೆ ವಿಚಾರವಂತರಿಗೆ. ಯಾರು ವಿಚಾರದ ಮೂಲಕವಾಗಿ, ಮಂಥನವತನದ ಮೂಲಕವಾಗಿ ಮನಸ್ಸನ್ನು ತನ್ನತ್ತ ಕೇಂದ್ರೀಕರಿಸಿ ಹಿಡಿತದಲ್ಲಿ ಹಿಡಿದುಕೊಡ್ತಾರೋ ಅವರಿಗೆ ದಾರಿ ಉಂಟೇ ಉಂಟು. ಕುದಿಯುವ ನೀರಿನಲ್ಲಿ ಮುಖ ಕಾಣುವುದಿಲ್ಲ. ನಿರಭ್ರ ಶುಭ್ರವಾದಂತಹ ನಿರ್ಮಲಾಕಾಶದಲ್ಲಿ ಮಾತ್ರ ತಾರಕೆಗಳು ಕಾಣುವುದು. ನಿನಗೆ ಮಂಡೆಯಲ್ಲಿ ಪೆಟ್ಟು ಬಿದ್ದಿದೆಯಾ? ನಿನಗೆ ಅರ್ಥ ಆಗದೆ ಇದ್ದದ್ದೆಲ್ಲ ಮತ್ತೊಬ್ಬರಿಗೆ ಸೌಖ್ಯ ಇಲ್ಲದೆ ಮಾತಾಡುದು ಅಂತ ಅರ್ಥವ. ಇಲ್ಲದೆ ನನ್ನ ದಾರಿಗೂ ಏನು ಹೇಳ್ತೇನೆ ಕೇಳು. ಮನಸ್ಸನ್ನು ವಿಕಾರ ಮಾಡಿಕೊಂಡು ಯಾವನಾದರೂ ರೋಗಗ್ರಸ್ತವಾದ ಕಣ್ಣುಗಳಿಂದ ಕಂಡರಾದರೆ ಯಾವ ವಿಷಯವೂ ಸರಿಯಾಗಿ ಮನ ಮುಟ್ಟುವುದೇ ಇಲ್ಲ. ಇನ್ನೂ ಹೇಳ, ಹೇಳು. ಮನಸ್ಸಿನಲ್ಲಿ ನಾನು ಎನ್ನುವ ಭಾವ ಯಾವನಿಗಿರ್ತದೋ ಅವನಿಗೆ ಈ ಪ್ರಪಂಚದಲ್ಲಿ ಇದ್ದ ದಾರಿಯೂ ಕಾಣುವುದಿಲ್ಲ. ಅವನಿಗೆ ದಾರಿ ಕೊಟ್ಟೇನು ಪ್ರಯೋಜನ? ನಿನಗೆ ದಾರಿ ಬೇಕೋ? ಹೌದು, ದಾರಿ ಬೇಕೋ? ಬೇಕು. ನಿನ್ನನ್ನು ನೀನು ಮೊದಲು ತಿಳಿ. ವೇದಾಂತ ಮನುಷ್ಯರಿಗೆ ಅರ್ಥ ಆಗುವುದಲ್ಲ. ವೇದಾಂತ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲಲ್ಲ. ತನಗೆ ಅರ್ಥ ಆಗದೇ ಇರುವಂತ ವಿಷಯನ್ನು ಕೇಳುವವರಿಗೊಬ್ಬರಿಗೂ ಅರ್ಥ ಆಗದೇ ಇದ್ದ ರೀತಿಯಲ್ಲಿ ಹೇಳುವುದೇ ವೇದಾಂತ. ಈಗ ನಾನಿಲ್ಲಿ ಬಿದ್ದಿದ್ದೇನೋ? ಹೌದೌದು, ನಾನಿಲ್ಲಿ ಬಿದ್ದಿದ್ದೇನೋ? ಹೌದು. ನನ್ನ ಬಗ್ಗೆ ಕನಿಕರ, ನನ್ನ ಬಗ್ಗೆ ಸಹಾನುಭೂತಿ, ನನ್ನ ಬಗ್ಗೆ ಒಂದು ಔದಾರ್ಯದ 4 ಒಳ್ಳೆಯ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹೊಳೆಯುವುದಿಲ್ಲ. ಯಾಕೆ? ನಿನ್ನ ಮನಸ್ಸನ್ನು ಆವರಿಸಿಟ್ಟಿರುವುದು ಮದ, ಅಹಂಕಾರ, ಗರ್ವ, ಅನ್ಯರ ಬಗ್ಗೆ ತಾತ್ಸಾರ ಭಾವ. ಅದನ್ನು ಬಿಟ್ಟು ನೋಡು, ನಿನಗೆ ದಾರಿ ಸಿಗ್ತದ? ಅಹಂಕಾರ ಯಾಕ? ಏನು ಮಾತಾಡ್ತೀಯ? ಮಾತನ್ನು ಹೇಳಿ ನನಗೆ ಅರ್ಥ ಆಗದೆ ಇವನಲ್ಲಿ ಯಾರು ತಲೆ ಚಚ್ಚಿಕೊಳ್ತಾರೆ ಅಂತ ದಾರಿ ಬಿಟ್ಟು ಹೋಗ್ಲಿ ಅಂತ ನೀನು ಹೇಳುವುದ? ನಮಗೆಲ್ಲ ಅರ್ಥ ಆಗ್ತದೆ. ಇಂಥ ಮುದುಕರನ್ನೆಲ್ಲ ನಾವು ಎಷ್ಟು ಕಂಡಿದ್ದೆ. ರಾಮಚಂದ್ರ, ನಿನಗೆ ಅರ್ಥ ಆಯ್ತು ಅಂತಾದ್ರೆ ನನ್ನ ರಾಮಚಂದ್ರನ ಸುದ್ದಿ ಹೇಳ್ಬೇಡ ನೀನು. ನಾನು ಅವ ಮುದುಕನೇ ಆಗಲಿಲ್ಲ. ಮುದುಕರ ಮನೆಯಲ್ಲಿ ಗಾದೆ ಉಂಟು, ಒಲೆಗೊಂದು ಒಡುಗುಂಟೆ ಬೇಕು, ಮನೆಗೊಂದು ಮುದಿಕುಂಟೆ ಬೇಕು ಅಂತ. ಹೌದಪ್ಪ. ಆದ್ರೆ ನಮಗನ್ನಿಸ್ತದೆ ಈ ಮುದಿಕುಂಟೆ ಯಾಕಪ್ಪ ಮನೆಗೆ ಕರ್ಕರೆ, ಈ ಮಕ್ಕಳು ತಲೆ ಹಾಳು ಮಾಡ್ತಾರೆ. ಎಲ್ಲ ಯಾವುದೋ ವೇದಾಂತವನ್ನ ಪಾಪ ನೀರಿಳಿಯದ ಗಂಟೋಳು ಕಡುಬು ತುರುಕಿದಂತಾಯ್ತು ಎಂಬಂತೆ ವೇದ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಅರ್ಥ ಆಗ್ತದೆ. ಅರ್ಥ ಆಗಬೇಕು ಅಂತಿಲ್ಲ ಅವರಿಗೆ, ತಮಗೆ ಗೊತ್ತುಂಟು ಅಂತ ಹೇಳುವುದು. ಹೇಳಿದೆ ನೀನು, ತಾನು ತನ್ನದ್ದು ತನ್ನಿಂದಲೇ ಈ ಮದ ಇರುವುದರಿಂದಲೇ ದಾರಿ ಕಾಣುವುದಿಲ್ಲ. ಹದ ತಪ್ಪಿ ಮಾತಾಡ್ತಾ ಇದ್ದಿ ಮುದಿಮಂಗ. ಯಾಕಂದ್ರೆ ಮದ ಎನ್ನುವುದು ಯಾವ ಆತ್ಮಲ್ಲಿ ಇರುವುದಿಲ್ವೋ
ಅವ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅನರ್ಹ. ಮದ ಬೇಕು, ತನ್ನನ್ನು ತಾನು ತಿಳಿಯುವುದಕ್ಕೂ ಮದ ಬೇಕು, ಮತ್ತೊಬ್ಬರನ್ನು ಅವ ಅಂತ ತಿಳಿಯುವುದಕ್ಕೂ ಮದ ಎನ್ನುವುದು ಬೇಕೇ ಬೇಕು. ಮತ್ತೆ ನಾವು ಜಾತಿಯಲ್ಲಿ ಕ್ಷತ್ರಿಯರಾದವರಿಗೆ ಮದವೇ ಭೂಷಣ, ಬ್ರಾಹ್ಮಣರಿಗೆ ವಿನಯ ವಿಧೇಯತೆಯೇ ಭೂಷಣ. ಹಾಗಾಗಿ ಅಚ್ಚ ಕ್ಷತ್ರಿಯನಾದಂತಹ ನಾನು ಮದದಿಂದಲೇ ನನ್ನ ಬದುಕನ್ನು ಪ್ರತಿಷ್ಠಾಪಿಸಿಕೊಂಡವನಿದ್ದೇನೆ. ಏ ಮುದಿಮಂಗವೇ, ಏ ಜಂತುವೆ, ಏ ತಿರ್ಯಕ್ ಪ್ರಾಣಿಯೇ, ನೀನು ದಾರಿ ಬಿಡ್ಲಿಲ್ಲ ಅಂತಾದ್ರೆ ನಿನ್ನನ್ನು ಕೊಂದಾದ್ರು ನಾನು ದಾರಿ ಮಾಡ್ಕೊಂಡು ಹೋಗ್ತೇನೆ. ಅದಕ್ಕೂ ನನಗೆ ನಗು ನಗೆ ಬರುವುದು ನೀನೆಂಬ ಮಾತ ಬಿಗುಮಾನದಿ ಬಗೆಗೆ ನೀನೆಂಬ ಮಾತ ಬಿಗುಮಾನದಿ ಬಗೆಗೆ ನಗುಗಳು ನನಗೆ ನಗುವರು ಒಂದೇ ಹಾಕ್ತದೆ, ಅದಕ್ಕೂ ನಗೆ ಆಡ್ತಾರೆ. ಒಬ್ಬನನ್ನು ಕೊಲ್ಲಬೇಕು ಅಂತಾದ್ರೆ ಹಾ, ಆಯುಧ ಬೇಕಾ? ಬೇಡ, ಕೈಯೂ ಸಾಕಾಗುತ್ತೆ. ಒಬ್ಬ ಸಾಯ್ಬೇಕು ಅಂತಾದ್ರೆ ಹೊಡಿಬೇಕಾ? ಇಲ್ಲ, ಜೀವ ಹೋದ್ರೆ ಸಾಯ್ತಾರೆ. ಒಬ್ಬನಿಗೆ ದಾರಿ ಬೇಕು ಅಂತಾದ್ರೆ ಇನ್ನೊಬ್ಬ ಬಿಟ್ಟು ಕೊಡ್ಬೇಕಾ? ಇವ ಸತ್ತು ಹೋಗ್ಲಿಕ್ಕೆ ಏನು ಮಾತಾಡ್ತೀವೋ ಮಹಾರಾಯ? ನೀನು ಅಡ್ಡ ಇದ್ದಿ, ಬೇರೆ ದಾರಿ ಇಲ್ಲ, ಬಿಟ್ಕೊಡು ಅಂತ ಹೇಳಿ ಬಿಟ್ಕೊಡ್ಬೇಕು. ಅದೇ ಹೇಗೆ ಆಗ್ತಾರೆ, ಕೊಲ್ತೇನೆ ಅಂತ ಹೇಳಿದ್ರು ಹಾಗೆ ಆಡ್ತಾರೆ. ಪ್ರಪಂಚ ಹಾ, ಗೋಲಾಕಾರವಾಗಿದೆ ಎನ್ನುವುದನ್ನು ನೀನು ಗೊತ್ತೀಯಾ? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪ್ರಪಂಚ ಊಟಿದೆ. ಹೌದಾ? ಹಾ 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 ಹಾಗಾಗಿ ಎಲ್ಲಿಂದ ಹೊರಟರು ಬಂದು ಮುಟ್ಟುವುದಲ್ಲಿಗೆ. ಹಾ, ನಿನಗೀಗ ಇಲ್ಲೇ ದಾರಿ ಇಲ್ಲ, ನೀನು ತಿರುಗಿ ಹೋಗು. ಯಾಕಂದ್ರೆ ನಾನು ಭೂಲೋಕ ಗೋಲಾಕಾರವಾಗಿದೆ ಅನ್ನೋದನ್ನು ಕೇಳಿದ್ದೆ. ಪ್ರಪಂಚ ಗೋಲಾಕಾರದ ಉಂಟು ನನಗೆ ಗೊತ್ತಿಲ್ಲ. ಹೌದಾ? ಹೌದು, ಎಲ್ಲ ಗೋಲ್ವೆ ಎಲ್ಲ ಒಟ್ಟು ಆಲೋಚನೆ ಮಾಡಿದ್ರೆ ಗೋಲಾಕಾರವಾಗಿ ಇರುವುದು. ಹಾ, ಬ್ರಹ್ಮ ಅಂಡ. ಹೌದು. ಹಾ ಹಾ, ನಿನಗೆ ಅಂಡ ಗೊತ್ತುಂಟಲ್ಲ? ಬ್ರಹ್ಮಾಂಡ, ಬ್ರಹ್ಮಾಂಡ ಭಾಂಡೋದರ ಭರಿತ ಅಂದ್ರೆ ಅಂಡದೋಪಾದಿಯಲ್ಲಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟದಿದೆ. ಅಷ್ಟೊತ್ತಿಗೆ ರಾಮಚಂದ್ರ ಹೇಳ್ತಾರೆ, ಇನ್ನೂ ತ್ರೇತಾಯುಗದಲ್ಲೇ ಇದ್ದಾನೆ. ರಾಮಚಂದ್ರ ಶ್ರೀಕಾಂತ ಸೀತಾಕಾಂತ ರಾಮಚಂದ್ರ, ಜಯ ಜಯ ರಾಮಚಂದ್ರ. ಓ
ಯಾರೋ ನವರಾತ್ರಿಗೆ ಇವನನ್ನು ಕರೆಸಿದ್ದಾರೆ, ದಾರಿ ತಪ್ಪು ಹೋಗಿದೆ, ಹಾಗಾಗಿ ಇಲ್ಲಿ ಹರಿ ಕಥೆ ಮಾಡ್ತಾ ಇದ್ದಾರೆ. ನವರಾತ್ರಿ ಅಲ್ಲ, ದಶರಾತ್ರಿ ಕಳೆದ್ರು ನಮ್ಮದು ಹೀಗೆ. ಹೌದಾ? ಇದ್ದಲ್ಲಿ ಹರಿ ನೀನು ಕೊಲ್ತೇನೆ ಅಂತ ಹೇಳಿದೆಯಲ್ಲ, ಒಬ್ಬನ ಜೀವವನ್ನು ತೆಗೆಯುವುದಕ್ಕೆ ಮತ್ತೊಬ್ಬನಿಗೆ ಎಲ್ಲಿಯೋ ಅಧಿಕಾರ ಅಲ್ಲ, ಶಕ್ತಿ ಉಂಟು, ಅದೇ ಅಧಿಕಾರ. ಈಗ ನಿನ್ನ ತೋಟದಲ್ಲಿ ನಿನಗೆ ಕೊಯ್ಲು ಮಾಡುವುದಕ್ಕೆ ಬರ್ತದೆ. ಹೌದು. ಹೌದಾ? ಹೌದು. ಯಾಕೆ? ಅದು ನಮ್ಮದು. ನಿನ್ನದಂದ್ರೆ ನನ್ನದು ಸ್ವಯಾರ್ಜಿತ. ನೀನು ಮಾಡಿದ್ದು ಸ್ವಯಾರ್ಜಿತ. ಪತಿಯವರ ತೋಟದಿಂದ ಸರಿ ಅಲ್ಲ, ಯಾಕಾಗುದಿಲ್ಲ? ಅದು ನಾನು ಮಾಡಿದ್ದಲ್ಲ. ಅದೇ ನೀನು ಕೊಟ್ಟದ್ದಾದ್ರೆ ನೀನು ತೆಗಿಬಹುದು. ನೀನು ಕೊಡದೇ ಇರುವುದನ್ನು ನೀನು ತೆಗೆಯುವುದೇನೋ ಎಲ್ಲ ದೊಡ್ಡ ಸಮಸ್ಯೆನೇ ತಂದಿಡ್ತಾನೆ. ಈಗ ನನಗೆ ಜೀವ ಕೊಟ್ಟವ ನೀನು? ನಾನಲ್ಲ. ಮತ್ತೆ ನನ್ನ ಜೀವ ನೀನು ಹೇಗೆ ತೆಗೆಯುವುದು? ಈಗ ಬ್ರಹ್ಮ ಜೀವ ಕೊಡ್ತಾನೆ, ಜೀವ ತೆಗೆದುಕೊಂಡು ಹೋಗುದು ಯಾರು? ಯಮ. ಯಮ. ಯಮ ಜೀವ ಕೊಟ್ಟವನ ಅಲ್ಲ, ತಗೊಂಡು ಹೋಗ್ತಾರೆ. ಅದಕ್ಕೆ ವಿಷಯ ಉಂಟು. ಯಮ, ಬ್ರಹ್ಮ, ವಿಷ್ಣು ಈಗೆಲ್ಲ ಉಂಟಲ್ಲ, ಹೌದು, ಅವರೆಲ್ಲ ಒಂದೇ ಮನೆಯವರು. ದೈವಾದಿಗಳು ಅಲ್ಲ, ಒಂದೇ ಮನೆಯವರು, ಒಂದೇ ಕುಟುಂಬದವರು. ದೈವಾದಿ. ಹೌದಾ? ಅವರಿಗೆ ಲೆಕ್ಕ ಉಂಟು. ಇಂಥವ ಹುಟ್ಟು ಕೊಟ್ಟಿದ್ದಾನೆ, ಇಷ್ಟು ಸಮಯ ಬದುಕಿದ ಮೇಲೆ ಇಂಥವ ತಕೊಂಡು ಹೋಗ್ಬೇಕು ಅಂತ ಅವರಿಗೆ ಲೆಕ್ಕ ಉಂಟು. ನೀನು ಅವರ ಕುಟುಂಬದವನು. ದಾಯಾದ್ಯರಲ್ಲಿ ಭಾಗ ಉಂಟು, ಪಾಲು. ನೀನೀಗ ಯಮನ ಕುಟುಂಬದವನು. ಯಮನ ಕುಟುಂಬ ಅಲ್ವಾ? ನಾನು ನೀನು ಒಂದು ರೀತಿ ದಾಯವಾದ ಅಂತ ಇಟ್ಕೊಳ್ಳೋಣ. ಇನ್ನೊಂದು ರೂಪದಲ್ಲಿ ಹೇಳ್ತೇನೆ. ಈ ಪ್ರಪಂಚದಲ್ಲಿ ಕೊಲ್ಲುವುದಕ್ಕೆ, ಕಾಯುವುದಕ್ಕೆ, ಹುಟ್ಟಿಸುವುದಕ್ಕೆ, ಮುಗಿಸುವುದಕ್ಕೆ, ಬೇಕು ಅಂತ ಹೇಳುವುದಕ್ಕೆ, ಬೇಡ ಅಂತ ಹೇಳುವುದಕ್ಕೆ ಯಾರು ಜನ? ಯಾರು? ದೇವ್ರೆ, ನಾನು ಯಾಕಾದ್ರೂ ಮಾತಾಡ್ಸಿದ್ನು? ಎಂತ ಪುಣ್ಯಾತ್ಮ ಎಂತ ಹೇಳ್ತಾ ಇದ್ದೀಯೋ? ಹೇಳು. ಈ ಪ್ರಪಂಚದಲ್ಲಿ ಹುಟ್ಟುವುದಕ್ಕೆ, ಕೊಲ್ಲುವುದಕ್ಕೆ, ಈ ಪ್ರಪಂಚದಲ್ಲಿ ಬೇಕು ಬೇಡ ಅಂತ ಹೇಳುವುದಕ್ಕೆ ಯಾರು ಜನ? ಯಾರು ಇಲ್ಲ. ದೇವರು ಅವು ಜನವೇ ಅಲ್ಲ. ಹೌದಾ? ಅವು ಜನ ಅಲ್ಲ. ಜನಾರ್ದನ. ಅರ್ಧ ಜನ. ಜನಾರ್ದನ ಅರ್ಧ ಜನ, ಪೂರ್ತಿ ಜನ. ಸರಿ, ಪುರುಷೋತ್ತಮ ಇರ್ಬೋದು. ಇದು ಅವನೇ ಇಟ್ಟಂತಹ ನನ್ನ ಪ್ರಾಣವನ್ನು ನೀನು ಹೇಗೆ ಕೇಳ್ತೀಯ? ಬಲ ಅಂತ ನೀನು ಗದೆ ಎತ್ತಿದೆ. ಈ ಪ್ರಪಂಚದಲ್ಲಿ ಭಗವಂತನ ಬಲದಿದ್ರು ಮತ್ತೊಬ್ಬರ ಬಲ ಎಂತದ್ದಾದ್ರು ಇಲ್ಲಪ್ಪ. ಇವು ವೇದಾಂತ ಬಿಡು ಲಕ್ಷಣ ಕಾಣಿಸುವುದಿಲ್ಲ. ಅವ ಎಲ್ಲಿ ಭಗವಂತನಿಗೆ ಎಲ್ಲಿ ಬಲ ಉಂಟು? ದೇವರಲ್ಲಿರುವ ಬಲಕ್ಕಿಂತ ದೇವ್ರು ಎಲ್ಲಿದ್ದಾನೆನ್ನುವುದೇ ಗೊತ್ತಿಲ್ಲ. ಅವನಿಗೆ ಬಲ ಉಂಟೋ ಇಲ್ವೋ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೋದ್ರಿಂದ ಎಲ್ಲರಿಗಿಂತಲೂ ಬಲ ಉಂಟು ಅಂತ ಹೇಳುವುದು. ದೇವರಿದ್ದಾನೆ ಇಲ್ಲ ಎನ್ನುವುದೇ ನಿನಗೆ ಸಂಶಯ ಅಲ್ವಾ? ಹೌದೌದು. ನೀನೀಗ ಮಾತಾಡ್ತಾ ಇದೆಯಲ್ಲ, ಹೌದೌದು. ಅದು ಹೇಗೆ ಮಾತಾಡುದು? ಬಾಯಲ್ಲಿ. ಬಾಯಲ್ಲಿ ಎಲ್ರಿಗೂ ಬಾಯಿ ಇದ್ದವರಿಗೆಲ್ಲ ಮಾತಾಡ್ಲಿಕ್ಕೆ ಬರ್ತದ? ಕೆಲವರಿಗೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನಾಲಿಗೆ ಇರುವುದಿಲ್ಲ. ನಾಲಿಗೆ ಒಂದಿದ್ರೆ ಮಾತಾಡ್ಲಿಕ್ಕೆ ಬರ್ತದ? ಮತ್ತೆ ಅಲ್ಲ, ಮಾತಾಡ್ಲಿಕ್ಕೆ ಬರ್ತದೆ. ಸ್ಪಷ್ಟ ಆಗ್ಬೇಕು ಅಂತಾದ್ರೆ ಹಲ್ಲು ಬೇಕು. ಹಲ್ಲಿದ್ರೆ ಸಾಕಾಗ್ತದ? ತುಟಿ ಬೇಕು. ತುಟಿ ಇದ್ರೆ ಸಾಕಾಗ್ತದ? ಗಂಟ್ಲೊಳಗೆ ಪಸೆ ಬೇಕು. ಏನು ಮಾತಾಡ್ತಿದ್ದೆ? ಸಾಕಾಗ್ತದೆ. ಮಾತಾಡಬೇಕು ಅಂತ ಇದ್ರೆ ಜ್ಞಾನ ಎನ್ನುವುದು ಬೇಕು. ಜ್ಞಾನ ಇಲ್ಲದೆ ಇರುವಂತಹ ಪ್ರಾಣಿಗಳಿಗೆ ಮಾತು ಬರುವುದಿಲ್ಲ. ನಿನಗೆ ಬರ್ತಾ ಉಂಟಲ್ಲ? ನನಗೆ ಬರ್ತದೆ. ನನಗೆ ಬರ್ತದೆ. ನಾನು ಪ್ರಾಣಿ ವರ್ಗಕ್ಕೆ ಸೇರಿದವನಾದರೂ ನಮ್ಮ ವಿಷಯ ಬೇರೆ. ಬೇರೆ ಬೇರೆ ಆ ಜಾತಿಯಲ್ಲೇ ಒಂದು ಬೇರೆ ಪ್ರಾಣಿ. ಹೌದು. ಸರಿ ಸರಿ. ಸಾಮಾನ್ಯವಾಗಿ ನಾವು ಹೇಳುವುದಿದ್ರೆ ಜ್ಞಾನ ಎನ್ನುವುದನ್ನು ಕೊಡುವವ ಯಾರು? ಸುಡುಗಾಡು. ಯಾರು ನನಗೆ ಗೊತ್ತಿಲ್ವಾ? ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಬಿಡು. ಬಿಡುವುದಾದ್ರೆ ಎಂತ? ಬಿಡುವುದಾದ್ರೆ ಯಾಕೆ ಕೇಳ್ತೀಯೋ ಮಾರಾಯ? ನೀನು ಗೊತ್ತಿದ್ದನ್ನೇ ನಾನು ಹೇಳ್ತೇನೆ. ಹೇಳು. ತೇನ ವಿನಾ ತೃಣಮಪಿನ ಚಲತಿ. ಏನಂದೆ? ತೇನ ವಿನಾ ತೃಣಮಪಿನ ಚಲತಿ. ಏನಾಗಂದ್ರೆ ಯಾರನ್ನ ತೇಲ್ಸಾಕ್ತಾರೆ ಅಂದ್ಯಪ್ಪ. ಈ ಪ್ರಪಂಚದಲ್ಲಿ ಭಗವತ್ ಸಂಕಲ್ಪ ಇಲ್ಲದೆ ಹುಲ್ಲು ಕಡ್ಡಿಯೊಂದು ಚಲಿಸಲಾರದು ಅಂತ ಒಂದು ವಾಕ್ಯ ಉಂಟು. ಉಂಟು. ಲೋಕದಲ್ಲಿ ಭಗವಂತನ ವ್ಯವಸ್ಥೆಯ ಅವಸ್ಥೆಯ ಒಳಗೆ ಅವನ ಸಂಕಲ್ಪಾನುಸಾರವಾಗಿ ಬದುಕುವ ಪ್ರತಿಯೊಬ್ಬ ಜೀವನೂ ಕೂಡ ಅವನನ್ನು ತಿಳಿದಿರಬೇಕು. ಏನ್ ಹೇಳ್ತಾರೆ ಗೊತ್ತುಂಟಾ? ಜೀವ ದೇವ ಭಾವ ಅಂತ ಹೇಳು. ನೀನು ಪ್ರಾಣಿ ಆದ್ರೂ ಒಂದು ಕೈ ಮುಗಿದ್ದೇನೆ.
ಈ ವರ್ಷ ನಾನು ಎಲ್ಲಿಯಾದರೂ ಒಂದು ಪ್ರಯತ್ನ ಪಟ್ಟು ಒಂದು ತಾಳ ಮೊದಲೇ ಮಾಡಿಸ್ತೇನೆ. ನೀ ಬರಬೇಕು. ನೀವು ಇಷ್ಟು ಉತ್ತರ ಹೇಳು. ಈ ಜೀವದೇವ ಭಾವಕ್ಕೆ ಹೇಳ. ಜೀವದೇವರ ಬೆಲೆಯ ಜೀವ ನಾವು ಜೀವ ದೇವ ದೇವ. ಜೀವ ದೇವ ಮೇಲೆ ತಿರುಗುವ ದೇವ. ತಿರುಗೋಗ ಈಗ ಇಲ್ಲಿ ತಿರುಗುವ ನೀನು ಜೀವ. ಮುಜಮ ಏನೇನೋ ಹೇಳ್ತಿದ್ಯಾ. ಇದೆಲ್ಲ ನಮಗೆ ಬೇಕಾದದ್ದಲ್ಲ, ಹಾಗಂತ ಗೊತ್ತಿಲ್ಲ ಅಂತಲ್ಲ. ನಾವು ಕ್ಷತ್ರಿಯರು ಬರೇ ಶಸ್ತ್ರವಿದ್ಯೆಯನ್ನು ಮಾತ್ರ ಆರ್ಜಿಸಿಕೊಂಡವರಲ್ಲ. ಶಾಸ್ತ್ರವು ನಮಗೆ ಗೊತ್ತುಂಟು. ಶಸ್ತ್ರ ಶಾಸ್ತ್ರ ಅಲ್ಲ, ಶಾಸ್ತ್ರ ಎತ್ತಬೇಕು ಅಂತಾದ್ರೆ ಶಾಸ್ತ್ರ ಸ್ವಲ್ಪ ಗೊತ್ತಿರಬೇಕು. ಹಾ, ಇಲ್ಲದೆ ಇದ್ರೆ ಅದರ ಮಂತ್ರ ಬರುವುದಿಲ್ಲ. ನಾವು ಗುರು ಮುಖೇನ ಕಲಿತವರಿದ್ದೇವೆ. ನಮಗೆ ಮಾರ್ಗದರ್ಶನ. ನೋಡುವಾಗ ನನಗೆ ಅರ್ಥ ಆಗ್ತದೆ. ಹಾ, ನಿನಗೊಬ್ಬ ಗುರು ಇದ್ದಿರಬಹುದು, ಆದ್ರೆ ನಿನಗೆ ಗುರಿ ಇಲ್ಲ. ಹ. ಎಲ್ಲಿ ಅಪಶಕುನ ಮಾತಾಡ್ತೀಯ ನೀನು? ನಾವು ಗುರಿ ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದೇವೆ, ಗುರಿಯೇ ಇಲ್ಲ ಅಂತ. ಲೋಕದಲ್ಲಿ ಮಾತು ಹೇಗೆ? ಹಾ. ಹಿಂದೆ ಗುರು, ಮುಂದೆ ಗುರಿ. ಹಾ, ಮುಂದೆ ಗುರಿ ಇಲ್ಲ. ಇನ್ನು ಕಥೆ ಹಾಳಾಗ್ಲು. ಕ್ಷಣಕ್ಕೂ ಮಾರ್ಗಕ್ಕೆ ಮಾತ್ರ ಅಡ್ಡ ಹಾಕುದಲ್ಲ, ನಮ್ಮ ಯೋಚನೆಗೂ ಅಡ್ಡ ತರ್ತಾ ಇದ್ದಾನೆ. ಸುಮ್ಮನೆ ಬಿದ್ದುಕೊಂಡಿದ್ದೆ, ನನಗೆ ಉಪದ್ರ ಕೊಡ್ತೀಯಲ್ಲ ನೀನು. ನಾವು ನೀನು ಬದಿಗೆ ಬಿದ್ದುಕೊಂಡಿದ್ರೆ ನಿನ್ನ ನೋಡುವುದೂ ಇಲ್ಲ, ಮಾತಾಡಿಸುವುದೂ ಇಲ್ಲ. ನಮ್ಮ ದಾರಿಗೆ ಅಡ್ಡವಾಗಿ ಬಿದ್ದುಕೊಂಡಿದ್ರೆ ನಮಗೆ ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಹೇಳೋದು, ನಿನ್ನ ಗುರು, ನಿನ್ನ ಗುರಿ, ನಿನ್ನ ದೇವ, ನಿನ್ನ ಜೀವ, ಇದು ಯಾವುದೂ ಉತ್ತರ ಕೊಡಬೇಕಾದಂಥ ವಿಷಯ ಅಲ್ಲ, ಸಂದರ್ಭವೂ ಅಲ್ಲ. ನಿನಗೆ ನಾನು ಹೇಳಬೇಕಾದ್ದೂ ಇಲ್ಲ. ನಿನ್ನನ್ನು ನೋಡಿದ್ರೆ ಎಲ್ಲಿಯೋ ಗಾಳಿಗೋ ಏನೋ ನಿನ್ನ ಆಶ್ರಮ ಬಿದ್ದು ಹೋಗಿರ್ಬೇಕು. ಇದು ಹೇಗೂ ಬದರಿಕಾಶ್ರಮ. ಇಲ್ಲಿ ಎಲ್ಲಿಯೋ ಆ ಋಷಿ ಮುನಿಗಳು ಒಟ್ಟಿಗೆ ತಪಸ್ಸು ಮಾಡಿ ಇದನ್ನೆಲ್ಲ ನೀನು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೆ ಅಂತ ಕಾಣಿಸ್ತದೆ. ಹಾಗಾಗಿ ಆತ್ಮ ಪರಮಾತ್ಮ ನಿನಗೆ ಆ ಕಡೆ ಜೀವ ಎಳೀತಾ ಇದೆ. ಹಾಗಾಗಿ ನನ್ನಲ್ಲಿ ಕೇಳ್ತಾ ಇದ್ದೀನಿ. ಒಳ್ಳೆ ಮಾತನಲ್ಲಿ ಹೇಳ್ತೇನೆ, ನೀನು ಅಲ್ಲೇ ಇದ್ಕೊಂಡಿಲ್ಲ, ನೀನು ಬಾಳವನ್ನಾದರೂ ಸರಿ ಸಾ. ಈಗ ಬಲವೇ ಪ್ರಧಾನ ಅಂತ ನೀನು ಹೇಳ್ತೀಯಲ್ಲ. ಹೌದೌದು, ಅದೇ ನಮ್ಮಲ್ಲಿ ಇಲ್ಲ ಅಂತ. ಬಲವೇ ಪ್ರಧಾನ ನಮ್ಮಯ ಕುಲದ ಏಳಿಗೆಗಾಗಿದು ಮಾಲ ಪ್ರತಿಷ್ಠೆ ಇದು, ನಮ್ಮಯ ಕುಲದ ಏಳಿಗೆಗಾಗಿದು. ಆದರೆ ಕೊನೆಗೆ ಬಾಲವೇ ಭಾರದು, ಆದರೆ ಕೊನೆಗೆ ಬಾಲವೇ ಭಾರವದು. ಕೇಳದರಿಂದಲೇ ಮೇಲೇಳಲಾರೆನು, ಕೇಳದರಿಂದಲೇ ಮೇಲೇಳಲಾರೆನು, ಬಾಲವನೆತ್ತುತ್ತ ಲೀಲೆಗಿಂತಲೇ ಹೋಗು. ಬಲವೇ ಪ್ರಧಾನವೆಂದೇ ನನ್ನೊಳಗಿರದೆ ಕಲಿಸದೆ ಬಿಟ್ಟುಕೊಂಡೆ. ಬಲವೇ ಮಹಾನುಭಾವನೆ, ಪ್ರಪಂಚವನ್ನು ಆಳುವುದಕ್ಕೆ, ಪ್ರಪಂಚದಲ್ಲಿ ಜೀವನವನ್ನು ಮಾಡುವುದಕ್ಕೆ, ಪ್ರಪಂಚದಲ್ಲಿ ಉನ್ನತಿಗೆ
ಸಾಧಿಸುವುದಕ್ಕೆ ಇನ್ಯಾವುದೋ ಎಲ್ಲ ವಿಷಯಗಳಿಗೂ ಬಲವೇ ಪ್ರಧಾನ. ನಮ್ಮ ಬಲ ಸಾಧಿಸಿದರೆ ಸಬಳವನ್ನಾದರೂ ನುಂಗಬಹುದು. ಸಾಹಸಿಗಳು ನಾವು. ನನಗೆ ಅರ್ಥ ಆಗ್ತದೆ, ಹಾ ಆದ್ರೆ ಅದು ನನ್ನಲ್ಲಿ ಇಲ್ವಲ್ಲ, ಬಲವೇ ಇಲ್ಲ. ಓಹೋ, ಬಲ ಇಲ್ಲದೇ ಇದ್ದದ್ದರಿಂದ ನಿರ್ಬಲನಾಗಿ ದುರ್ಬಲನಾಗಿ ನಾನು ಇಲ್ಲಿ ಬಿದ್ದದ್ದು. ಬಲ ಇಲ್ಲದೆ ಇದ್ದು ಒಳ್ಳೇದಾಯ್ತು. ಯಾಕೆ? ಬಲ ಇಲ್ಲದೆ ನನ್ನ ತಲೆ ಹಾಳು ಮಾಡ್ತೀನಿ. ನಿನಗೆ ಎಲ್ಲಿಯಾದರೂ ಬಲ ಉಂಟು ಅಂತಾದರೆ ಮೈಯೂ ಹಾಳು ತಲೆಯೂ ಹಾಳು ಎರಡು ಮಾಡದೆ ಬಿಡುವುದಿಲ್ವಾಗಿತ್ತು. ಅಯ್ಯೋ, ಏನೋ ದೇವರು ಯಾರೋ ನನ್ನ ಹಿರಿಯರು ಮಾಡಿದ ಪುಣ್ಯದಲ್ಲಿ ಇದೊಂದು ಅಲ್ಲಾಡ್ತದೆ ನೋಡು, ಆಚೆ ಈಚೆ ಈಚೆ. ಅದಕ್ಕೊಂದು ಬಲ ಉಂಟು. ಇನ್ನು ಹಾಗೆಲ್ಲ ಕೈಕಾಲೆಲ್ಲ ಸರಿ ಬರ್ತಿದ್ರೆ ಉಂಟಲ್ಲ, ಏನು ಮಾಡುವ ಹೇಳು. ಹೌದು, ಇದು ಹಾ ವಿಷಯ ಇಷ್ಟೇ. ಇಷ್ಟೇ. ನಿನಗೀಗ ಹೋಗ್ಬೇಕು, ಹೌದೇ ಹೌದು. ನನಗೆ ಇಲ್ಲಿಂದ ಹೇಳ್ಲಿಕ್ಕೆ ಆಗುದಿಲ್ಲ. ಥೋ. ಬಾಲ, ಬಾಲ ತೊಂದರೆಯ ಬಾಲ, ಅಲ್ಪ ವಿರಾಮ ಅಥವಾ ಸಂಬೋಧನೆಯೋ? ಅಯ್ಯೋ, ನನಗೆ ಹೇಳಿದಿರಲ್ಲ, ನನಗೆ ಬಲ ಇಲ್ಲ ಅಂತ ಕೆಲಸ ಅಲ್ಲ. ನನಗೆ ಇಂದು ಅದೌದು, ಮುಂದೆ ಬಾಲ ಅಂತ ಹೇಳಿದೆಯಲ್ಲ, ನಿನ್ನ ಬಾಲ ಕೇಳುವುದಾ? ನಮ್ಮ ಜಾತಿಯಲ್ಲಿ ಹಾ ಬಾಲವೇ ಪ್ರಧಾನ. ಹಾ ಬಾಲ ಇಲ್ವೋ? ಹಾ ನಮ್ಮ ಜಾತಿಯಲ್ಲೇ ಇಲ್ಲ. ಗುಂಪಿನಲ್ಲಿ ಸೇರಿಸಿಕೊಳ್ಳುವುದೇ ಇಲ್ಲ. ಬಾಲ ಇಲ್ಲದೆ ಇದ್ದವರನ್ನೆಲ್ಲ ನಾವು ನೋಡುವಾಗಲೇ ನಮಗೆ ಉಪದ್ರ 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 ಅಂತ. ನಿಮಗೆ ಬಾಲವೇ ಬಲ. ಬಾಲವೇ ಬಲ. ಆ ಬಾಲವನ್ನೆಲ್ಲ ಒಂದು ಕಾಲದಲ್ಲಿ ಎತ್ತಿ ಅದು ಗೋವಿನ ಗೊಂಡೆಯ ಹಾಗೆ. ಹಾ ನಮ್ಮ ಬಾಲದ ಗೊಂಡೆಯನ್ನು ನೋಡಿ ಕೆಲವರೆಲ್ಲ ಮೊದಲೆಲ್ಲ ಹೇಳುವುದು ಇವ ಧನಜಾತಿ. ಲಾಂಗೂಲಗಳು. ಓ, ಧನಜಾತಿ ಅವ ಹೇಳಲಿಲ್ಲ. ಗೋಲಾಂಗೂಲ. ಹಾ ಅದು ಹಾ, ಬಿಡುವ ಆ ಕಾಲ. ಅದು ಆ ಕಾಲ. ಆಗ ಎಲ್ಲ ಬಾಲವನ್ನು ಸುತ್ತುವುದೇನು, ಸುರುಕುವುದೇನು, ಬಾಲವನ್ನು ಹಾರಿಸುವುದೇನು, ಬಾಲದಲ್ಲಿ ಮತ್ತೊಬ್ಬರಿಗೆ ಪಡೆಯುವುದೇನು, ಹಾ ಬಾಲದಲ್ಲಿ ಮತ್ತೊಬ್ಬರನ್ನು ಅಣಕಿಸುವುದೇನು, ಹಾ. ಬಾಲದಲ್ಲಿ ಮತ್ತೊಬ್ಬರನ್ನು ಕುಣಿಸುವುದೇನು, ಹಾ. ಮತ್ತೊಬ್ಬರನ್ನು ಬಾಲದ ಎದುರು. ಹೋ ಹೋ ಹೋ, ನಿನ್ನ ಬಾಲದ ಕತೆ ಸಾಕು, ನಮ್ಮ ದಾರಿ ಕತೆ ಹೇಳು. ಎಲ್ಲ ಬಾಲದವೇ ಮುಗಿಯುವುದಿಲ್ಲ. ಬಿಡು. ಹಾ ಈಗ ಹಾ ಯಾವುದು ನನಗೆ ಅತ್ಯಂತ ಹ್ಮ್ ಮಾನವಾಗಿತ್ತೋ, ನನಗೆ ತ್ರಾಣವಾಗಿತ್ತೋ, ಅದೀಗ ನನಗೆ ಭಾರಿ ಬಾರಾಗಿದೆ ಅಂತ. ಭಾರಾಗಿದೆಯಾ? ಭಾರಾಗಿದೆ. ಹಾ, ಬಾಲ ಎತ್ತುವುದಕ್ಕೆ ಆಗದಷ್ಟು ಭಾರಾಗಿದೆ. ಒಂದೊಂದು ಸಾರಿ ಹಾಗೆ ಆಗ್ತದೆ. ಮೂಗಿಗಿಂತಲೂ ಮೂಗುತಿಯೇ ಭಾರವಾಗಿ ಹೋಗ್ತದೆ, ಮುಖ ಎತ್ತುವುದಕ್ಕೆ ಆಗುವುದಿಲ್ಲ. ಇದು ಹಾಗೆ ಆಯಿತು. ಹಾ ನನ್ನ ಬಾಲ ನನಗೆ ಎತ್ತುವುದಕ್ಕಾಗದೆ ಹಾ. ಈಗ ಪರರ ಎದುರಿನಲ್ಲಿ ನಾನು ಸಂಕಟ ಪಡುವ ಹಾಗಾಗಿದೆ. ಓ, ನೀನು ಬಿದ್ದುಕೊಂಡ ಕಾರಣ ಅದು. ಬಾಲ ಭಾರಾಗಿ ಬಿದ್ದೋದೆ. ಬಾಲ, ಈ ನನಗೆ ಹೇಳುವುದು ಅಥವಾ ಆ ಬಾಲಕ್ಕೆ ಹೇಳುವುದು? ಅಲ್ಲ, ನಿನಗೆ ಹೇಳಿದ್ರೆ ಅಪರಾಧ ಇಲ್ಲ. ನೀನು ಹುಡುಗ, ನನ್ನ ಎದುರು, ನನ್ನ ಪ್ರಾಯದ ಎದುರು ನೀನು ಹುಡುಗನೇ. ಹಾ, ಅದು ಸರಿ, ಅದು ಹೌದು. ಅಯ್ಯ, ಹಾ, ಒಂದು ಉಪಕಾರ ಮಾಡ್ತೀಯ? ಉಪಕಾರ ಎಷ್ಟು ಬೇಕಾದ್ರೆ. ನನಗಾಗಿ ಅಲ್ಲದೆ ಇದ್ರು ನಾನು ನಿನ್ನಲ್ಲಿ ಉಪಕಾರ ಅಂತ ಕೇಳಿಕೊಳ್ಳುತ್ತಾ ಇರು. ಉಪಕಾರ ಮಾಡೋಣ, ಎಷ್ಟಂದ್ರೂ ಕೈಲಿ ಆಗದೆ ಇದ್ದ ಮುದುಕ. ನನಗೆ ಬೇಕಾಗಿ ನಾನು ಕೇಳುವುದೇ ಅಲ್ಲ, ಹಾ, ನಾನು ಬೇರೊಬ್ಬನಿಗೆ ಬೇಕಾಗಿ ನಿನ್ನಲ್ಲಿ ಉಪಕಾರವನ್ನು ಕೇಳ್ತಿದ್ದೇನೆ. ಯಾರಿಗಾದ್ರೂ ತೊಂದರೆ ಇಲ್ಲ, ಮಾಡೋಣ. ಯಾವ ಉಪಕಾರ ಮಾಡ್ಬೇಕು? ನನ್ನಲ್ಲಿ ಒಬ್ಬ ಪುಣ್ಯಾತ್ಮ ದಾರಿ ಕೇಳ್ತಾ ಇದ್ದಾನೆ. ಈ ಬಾಲ ಅವನಿಗೆ ತೊಂದರೆ ಕೊಡ್ತಾ ಉಂಟು, ದಾರಿಗೆ ಅಡ್ಡವಾಗಿ ಉಂಟು. ಅವನಿಗೆ ಈ ಕಡೆಯಿಂದ ಆ ಕಡೆಗೆ ಸಾಗುವುದಕ್ಕಾಗಿ ಈ ಬಾಲ ಅಲ್ಲಿಂದ ಏಳಲಿದೆ. ನೀನು ಆ ಬಾಲವನ್ನು ತೆಗೆದು ಬದಿಯಲ್ಲಿ ಇರುವೆಯ? ನನ್ನ ಬಾಲವನ್ನು ನನಗೆ ಎತ್ತುವುದಕ್ಕೆ ಆಗುವುದಿಲ್ಲ. ಹೋಗ್ಲಿಕ್ಕಿರುವುದು ನಿನಗೆ. ಹೌದು. ಆದ್ದರಿಂದ ನೀನೇ ಸ್ವಲ್ಪ ಎತ್ತಿ ಬದಿಗೆ ಸರಿಸಿದ್ರೆ ಹಾ. ಈಗ ನನಗೆ ಆಗದೇ ಇರುವುದನ್ನು ಮಾಡು 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 ಅಂತ ನೀನು ಎಷ್ಟು ಸಲ ಹೇಳಿದ್ರು ಏನು ಪ್ರಯೋಜನ? ಹಾ. ನಾನು ಆಗಲಿಂದ ಹೊರಚಾಡೋದು ಕಾಣ್ತದ. ನನಗೆ ಕೇಳುವಾಗ ಒಮ್ಮೆ ಹೇಳುವ ಅಂತ ಆಗ್ತದೆ. ಆದ್ರೇನು ಮಾಡುವ? ನನಗೆ ಹೇಳಲಿಕ್ಕೆ ಇಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಆಗುದಿಲ್ಲ. ಆಗುದಿಲ್ಲ. ತಲೆ ಬಿಸಿ ಮಾಡಬೇಡ. ಬಹಳ ಬುದ್ಧಿವಂತ ನೀನು. ಕೈಲಾಗದೆ ಇದ್ರು ಬುದ್ಧಿವಂತಿಕೆಯನ್ನು ಬಳಸುತ್ತಾ ಇದ್ದೆ ಅನ್ನೋದು ಅರ್ಥ ಆಯಿತು. ನೀನು ಮಂಗಾದದ್ದು ಮಾತ್ರ ಅಲ್ಲ, ನನ್ನನ್ನೂ ಮಂಗನನ್ನು ಮಾಡುವುದಕ್ಕೆ ಹೊರಟಿದ್ದೀನಿ.
ನನಗಾಗುವುದಿಲ್ಲ, ಬಲ ಇಲ್ಲ. ನನ್ನ ಬಾಲವನ್ನು ಆಚೆ ಸರಿಸಿ ಹೋಗ್ತೀಯ ಅಂದ್ರೆ ನಿನ್ನ ಬಾಲವನ್ನು ನಾನು ಮುಟ್ಟಬೇಕು. ಮುಟ್ಟುವಾಗ ನಾವು ತಗೋಬೇಕು. ನಾನು ಮಂಗನ ಮಾಡಿದ್ರೆ ನಿನ್ನ ಮಂಗನ ಮಾಡ್ಲಿಕ್ಕೆ ಯಾರು ಕರೀಲಿಕ್ಕಿಲ್ಲ. ಆದ್ರೆ ನಿನ್ನನ್ನು ನಾನು ಸರಿಸಬೇಕು ಅಂತಾದ್ರೆ, ಅಲ್ಲ ನಿನ್ನ ಬಾಲವನ್ನು ಬದಿಗೆ ಸರಿಸಬೇಕು ಅಂತಾದ್ರೆ ನಾನು ಅದನ್ನು ಮುಟ್ಟಬೇಕಾ? ಅಂದ್ರೆ ನಾನು ಬಗ್ಗಬೇಕು. ನಾ ಹೇಗಾದರೂ ಮಾಡಿ ನನ್ನನ್ನು ಬಗ್ಗಿಸುವ ಉಪಾಯ ಅಲ್ಲ. ನಿನ್ನನ್ನು ಬಗ್ಗಿಸುವುದಲ್ಲ. ಈಗ ಮಗು ಒಂದು ಬೀಳ್ತದೆ, ತಾಯಿಯಾದವಳು ಬಾಗಿ ಎತ್ತುತ್ತಾಳೆ. ಅಮ್ಮ ಬಾಗುವುದು ಯಾಕೆ? ಮಗುವನ್ನು ಎತ್ತುವುದಕ್ಕೆ. ಅವಳು ಬಾಗಿದಳು ಅಂತ ಅರ್ಥವ? ಅಲ್ಲಪ್ಪ, ಮಗುವನ್ನು ಎತ್ತುವುದಕ್ಕಾಗಿ ತಾಯಿ ಬಾಗಿ. ಅದು ತಾಯಿ ಮಗುವಿನ ಸಂಬಂಧ. ನನಗೂ ನಿನಗೂ ಏನ್ ಸಂಬಂಧ? ಈಗ ನಿನ್ನ ಕೈಯಲ್ಲಿದ್ದಂತ ಒಂದು ವಸ್ತು ಕೆಳಗೆ ಬೀಳ್ತದೆ, ಅದು ನಿನಗೆ ಅತ್ಯಂತ ಮುಖ್ಯವಾಗಿ ಬೇಕು. ಹೌದು, ಏನ್ ಮಾಡ್ತೀವಿ? ನಾನು ಅದನ್ನು ಆರಿಸಿಕೊಳ್ತೇನೆ, ಬಾಗಿ ತೆಕ್ಕೊಳ್ತೀನಿ. ಹಾಗೆ ನಿನಗೆ ಬೇಕಾದದ್ದನ್ನು ನೀನು ಹೊಂದುವುದಕ್ಕೆ ನೀನು ಬಾಗುವುದರಲ್ಲಿ ಏನು? ಈಗ ನಿನಗೆ ಹೋಗಬೇಕಾ ಬೇಡವಾ? ನನಗೆ ಬೇಕಾದ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಬಾಗ್ತೇನೆ. ಬೇರೆ ಯಾರೋ ಹೇಳಿ ನಾನು ಬಾಗುವುದಲ್ಲ. ನನಗೆ ಬೇಕು ಅಂತ ಕಂಡಾಗ ನಾನು ಬಾಗುವುದು. ಹಾಗಿದ್ರೆ ನಾವು ಇಲ್ಲಿಗೆ ನಿಲ್ಲಿಸುವ. ಇದಾ ನೋಡು, ಇದೆಂತ ಗೊತ್ತುಂಟು ನಿನಗೆ? ಇದು ಗೊತ್ತು. ನಾವು ಹೊಸದಾಗಿ ಪಾಠ ಮಾಡಬೇಕು. ಅದೊಂದು ಆಯುಧ. ಈಗ ಇಷ್ಟು ಸಣ್ಣದಾಗಿದೆ ಅಲ್ಲ ಅಂದ್ರೆ ಮೊದಲು ದೊಡ್ಡದಿತ್ತು. ಎಷ್ಟು ದೊಡ್ಡದಿತ್ತು ಮಾರಾಯ. ಇವು ಏನು ಕಂಡುಕೊಂಡು ಇದನ್ನು ತಿಳ್ಕೊಂಡಿದ್ದಾರೋ ಏನು? ಬೇರೆ ಏನು ಮನೆ ಹಂಡೆ ಕಂಡುಕೊಂಡು ಗದೆ ಅಂತ ತಿಳ್ಕೊಂಡಿದ್ದೀಯ? ಅದು ಮೇಲೆ ಹಾರುವಾಗಲೂ ಹೀಗೆ ಹಿಡ್ಕೊಂಡು. ಎಲ್ಲ ಹಳೆ ಕತೆ ಹೇಳೋ ನೀನು. ಈ ಕತೆ ಯಾವುದು ಹೇಳಬೇಡ. ನಾನು ನಿನ್ನನ್ನು ಏನು ಭಾರ ಇಲ್ಲ ಅಂತ ಕಾಣ್ತದೆ ನೀನು ಕುಣಿಸುವಾಗ. ನಮಗೆ ಇದೆಲ್ಲ ನಿನಗೆ ಬಾಲ ಭಾರ ಆಗಿದೆ, ನಮಗೆ ಇದೆಲ್ಲ ಭಾರವ. ಇದ್ರ ಮುಖೇನವೇ ನಾನು ನಿನ್ನ ಬಾಲವನ್ನು ಸರಿಸ್ತೇನೆ. ನಾನು ಮುಟ್ಟುವುದಿಲ್ಲ. ನೀನು ಮುಟ್ಟದೇ ಇರು, ನೀ ಹೇಗೆ ಬೇಕಾದ್ರೂ ಮಾಡು. ನಿನ್ನನ್ನು ಮುಟ್ಟಿ ಮಂಗನನ್ನು ಸ್ಪರ್ಶಿಸಿ ಮೈಯೆಲ್ಲ ಹೇಸಿಕೆ ಎಂಬ ಹಾಗೆ ಇದುಂಟು. ಎಡಗೈ ಸಾಕು ನಾವೇ. ಇಲ್ಲ, ನನ್ನ ಗದೆ ಅಡಿಯಲ್ಲಿ ಸಿಕ್ಕಿಕೊಂಡಿದೆ. ಗದೆ ಹೋದ್ರೆ ಬಳಿಕ ಮಂಡಿಯೂರಿ ಕುಳಿತು ತನ್ನ ಎರಡು ಕೈಯ ಕುಳಿತು ತನ್ನೆರಡು ಕೈಯ ಬಲದಿ ಧರಿಸಲಾರದಾಗಿ ನೆಲಕ್ಕೆ ಬಿಟ್ಟನು. ನಿರತ ಯತ್ನವ ಮಾಡದಿರೆ ಕಣ್ಣಾಲಿ ಬತ್ತಿತು ಮುಖದಿ ಬೆವರಿಳಿದು. ಬಾನೆಗಳು ಬದಿರೊಡೆದು ಬಿದ್ದಿರೆ ಕಾಣುತ್ತ ನಗುತ್ತಲೆಂದನು ಹನುಮ ಹಂಗಿಸುತ್ತ.
ಅಳುಗಿಸೆ ಬಾಲವ ಕಲಿಗಿದ ಗತಗಳ ಬೆಂದಾಚೆ ಕಲಿಗಿದ ಗತಗಳ ಬೆಂದಾಚೆ ನನಗೆ ಬಿಟ್ಟು ಬಣ್ಣು ಮಾತೆ ನನಗೆ ಬಿಟ್ಟು ಬಣ್ಣು ಬಹಳ ದೂರದಿಂದ ಬಂದಿದ್ದಾರೆ. ಬಹುಶಃ ಮಲ್ಕೊಳ್ಳಿಕ್ಕೆ ಇದೊಂದು ಸನ್ನಿವೇಶ ಒಳ್ಳೆದುಂಟು ಅಂತ ಮಲ್ಕೊಂಡಿದ್ದಾನೋ. ಒಳ್ಳೆ ಗಾಳಿಯು ಬೀಸ್ತಾ ಉಂಟಲ್ಲ, ಅಲ್ಲಿಗೆ ಒಂದು ಹೇಗೆ ಕ್ಷಣದಲ್ಲೇ ಗೆಲ್ಲಬಹುದು ಅಂತ ಹೇಳಿ ನನ್ನ ಬಾಲವನ್ನು ಎತ್ತುವುದಕ್ಕೆ ಹೋದೆ. ನಾನು ಹುಲು ಮೃಗ, ನಾನು ಬಡ ಮೃಗ, ನಾನೊಬ್ಬ ಕೋತಿ. ಈ ಭಾವವನ್ನು ತಳೆದು ನೀನು ನನಗೆ ಪರಿಹಾಸ್ಯ ಮಾಡುತ್ತಾ ನಿನ್ನ ಉದ್ಧಟತನವನ್ನು ತೋರಿಸಿದೆ. ಈಗ ನೆಲಕ್ಕೆ ಬಿದ್ದಿಯಲ್ಲ, ಅದೇನೋ ತಲೆಗೆ ಮತ್ತೆ ತಾಗಿತಾ. ಎಳ, 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 ಎಳ. ನನ್ನ ಗದ್ದೆ, ಇದು ಗದ್ದೆ ಅಲ್ವಾ? ಹೇಗೆ ಬಾಲ ಹೇಗೆ? ಹಂಗಿಸುವ ನುಡಿ ಕೇಳಿದು ಗುಡದಿ ರಂಗುಗುಂದಿದ ಮೊಗದಿ ಚಿಂತಿಸಿ ಅಂಗಜನಪಿತ ಸಂಗವಿರಲಿ ಭಂಗವೇ ಕಾಯ್ತು ಮಂಗನಲ್ಲೀತನು ಮಂಗನಲ್ಲೀತನು ಸುಮಹಿಮಾ ಸಂಗಮನು ದಿಟವೆಂದು ಬಗೆದು ಸುಮಹಿಮಾ ಸಂಗಮನು ದಿಟವೆಂದು ಬಗೆದು ಕರಂಗಳಂ ಮುಗಿದೆಂದ ವಿನಯದಿ ಮರುತನಂದನನು ಜಯ ಜಯ ನಮೋ ನಮಃ. ಯಾರು ನೀನು ಯಾರು ನೀನು ವೀರ ಧೀರ ವಾನರೇಂದ್ರ ಯಾರು ನೀನು ವೀರ ಧೀರ ವಾನರೇಂದ್ರ ಯಾರು 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 ನೀನು ವೀರ ಧೀರ ವೀರ ಧೀರ ವೀರ ಧೀರ ವಾನರೇಂದ್ರ ವಾನರೇಂದ್ರ ತವ ವಿಚಾರವರೆಗೂ ಬೇಡಿಕೊಂಡೆ ವಾನರೇಂದ್ರ ತವ ವಿಚಾರವರೆಗೂ ಬೇಡಿಕೊಂಡೆ ವಾನರೇಂದ್ರ
ಬಲ 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 ಅಂತ ಹೇಳ್ತಾ ಇದ್ದಿ, ಈಗ ನಮೋ ನಮಃ. ಈಗ ಬಲ ಇಲ್ಲ, ಎಡಾಗಿ ಹೋಯ್ತು. ಈಗ ನಮೋ ಅಂತ ಹೇಳ್ತೀಯಲ್ಲ, ಏನು? ಯಾಕೆ ಗೊತ್ತಾ? ಯಾವುದೋ ಒಂದು ಭ್ರಮೆ. ಆಗಲೇ ಗೊತ್ತಾಗಿದೆ, ಭ್ರಮೆ ಅಲ್ಲದೆ ಇದ್ರೆ ಕೈ ಎತ್ತುತ್ತಿದ್ದೀಯಾ ನೀನು? ಸುಳ್ಳಲ್ಲ. ಒಂದು ಸಾಮಾನ್ಯ ಕೋಡವನನ್ನ ಕಂಡು ಕೈ ಎತ್ತುವಷ್ಟು ಭ್ರಮಾಧೀನಾಗಿ ಬಿಟ್ಟಲ್ಲ ನಾನು. ಎಲ್ಲಿ ಹೋಯ್ತು ನನ್ನ ಬುದ್ಧಿ? ಎಲ್ಲಿ ಹೋಯ್ತು ನನ್ನ ಸಂಸ್ಕಾರ? ಪವಿತ್ರವಾಗಿರುವಂತಹ ಚಂದ್ರ ವಂಶೋದ್ಭವನಾದಂತ ಈ ಭೀಮ ಪ್ರಾಣಿ ದಯಾಪರ. ಅದು ಇವತ್ತು ಯಾಕೆ ಹೀಗೆ? ಕೇವಲ ನನ್ನ ಬಲದಿಂದಲೇ ಎಲ್ಲವನ್ನೂ ಸಾಧಿಸುತ್ತೇನೆನ್ನುವಂತ ಅಚಲವಾದ ವಿಶ್ವಾಸದಿಂದ ದಾಪುಗಾಲಿಸಿ ಧಾವಿಸಿ ಬರುವಾಗ ನಡೆದಂತ ಒಂದು ಅನರ್ಥ, ಒಂದು ಅವಘಡ ತಪ್ಪಾಯಿತು. ನನ್ನ ತಪ್ಪಿನ ಅರಿವಾಯಿತು. ನೀನು ಸಾಮಾನ್ಯ ವಾನರನಲ್ಲ, ವಾನರೇಂದ್ರನೇ ಹೌದು. ಏನೂ ಬಲ ಇಲ್ಲ ಬಲ ಇಲ್ಲ ಅಂತ ಬಿದ್ದುಕೊಂಡಿದ್ದೆ. ಹೌದು ಅಂತ ನಾನು ಭಾವಿಸಿಬಿಟ್ಟೆ. ನಾನು ಬಿದ್ದ ಸಂದರ್ಭದಲ್ಲಿ ಎಷ್ಟು ಹೊತ್ತಿಗೆ ಎದ್ದಿಯೋ ಏನು ಒಂದು ಗೊತ್ತಿಲ್ಲ. ಹಾಗಾದ್ರೆ ಬಲ ಇಲ್ಲ ಅಂತ ಬಿದ್ದುಕೊಂಡಿದ್ದು ಕೇವಲ ತೋರಿಕೆಗೆ ಮಾತ್ರ. ಅಂತಸ್ಥವಾದಂತಹ ನಿನ್ನ ಬಲ ನಿಜವಾದ ಬಲ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ಹೌದು, ತಣ್ಣೀರನ್ನಾದ್ರೂ ತಣಿಸಿ ಕುಡಿ. ಹೌದು, ಬಿಸಿ ಉಂಟು ಅಂತ ಅಲ್ವೋ? ಅಲ್ವೋ? ತಾಳ್ಮೆ ಪರೀಕ್ಷೆ ಅದು. ನಮ್ಮ ತಾಳ್ಮೆ ಇಲ್ಲ. ಈ ಸುಮ್ಮನೆ ಕೂತವರು, ಹ. ಪಾಪದವರ ಹಾಗೆ ದೂರ ನಿಂತು ಯಾರ ರಗಲಿಗೂ ಹೋಗದೇ ಇದ್ದವರಲ್ಲಿ ಏನೂ ಇಲ್ಲ ಅಂತ ಅರ್ಥವ. ನಾನು ಹಾಗೆ ಭಾವಿಸಿದ್ದೆ. ಅವರವರ ಕ್ಷೇತ್ರಕ್ಕೆ ಹೋಗ್ಬೇಕು. ತಿಂಗಳುಗಟ್ಟಲೆ ನಿಂತರೂ ನೋಡ್ಲಿಕ್ಕೆ ಆಗುದಿಲ್ಲ ಕೆಲವು ಸಲ. ಹೌದೌದೌದು. ನಾನು ಕೈ ಮುಗಿದು ಬೇಡ್ತೇನೆ. ಈಗ ನೀನು ವಾನರೇಂದ್ರ ಅಂತ ಗೊತ್ತಾಯ್ತು. ಆದ್ರೆ ವಾನರೇಂದ್ರರಲ್ಲಿ ನೀನು ಯಾರು? ಓ ಮಹಾನುಭಾವ, ನಾನು ಹೇಳುವುದಲ್ಲ, ನಾನು ಕೇಳುವುದು ಅಲ್ಲ, ನಾನು ಬೇಡ್ತೇನೆ. ಹೇಳು ಹೇಳು. ನನ್ನ ಅನುಜಾತರ ಗುರು ನೀನು ವನನಾಥ ಗೈಯುತ್ತ ಬಂತೆ ಬುದ್ಧಿಯ ಬೇಳೆ. ವನನಾಥ ಗೈಯುತ್ತ ಬಂತೆ ಬುದ್ಧಿಯ ಬೇಳೆ. ಅಣಕ ಮಾಡಿದೆ ನಾನು. ದಯವಿಟ್ಟು ನಾನು ಯಾರು ಅಂತ ಗೊತ್ತೇನೋ? ಹೇಳು. ನನ್ನ ಅಪ್ಪ ಹಾ, ನಿನ್ನ ಅಪ್ಪ. ನನ್ನ ಅಪ್ಪ ನಿನ್ನಪ್ಪ ಒಂದೇ? ನನ್ನ ಅಪ್ಪನೇ ಹಾ. ನಿನಗೂ ಅಪ್ಪ. ಹೌದು, ಜಾತಿ ನಮ್ಮಿಬ್ಬರ ಅಪ್ಪನೇ ಎಲ್ಲರಿಗೂ ಅಪ್ಪ. ಇನ್ನು ವೇದಾಂತ ಬೇಡ, ನನಗೆ ಸ್ವಲ್ಪ ಅರ್ಥ ಆಗುವಾಗ. ಇದು ವೇದಾಂತ ಅಲ್ವಾ? ನನ್ನ ಅಪ್ಪ ನಿನ್ನ ಅಪ್ಪ ಅಂದೆ, ಅದೇ ಹೂ ಹಾಕೋದು ಕಷ್ಟ ಆಯ್ತು. ಈ ಪ್ರಪಂಚದಲ್ಲಿ ಪಂಚಭೂತಗಳುಂಟು, ಹೌದಾ? ಹೌದೌದು. ಯಾವುದೆಲ್ಲ? ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ಆತ್ಯಂತಿಕ
ಭೌತಿಕವಾಗಿ ಹಾ ಯಾವುದು ಇಲ್ಲದೆ ಹಾ ಜೀವಿಯೊಬ್ಬ ಉಸಿರಾಡಲಾರ. ಜೀವ ಇಲ್ಲದೆ ಉಸಿರಾಡಲ್ಲ. ಆ ಜೀವ ಸ್ವರೂಪ ಯಾರು? ಜೀವ ಸ್ವರೂಪ ಹಾ ವಾಯುದೇವ. ಅವನಿಗೆ ಮಗ ನಾನು. ಹಾ ನಾನು ಹನುಮಂತ, ಹಾ ನೀನು ಹಾ ನನ್ನ ತಮ್ಮ. ಅಣ್ಣ ಅಣ್ಣ ಅಣ್ಣಯ್ಯ ಮಹನೀಯ ಮನ್ನಿಸು ತಪ್ಪನು ನಿನ್ನನು ನಿಂದೆಗೈದೆ ಎನ್ನಂತ ಪಾಪಿಗಳಿರುವರೆ ಜಗದಲ್ಲಿ ಸಣ್ಣದಾದೇನು ಗುಣದಿ. ಅಣ್ಣ 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 ನಮೋ ನಮೋ. ಅಣ್ಣ ಎಷ್ಟು ದೊಡ್ಡ ಪಾಪಿ ನಾನು. ಈ ಪ್ರಪಂಚದಲ್ಲಿ ನನ್ನಂತ ಪಾಪಿಗಳು ಇಲ್ಲ ಅಣ್ಣ. ಯಾಕೋ? ನೀನು ಅಣ್ಣ ಎನ್ನುವುದು ಗೊತ್ತಿಲ್ಲದೆ ಎಷ್ಟು ಹಗುರವಾಗಿ ಮಾತಾಡಿಬಿಟ್ಟೆ. ಆ ಮಾತು ನನ್ನ ಮನೆತನಕ್ಕೂ ಸಲ್ಲ, ನನ್ನ ಸಂಸ್ಕಾರಕ್ಕೂ ಸಲ್ಲ, ನನ್ನ ಯೋಗ್ಯತೆಗೂ ಸಲ್ಲ ಅಂತ ಮಾತಾಡಿಬಿಟ್ಟೆ. ಅಣ್ಣ ಇವು ಎಂತ ತಮ್ಮ ಎನ್ನುವಂತ ಭಾವನೆ ನಿನಗೆ ಬಂದಿರಬಹುದು. ಅಣ್ಣ ನನ್ನ ತಪ್ಪನ್ನು ಕ್ಷಮಿಸು. ನಾನು ಎಷ್ಟು ದಿವಸದಿಂದ ಹಂಬಲಿಸ್ತಾ ಇದ್ದೆ. ವಾಯುಪುತ್ರ ನೀನೊಬ್ಬ ಇದ್ದಿ, ನಾನು ವಾಯುಪುತ್ರ. ಹಾಗಾದ್ರೆ ನನ್ನ ಅಗ್ರಜರನ್ನ ನೋಡುವಂತ ಯೋಗ ಭಾಗ್ಯವೇ ಈ ಯುಗದಲ್ಲಿ ನನಗಿಲ್ಲವೇ ಅಂತ ಭಾವಿಸಿದ್ದೆ. ಎಡೆಯಲ್ಲಿ ಒಂದು ಮಾತನ್ನು ನೀನು ಆಡಿದೆ. ಆವಾಗ ನಾನು ಒಪ್ಪದೇ ಇದ್ರು ಎಲ್ಲಾ ಕಾಲದಲ್ಲಿ ಒಪ್ಪುವ ಮಾತದು. ಒಂದು ತ್ರಣವೂ ದೈವ ಸಂಕಲ್ಪ ಇಲ್ಲದೆ ಸಂಚರಿಸುವುದಿಲ್ಲ, ಅಲ್ಲಾಡುವುದಿಲ್ಲ. ಇಲ್ಲಿವರೆಗೆ ಬಂದಿದ್ಯಲ್ಲ, ಏನಾದ್ರೂ ಇಲ್ಲದೆ ಬಂದಿಯೋ ತಮ್ಮ? ಇದೇ ದೈವ ಸಂಕಲ್ಪ. ಅಣ್ಣನನ್ನ ಕಾಣಬೇಕೆನ್ನುವಂತ ಬಯಕೆ ಎಂದಿನಿಂದಲೋ ಉತ್ಕಟವಾಗಿತ್ತು. ಭೂಮಿ ಅತಿಯಾಗಿ ಕಾದಾಗ ಹೇಗೆ ಮಳೆ ಬಂದೇ ಬರ್ತದೆ, ಹಾಗೆಯೇ ಬಯಕೆ ತೀವ್ರವಾದಾಗ ಅದು ಫಲಕಾರಿಯಾಗ್ತದೆ. ಅದೇ ದೈವ ಸಂಕಲ್ಪ. ಅಣ್ಣ ಈ ತಮ್ಮನ ತಪ್ಪನ್ನು ಕ್ಷಮಿಸಣ್ಣ, ಕ್ಷಮಿಸು. ಇತ್ತದ ಓ ಬಲವಂತನ ಕೋಪೈಗೆ ತಮ್ಮ ನಮ್ಮೊಳಗೆ ತಪ್ಪುಗಳ ನುಡಿ ನಮ್ಮೊಳಗೆ ತಪ್ಪುಗಳ ನುಡಿ ಹೆಮ್ಮೆಯಲ್ಲ ತಮ್ಮ ಬಾ ತಮ್ಮ ಇದು ನಿಜವಾದಂತಹ ಶಾಸ್ತ್ರೀಯವಾದ ಮಾತು. ಅಮ್ಮ, ಅಣ್ಣ ನೀನು ಬಲವಂತನೇ, ಹಾ ಬಲದೋಳ್ ಮಾರುತ. ಹಾ ನಮ್ಮ ಜನ್ಮಕ್ಕೆ ಕಾರಣನಾದಂತಹ ಬಲಶಾಲಿಯಾದ ಮಾರುತ ಹ್ಮ್ ನಮ್ಮ ಅಯ್ಯನ ಸ್ಥಾನದಲ್ಲಿರುವಾಗ ನಾವು ದುರ್ಬಲರು ನಿರ್ಬಲರಾಗುವುದಕ್ಕೆ ಹೇಗೆ ಕಾರಣ ಉಂಟಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾಕೆ ನಿನ್ನನ್ನು ನಾನು ಹೀಗೆ ಎದುರುಕೊಂಡೆ? ಹಾ ಪ್ರಕೃತಿಯ ನಾಶವನ್ನು ಮಾಡುತ್ತಾ ಹ್ಮ್ ಭೂಮಿಯಲ್ಲಿ ಅನ್ಯರಿಗೆ ಉಪದ್ರವಾಗುವಂತಹ ವಿಷಯದಲ್ಲಿ ನೀನು ನಿನ್ನನ್ನು ತೊಡಗಿಸಿಕೊಂಡಾಗ ಹಾ. ಧರ್ಮ ಸಮ್ಮತವಲ್ಲ, ನನ್ನ ತಮ್ಮ ಧರ್ಮದ ಹಾದಿಯನ್ನು ಹಿಡಿಯುವುದಕ್ಕೆ ಇರುವವನಲ್ಲ ಎನ್ನುವ ನೆಪದಿಂದ ತಿದ್ದುವುದಕ್ಕೋಸುಗ ಈ ತೆರನಾದಂತಹ ಒಂದು ಸಣ್ಣ ಬದಲಾವಣೆ. ಉನ್ಮತ್ತನಾದ ನನ್ನನ್ನು ನಿಯಂತ್ರಿಸುವುದಕ್ಕೆ ಬೇಕಾ? ಈಗ ಆಯ್ತಲ್ಲ? ಸರಿ ಅಣ್ಣ. ಆದ್ರೆ ತಮ್ಮ, ಅಣ್ಣ ಅಂದ್ರೆ ತಂದೆ. ಎಲ್ಲಿಗೆ ಹೊರಟಿಯೋ? ನನ್ನ ಹೆಂಡತಿ ಯಾವುದೋ ಒಂದು ಪರಿಮಳವನ್ನ ಆಘ್ರಾಣಿಸಿ
ಆ ಪರಿಮಳ ಭರಿತ ಹೂವನ್ನ ನನಗೆ ತಂದು ಕೊಡಲೇಬೇಕು ಅಂತ ಆಟ ಹಿಡಿದು. ಇಲ್ಲಿಂದ ಉತ್ತರಕ್ಕಿರಬಹುದಾದಂತಹ ಕುಬೇರನ ಮನದಲ್ಲಿರಬಹುದಾದಂತಹ ಪುಷ್ಪ ಅದು. ಹೌದಾ? ಕುಬೇರನ ಸ್ವಾಮ್ಯಕ್ಕೆ ಒಳಪಟ್ಟಿರುವಂತಹ ಪುಷ್ಪವನ್ನು ಕೊಯ್ಯುವುದಕ್ಕೆ ಹಾ. ನಿನ್ನ ಸಾಮಾನ್ಯವಾದಂತಹ ಬಲ ಸಾಕಾಗುವುದಿಲ್ಲ. ಓಹೋ. ಅಸಾಮಾನ್ಯವಾದಂತಹ ಬಲ ಹಾ. ದೇವಗಣನವನ್ನು ವಿರೋಧಿಸುವುದಕ್ಕೆ ನಿನಗೆ ಬೇಕೇ ಬೇಕು. ಹೌದು. ಮಡದಿಯಾದಂತಹ ದೃಪದ ಜಯ ಅಂತರಂಗದ ಸಂಕಲ್ಪವನ್ನು ಈಡೇರಿಸುವ ಉದ್ದೇಶದಲ್ಲಿ ಯಾವ ಸುಮವನ್ನು ನೀನು ಬಯಸಿ ಬಂದೆಯೋ ಅದಕ್ಕೆ ಮಹಾಸಂಗ್ರಾಮವೊಂದು ಘಟಿಸ್ತದೆ. ಸಮರದ ಮೂಲಕವಾಗಿಯೇ ಸೌಗಂಧಯುಕ್ತವಾಗಿರುವಂತಹ ಪುಷ್ಪವೊಂದು ನಿನಗೆ ಸಿಕ್ಕಬೇಕು ಅಂತ ಇದ್ರೆ ಸಮರದ ಸೌಗಂಧವನ್ನು ಪಡೆಯುವಲ್ಲಿ ನೀನು ನಿಪುಣನಾಗಬೇಕು. ನಾನು ಏನು ಮಾಡಲಿ ಅಣ್ಣ? ನೀನು ನನ್ನ ಕಿವಿಯೊಳಗೆ ಹೊಕ್ಕು, ಹಾ ಒಂದು ಕಿವಿಯಿಂದ ಹೊಕ್ಕು, ಹಾ ಮತ್ತೊಂದು ಕಿವಿಯಿಂದ ಹೊರಗೆ ಬಂದೆ ಅಂತಾದ್ರೆ ಹಾ ವಜ್ರದೇಹಿಯಾದಂತಹ ನನ್ನ ಪ್ರಭಾವ ಹಾ ಪರಿಪೂರ್ಣವಾಗಿ ನಿನಗೂ ಅನುಗ್ರಹ ರೂಪದ ಮೂಲಕವಾಗಿ ಹಾ ವಜ್ರವೇ ನಿನ್ನ ಶರೀರ ಆಗುವಂತೆ ಅನುಗ್ರಹ ಮಾಡ್ತದೆ. ಸರಿ ಅಣ್ಣ. ಇದು ಯಾಕೆ? ಕೇವಲ ಈ ಪುಷ್ಪವನ್ನು ಕೊಯ್ಯುವುದಕ್ಕೆ ಮಾತ್ರ ಸೀಮಿತವಲ್ಲ. ಹಾ ಸಮರದಲ್ಲಿ ನಿಜಾರ್ಥದ ಸೌಗಂಧದ ಪುಷ್ಪವನ್ನು ಪಡೆಯುವಲ್ಲಿ ನಿನಗೆ ಒಂದರ್ಥದ ಅನುಗ್ರಹ ಅಂತ ತಿಳ್ಕೊಳ್ಬೇಕು. ಜಯ 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 ಎಂದು ಮಾರುತಿ ಬೆಳೆಯೇ ಭೀಮನು ತನ್ನ ಕಿವಿಯೊಳಗೆ ಕೊಡುತ್ತೈ ತಂದ ನಮಮ ವಜ್ರಕಾಯ ಬಲಾಂತು ಶೋಭಿಸುತ್ತಾನ. ಶುಭವಾಗಲಿ. ಜಯ 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 ಜಯ. ಹಿಡ್ಕೋ. ಯಾರ್ರಿ? ಏನು ಹಾರು ಬೀಳ್ತಾ ಇದ್ದೆ? ಬಿದ್ದದ್ದಲ್ಲ ಪುಣ್ಯಾತ್ಮ, ಹಾ ನಾನು ನೋಡಿ ಅಲ್ಲಿಗೆ ಕಂಗಾಲಾಗಿ ಬಿಟ್ಟೆ. ಹಾ ಹಾ ಇಂಥದ್ದು ಒಂದು ಉಂಟಲ್ಲ ಮಾರಾಯ. ಇಂಥದ್ದ? ಹಾಗಲ್ಲ, ಇಂಥವರೂ ಇದ್ದಾರಲ್ಲ. ಪರ್ವತಕ್ಕೆ ಕೈಕಾಲು ಮೂಡಿ ಬಂದ ಹಾಗೆ ಉಂಟು ಮಾರಾಯ. ನಮ್ಮ ವ್ಯಕ್ತಿತ್ವವೇ ಹಾಗೆ. ನಿನ್ನ ಒಂದೊಂದು ರಟ್ಟೆಯಲ್ಲಿ ನನ್ನಂತದ್ದು 25 ಆಗ್ಬೋದು. ಆ ನಿನ್ನ ಮೀಸೆಯೇ ಅದೆಲ್ಲ ನಿಮಗೆ ಬರ್ಲಿಕ್ಕಿಲ್ಲ ಬಿಡು. ಬಂದ್ರು ನಮಗೆ ತಳ್ಕೊಳ್ಳಿಕ್ಕೆ. ಈ ಕೊಳದಲ್ಲಿರುವಂತಹ ಪುಷ್ಪವನ್ನು ತರುವುದಕ್ಕೆ ಬೇಕಾಗಿಯೇ ಕೊಳ ಇಳಿಯುವುದಕ್ಕೆ ಮುಂದಾದೆ. ಬಿಡ್ಲಿಲ್ಲ. ಅಷ್ಟೊತ್ತಿ ನೀನು ಬಂದೆ. ನಾನು ಅಲ್ಲಿ ಕೂತಿದ್ದೆ. ಯಾಕೆ? ಕಾವಲು. ಏನು ಕಾವಲು? ಈ ಕೊಳವನ್ನು ಈ ವನವನ್ನು. ಓಹೋ, ಕಾವಲು ಅಂದ್ರೆ ರಕ್ಷಕ ಭಟ. ರಕ್ಷಕ ನಾನು. ಸರಿ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಾನು ಚಂದ್ರವಂಶೋದ್ಭವ ಭೀಮ. ಹೌದಾ? ಏನ್ ಇಲ್ಲಿಗೆ ಈ ಕಡೆಗೆ? ಏನು ಈ ಕಡೆ ತಿರುಗಾಟಕ್ಕೆ ಬಂದದ್ದಲ್ಲ. ಮತ್ತೆ ಆ ಕೊಳದಲ್ಲಿರುವ ಈ ಉಂಟಲ್ಲ ಹೌದು ಪುಷ್ಪ, ಏನ್ ಹೆಸರು? ಸೌಗಂಧಿಕ. ಸೌಗಂಧಿಕ. ಪರಿಮಳಯುಕ್ತವಾದದ್ದು. ಅದು ಬೇಕು ಹೇಗೆ? ನನಗೆ. ಯಾರಿಗೆ? ನಿನಗೆ? ನನಗೆ. ಎಂತದ್ದು ಮಾರಾಯ? ಮತ್ತೆ ನನಗೆ ಅಂತ ಹೇಳ್ತೀಯ? ಜೋರು ಮಾಡ್ಲಿಕ್ಕೆ ನಾನು ಮಾತ್ರ, ನೀನು ಸುಮ್ಮನೆ ಕೂತ್ಕೊಳ್ಳಿ. ಹಾ, ಅದಕ್ಕಾಗಿ ನಾನು ಹರಕೆ ಹೊತ್ಕೊಂಡು ಬಂದಿದ್ದೆ. ಸಾಮಾನ್ಯವಾದದ್ದು ಹೂ ಅಂತ ಹೌದು ಅಂತಾದ್ರೆ ಹಾ. ಇದು ಕೇಳಬೇಕಾದ ಅಗತ್ಯವೇ ಇಲ್ಲ. ನಾನೇ ಇಳಿದು ಕೊಯ್ದು ನೀನು ಕೊಡ್ತಿದ್ದೆ, ಕೊಂಡೋಗಬಾರ. ಆದರೆ ಇದು ಕೊಡು ಹಾಗೂ ಇಲ್ಲ, ಕೊಯ್ಯು ಹಾಗೂ ಇಲ್ಲ. ಯಾಕೆ? ಯಾಕೆಂದ್ರೆ ಅದು ಯೋಗ್ಯತೆ ಅಂತದ್ದು. ಅಲ್ಲ, ಯೋಗ್ಯತೆ ಎಷ್ಟು ಇರ್ಲಿ, ಕೊಯ್ದು ಕೊಟ್ರೆ ನಿಮ್ಗೇನು ಬರಗಾಲ ಬರ್ತದ? ನನ್ನದಲ್ಲ ಅದು. ಕೇಳುವವರಿದ್ದಾರೆ. ಯಾರು? ಯಜಮಾನ್ರು, ಯಾರು ಯಜಮಾನ? ಕುಬೇರ ಮಹಾಪ್ರಭುಗಳು. ಒಳ್ಳೆದಾಯ್ತು, ಆ ಕುಬೇರನಿಗೆ ಹೋಗಿ ಹೇಳು. ಅವರೇ ನನ್ನಲ್ಲಿ ಇರಿಸಿದ್ದು. ಹಾ. ಯಾರಿಂದಲಾದ್ರೂ ಉಪ್ಪಟಳಾದದ್ದು ಹೌದು ಅಂತ ಆದ್ರೆ ನನಗೆ ಒಂದು ವಿಷಯ ತಿಳಿಸತಕ್ಕದ್ದು, ಮುಟ್ಟುವುದ ಬಿಡಬಾರದು. ಅವರ ಆಣತಿಯನ್ನು ನಾನು ಇಲ್ಲಿ ಇದ್ದೇನೆ ಅಂತ ಆದಾಗ ನನ್ನ ಅಪ್ಪಣೆ ವಿನಃ ಒಳಗೆ ಕೆಳಗೆ ಇಳಿಯೋ ಪ್ರಶ್ನೆ ಇಲ್ಲ, ಹೂ ಕೊಯ್ಯೋ ಪ್ರಶ್ನೆ ಇಲ್ಲ. ಒಂದು ಕೆಲಸ ಮಾಡಿದ್ರು,
ಈಗ ನಿನ್ನನ್ನು ನಿಯುಕ್ತಗೊಳಿಸಿದ್ದೇ ಆ ಉದ್ದೇಶ. ಹೌದು. ಈಗ ನಾನು ಹೂವನ್ನು ತೆಗೆದುಕೊಂಡು ಹೋದರೆ ಗೊತ್ತಾಗುವುದು ಆ ಕುಬೇರನಿಗೆ ನಿನ್ನಿಂದ. ಬೇಕಾಗ್ತದೆ. ನೀನು ಹೇಳುವುದೇ ಬೇಡ. ಒಂದೆರಡು ಹೂ ಹೋದ್ರೆ ಯಾವ ನಷ್ಟವೂ ಇಲ್ಲ. ಸಮುದ್ರದಿಂದ ಒಂದು ಬಿಂದಿಗೆ ನೀರು ತೆಗೆದ್ರೆ ಸಮುದ್ರಕ್ಕೆ ನಷ್ಟ ಆಗ್ತದೆ ಏನೋ ಹಾಗೆ ಬೇಕಷ್ಟುಂಟು ಇಲ್ಲಿ ಸರೋವರದಲ್ಲಿ. ಒಂದೆರಡು ಪುಷ್ಪವನ್ನು ನಾನು ತೆಗೆದುಕೊಂಡು ಹೋದ್ರೆ ನಷ್ಟ ಉಂಟಾ? ನಾನಾಗಿ ಕೊಡ್ತಿದ್ದೆ. ಯಾಕೆ ಕೊಡುದಿಲ್ಲ ಗೊತ್ತಾ? ನೀನಾಗಿ ಇಲ್ಲಿಂದ ಕೊಯ್ದ್ರೆ ನಾನಾಗಿ ಕೈ ಎತ್ತಿ ಕೊಟ್ರೆ ಅದು ಕೊಡುದು ಅಲ್ಲಿ ಅವ್ರಿಗೆ ಕಾಣ್ತದೆ. ಅಂತ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅವರು. ಓ, ಜ್ಞಾನದೃಷ್ಟಿ. ಭಯಂಕರ ಅವರು. ಹೌದಾ? ಹಾಗಾದ್ರೆ ನಾನು ಕೊಟ್ಟದ್ದು ಅವನಿಗೆ ಕಾಣ್ಲಿ. ಹೂ ಬೇಕು ಅಂತಾದ್ರೆ ನನ್ನ ತೋಟದಲ್ಲಿ 4 ಉಂಟು. ಗುಲಾಬಿ ಹೂ ಬೇಕಾ ಹಿಡ್ಕೊಂಡು ಹೋಗು. ಅದು ನಮಗೆ ಬೇಕಷ್ಟುಂಟದು. ಅದರ ಅವಶ್ಯಕತೆ ನಮಗಿಲ್ಲ. ಬಂದ್ರೆ ನಾವೇ ಬೇಕಾದ್ರೆ ಕೊಡ್ತೇವೆ. ಇದು ಮುಟ್ಟೋ ಪ್ರಶ್ನೆ ಇಲ್ಲ. ಇದನ್ನು ಮುಟ್ಟದೆ ನಾನು ಹೋಗುವುದೂ ಇಲ್ಲ. ಯಾರು? ನಾನು. ನೀನೇನ್ ಮಾಡ್ತೀಯಾ? ಪೆಟ್ಟೆ. ಯಾರಿಗೆ? ನಿನಗೆ. ಹೊಡಿತೀಯ ನೀನು? ಹೊಡಿತೀಯ? ಒಂದು ಪೆಟ್ಟು ಕೊಡುವುದಕ್ಕಾದ್ರೂ ಬಿಟ್ಟಿಯ ನನ್ನ. ನೀವು ಹೊಡಿದು ಬೇಡ. ಬೀಸಿದ್ರೆ ನಾನು ನನ್ನ ಮನೆ ಅಂಗಳದಲ್ಲಿ ಇದ್ದೇನೆ. ಹಾಗಾದ್ರೆ ಕೊಡು. ನಾನು ಇಷ್ಟು ಮಾತಾಡಿದ ಮಾಡಿ ಯಾಕಂದ್ರೆ ಕೊಡ್ತಾರಲ್ಲ ಅವರು. ಹೌದು, ಅದಕ್ಕೆ ಬೇಕಾಗಿ ಇಷ್ಟು ಮಾಡಿ. ಸರಿ ಸರಿ ಸರಿ. ಪುಣ್ಯಾತ್ಮ ಕೆಲಸ ಮಾಡು. ನಾನು ಹೋಗಿ ಅವ್ರ ವಿಚಾರ ಹೇಳ್ತೇನೆ. ಏನಾದ್ರು ತೀರ್ಮಾನ ಮಾಡ್ತಾರೆ ಅಲ್ಲಿಯವರೆಗೆ ನೀನು ಕೊಳ ಇಳಿಯಲೂ ಬಾರದು, ಕೈ ಹಾಕಲು ಬಾರದು. ಸರಿ, ಒಪ್ಪಿದೆ. ಸರಿ ಸರಿ. ಸಿಕ್ಕಿತು. ತಂದೆಯಾದಂತಹ ವಿಶ್ವವಸು ಮಹಾಮುನಿಗಳ ಆದೇಶದಂತೆ ನನ್ನದಾದಂತಹ ಸುವರ್ಣ ಲಂಕೆಯನ್ನು ತಮ್ಮನಾದಂತಹ ರಾವಣನಿಗೆ ಬಿಟ್ಟುಕೊಟ್ಟು ಅದೇ ರೀತಿಯಾಗಿ ಉತ್ತರವನ್ನು ಸೇರಿದೆ. ಪ್ರಭು ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪಡೆದಂತಹ ವಿಶೇಷವಾದ ಅಲಕಾವತಿ ಪಟ್ಟಣ ಇದೆಲ್ಲ ಮಂದಾಕಿನಿ ನದಿ ದಡದಲ್ಲಿ ಚೆನ್ನಾಗಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೇನೆ. ಯಾರಂತೆ ಏನು ವಿಶೇಷ ಹೇಳು? ಲಾಲಿದು ಧನಮಾಲಿ
ಓಡೋಡಿಕೊಂಡು ಬರಬೇಕಾಯ್ತು. ಏನು ವಿಶೇಷ ನಡೆಯಿತು? ನಿಮ್ಮ ಆಣತಿ ಅಂತ ಅಲ್ಲಿ ಕಾವಲು ಮಾಡ್ತಾ ಇದ್ದವರಾಗಿದೆ. ಆದ್ರೆ ನಾನಾಗಿ ಬಂದದ್ದಲ್ಲ, ಮತ್ತೆ ಅಲ್ಲಿಂದ ಓಡಿಸಿ ಬಿಟ್ಟಂತ ಹೇಳ್ಬಾರ್ದು. ಏನಾಯ್ತು ಅಲ್ಲಿ ಹೇಳು. ಹೇಳುದಂತೂ ರಾಯರೇ, ಅಲ್ಲಿಗೆ ವಿಶೇಷ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಯಾರವ? ಎಂತೆಂತವ್ರು ನೋಡಿದ್ದೇನೆ, ಇಂಥದ್ದು ಪ್ರಪಂಚದಲ್ಲಿ ಬೇರೆ ಇರ್ಲಿಕ್ಕಿಲ್ಲ ಅಂತ ಹೇಳ್ಬೇಕಷ್ಟೇ. ಯಾರೊಂದು ಕೇಳಿದ್ರೆ ನನ್ನ ಪ್ರಶ್ನೆ ಉತ್ತರ ಕೊಡುದಿಲ್ಲ. ಬಂದ ಉದ್ದೇಶ ಎಂದು ಕೇಳಿದ್ರೆ ಕೊಳಕ್ಕೆ ಇಳಿದು ಅಲ್ಲಿಂದ ಪುಷ್ಪದ ಕೊಯ್ದಕ್ಕೆ ಬೇಕಾಗಿ ಬಂದಾಗಿ ಬರ್ತಾ ಇದ್ದಾನೆ. ನಾನು ಹೇಳ್ದೆ ಕೇಳುವ ಹಾಗಿಲ್ಲ. ಅವನ ಹೆಸರು ಏನು ಅಂತ ಗೊತ್ತಾಗಿದೆ ನಿನಗೆ? ಕೇಳಿದೆ, ಬಿ 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 ಭೀಮಸೇನ. ಕಾಣುವಲ್ಲ, ಹೆದರಿಕೆ ಆಗ್ತಾ ಇದೆ ಅಂತವ. ಆದ್ರೆ ನಾನು ಬಿಡುದಿಲ್ಲ ಅಂದ್ರೆ ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತಾನೆ. ಈಗ ನಾನು ಹೇಳಿ ನಿಲ್ಲಿಸಿದ್ದೇನೆ, ನಾನಾಗಿ ಕೊಡುವ ಹಾಗೆ ಇಲ್ಲ, ನೀನಾಗ ಕೈ ಹಾಕಿ ತೆಗೆಯುವ ಹಾಗೂ ಇಲ್ಲ. ಯಾವುದಕ್ಕೆ ಯಜಮಾನರ ಹತ್ರ ಹೇಳ್ತೇನೆ, ಅವರು ತೀರ್ಮಾನ ಕೈಗೊಳ್ಳುತ್ತಾ ಇದ್ದಾರೆ. ಅಲ್ಲಿ ಇದ್ದಾನೆ, ನೀವು ಹೋಗದಿದ್ರೆ ಎಲ್ಲವನ್ನೂ ಕೈಕೊಂಡು ಹೋಗ್ತಾರೆ. ಏನು ವಿಚಾರ? ಅಪ್ಪಣೆ. ವಿಚಾರಿಸಬೇಕಾಗಿದೆ, ಮುನ್ನಡೆಯುತ್ತೇನೆ. ಸರಿಯಾಗಿ ನಾನು ಅರ್ಥ ಮಾಡಿಕೊಂಡವನಿದ್ದೇನೆ. ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವ ನೀನು. ಹೌದೇ ಮಹಾಮಲ್ಲ, ಸಹಸ್ರ ಗಜ ತ್ರಾಣಿ ಎನ್ನುವಂತಹ ದೇಗಲ್ತೆಗೆ ಪಾತ್ರರಾದವ ನಾನೇ ಭೀಮಸೇನ. ಸತ್ಯ. ಆದ್ರೆ ಏನು ಮಾಡೋಣ, ಈ ಸಂದರ್ಭದಲ್ಲಿ ನಿನ್ನನ್ನು ಚೋರ ಎನ್ನುವ ಹಾಗೆ ಕರೆಯಬೇಕಾಯ್ತಲ್ಲ ಎನ್ನುವಂತಹ ಬೇಸರ ಇದೆ. ಯಾಕೆ ಚೋರ? ಹೌದೇನೋ, ಚೋರ ವೃತ್ತಿಯನ್ನು ಮಾಡಿದೆ. ಮಲ್ಲರಾದಂತಹ ನೀನು ಇಂತಹ ಕ್ಷುಲ್ಲ ಕಾರ್ಯವನ್ನು ಯಾವತ್ತೂ ಮಾಡಬಾರದಿತ್ತು. ಶಶಿ ವಂಶಜನಾದಂತಹ ನಿನಗೆ ಈ ಕಾರ್ಯ ಸರಿಯೇ? ಕಾರಣ ಉಂಟು. ಚೋರತನ ಏನೂ ಇಲ್ಲ. ಸಂಕಲ್ಪಬದ್ಧನಾಗಿಯೇ ನಾನು ಬಂದವನಿದ್ದೇನೆ. ನನ್ನ ಮಡದಿ ದ್ರೌಪದಿ ಈ ವಿಶೇಷವಾದಂತಹ ಪರಿಮಳಯುಕ್ತವಾದಂತಹ ಹೂವನ್ನು ನನಗೆ ತಂದು ಕೊಡು, ಎಲ್ಲಿಯೇ ಇರಲಿ. ಹಾಗಾಗಿ ಅವಳಿಗೆ ಮಾತು ಕೊಟ್ಟೆ, ಅರಸುತ್ತಾ ಬಂದೆ. ಅದು ಇಲ್ಲಿದೆ ಎನ್ನುವುದು ಗೊತ್ತಾಯಿತು. ಸರೋವರಕ್ಕೆ ಇಳಿದು ಆ ಪುಷ್ಪವನ್ನ ಕಿತ್ತು ನನ್ನ ಮಡದಿಗೆ ಕೊಂಡೊಯ್ಯಬೇಕು ಎನ್ನುವ ಯೋಚನೆಯಲ್ಲಿ ಕಾರ್ಯಪ್ರವರ್ತನ ಆಗುವಾಗ ನಿನ್ನ ದೂತ ತಡ ಹೇಳಿದ. ಅವನ ವಿನಂತಿಯನ್ನು ಮನ್ನಿಸಿ
ನೀನೇನು ಹೇಳುತ್ತಿ ಎನ್ನುವುದನ್ನು ಕೇಳುವುದಕ್ಕಾಗಿಯೇ ಕಾತರನಾಗಿ ನಿಂತ್ರೆ ನೀನೇ ಬಂದು ಚೋರ ಅಂತ ಸಂಬೋಧಿಸ್ತೀಯಲ್ಲ. ನಿಜ. ಮಡದಿಯ ಮಾತಿಗಾಗಿ ಬಂದವನಿದ್ದೇನೆ, ಕೊಡು. ಮಡದಿಯ ಆ ರೀತಿಯ ಆಶಯವನ್ನು ವ್ಯಕ್ತಪಡಿಸಿದ್ರೆ ಅದು ಅಪರಾಧವಲ್ಲ. ಹಾ ಮಡದಿಯ ಮನೋವಾಂಛೆಯನ್ನು ಹಾ ಗಂಡನಾದವ ಈಡೇರಿಸಿದ್ರು ಅದು ಅಪರಾಧವಲ್ಲ. ಆದರೆ ನೀನು ನಡೆದಂತಹ ದಾರಿ ಸರಿಯಾಗಲಿಲ್ಲ. ನೇರವಾಗಿ ಇಲ್ಲಿಗೆ ಬಂದು ಆ ವಸ್ತುವನ್ನು ನನ್ನಲ್ಲಿ ಕೇಳುತ್ತಿದ್ರೆ ಖಂಡಿತವಾಗಿಯೂ ನಾನು ನೀಡುತ್ತಿದ್ದೆ. ಅದಕ್ಕೆ ಬದಲಾಗಿ ದುರ್ಬಲರಾದಂತಹ ನಮ್ಮ ಕಾವಲು ಭಟರಿಗೆ ಶಿಕ್ಷೆಯನ್ನಿತ್ತು ಕಳಿಸಿದೆಯಲ್ಲ, ನಿನ್ನ ದಾರಿ ತಪ್ಪಾಗಿದೆ. ನನ್ನಲ್ಲಿ ಬೇಡಬಹುದಿತ್ತಲ್ಲ, ನಿನಗೆ ಬೇಡಬಹುದಿತ್ತ. ಎಷ್ಟು ಸುಲಭದಲ್ಲಿ ಹೇಳಿಬಿಟ್ಟೆ. ಬೇಡಬಹುದಿತ್ತಲ್ಲ ನಿನಗೆ. ನಿನ್ನಲ್ಲಿ ನಾನು ನಾನು ಯಾರು ಅಂತ ನಿನಗೆ ಗೊತ್ತು. ಪವಿತ್ರವಾಗಿರುವಂತಹ ಶಶಿವಂಶೋದ್ಭವ, ಪವಿತ್ರವಾದಂತಹ ಕ್ಷತ್ರಿಯ ಕುಲ ಸಂಜಾತರಾದಂತಹ ನಾನು ಬೇಡಿದವರಿಗೆ ನೀಡುವ ಜಾತಿ ನಾವು. ಅಲ್ಲಿಂದ ಇಲ್ಲಿಗೆ ಬಂದು ನಿನ್ನಲ್ಲಿ ಬೇಡುವುದ? ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಬೇಡಿದು ಅಲ್ಲ, ಹೇಳಿದ್ರೆ ಕೊಡಲಿಲ್ಲ ಅಂತ ಆದ್ರೆ ಬಡಿದು ತೆಗೆದುಕೊಂಡು ಹೋಗ್ತೇನೆ. ಬೇಡುವುದಕ್ಕೆ ನಿನಗೆ ಸಾಧ್ಯ ಇಲ್ಲ. ಕ್ಷತ್ರಿಯರು ಹೇಳಿಬಿಟ್ಟೆಯಲ್ಲ, ನೀವು ಎಲ್ಲಿ ಏನೇನು ಮಾಡಿದ್ದೀರಿ, ಎಲ್ಲಿ ಬೇಡಿದ್ದೀರಿ, ಎಲ್ಲಿ ಕೊಟ್ಟಿದ್ದೀರಿ, ಎಲ್ಲವನ್ನೂ ಈ ಕುಬೇರ ಸರಿಯಾಗಿ ಅರ್ಥ ಮಾಡಿಕೊಂಡವನಿದ್ದಾನೆ. ರಾಜ್ಯದಲ್ಲಿ ಅರ್ಥವನ್ನು ಪಡೆಯುವುದಕ್ಕಾಗಿ ಕೃಷ್ಣನನ್ನು ಸಂಧಾನಕ್ಕಾಗಿ ಕಳುಹಿಸಿದವರು ನೀವಲ್ವೇ? ಅದು ಬೇಡಿದ್ದಲ್ವೇ? ಅಷ್ಟು ಮಾತ್ರವಲ್ಲ, ನೀವು ಜೀವನದಲ್ಲಿ ಏನೆಲ್ಲ ಮಾಡಿದ್ದೀರಿ, ಈ ಪ್ರಪಂಚದಲ್ಲಿ ಇದುವರೆಗೆ ಯಾರು ಕ್ಷತ್ರಿಯ ಬಿಡು ಓರ್ವ ದರಿದ್ರ ಮಾಡದಂತಹ ಕಾರ್ಯವನ್ನು ಮಾಡಿದವರು, ಹೆಂಡತಿಯನ್ನೇ ಒತ್ತೆ ಇಟ್ಟು ಜೂಜಾಡಿದವರು ನೀವು. ಅಷ್ಟು ಮಾತ್ರವಲ್ಲ, ನಿಮ್ಮ ಮಡದಿಯಾದ ಪಾಂಚಾಲಯ ಸೀರೆಯನ್ನು ಸೆಳೆಯುವ ಸಂದರ್ಭದಲ್ಲಿ ನಿಮ್ಮ ಈ ತೇಜಸ್ಸು ಎಲ್ಲಿ ಅಡಗಿತ್ತು? ಆಕ್ಷೇಪಿಸ್ತಾ ಇದ್ದಿ. ಹೌದು, ನಾವು ಕೆಲವು ಸಂದರ್ಭದಲ್ಲಿ ಬೇಡಿದ್ದ. ಹೌದು, ಕೃಷ್ಣ ಬೇಡಿದ ಅಂತ ಹೇಳಿದ್ರೆ ಪ್ರತ್ಯಕ್ಷ ಪರೋಕ್ಷವಾಗಿ ಆತ ಬೇಡಿದ್ದು, ಪ್ರತ್ಯಕ್ಷವಾಗಿ ನೀವು ಬೇಡಿದ ಹಾಗೆ. ಬೇಡುವೆನು ಕೊಡದಿರಲು ಸಂಪದವು ಸ್ಥಿರಬಹುದೇ. ಆ ಬೇಡುವಲ್ಲಿಯೂ ಒಂದು ಎಚ್ಚರಿಕೆಯ ಮಾತನ್ನು ಆಡಿದ್ದಾನೆ. ಹಾಗಾಗಿ ಅದು ಸೂಚನೆ, ಎಚ್ಚರಿಕೆ ಜೊತೆಯಲ್ಲಿ ನಾವು ಬೇಡಿದ್ದು ಹೌದು ಅಂತ ಇಟ್ಕೊಳ್ಳೋಣ. ಯಾರಲ್ಲಿ? ನಮ್ಮ ದಾಯಾದ್ಯ, ನಮ್ಮ ವಂಶೀಯರು. ಹಾಗಾಗಿ ಅವರಲ್ಲಿ ಬೇಡಿದ್ರೆ ಉಳಿದವರಲ್ಲಿ ಬೇಡಿದ ಹಾಗಲ್ಲ, ಪ್ರತ್ಯೇಕತೆ. ಜೊತೆಯಲ್ಲಿ ಆಕ್ಷೇಪಿಸ್ತಿ ಜೂತದಲ್ಲಿ ಮಡದಿಯನ್ನೇ ಒತ್ತೆ ಇಟ್ಟು, ಹೆಂಡತಿಯನ್ನು ಒತ್ತೆ ಇಟ್ಟು ಇವತ್ತಿನವರೆಗೆ ಯಾರು ಆಡಿದ್ದು ನಾನು ಕೇಳಲಿಲ್ಲ. ಹೆಂಡತಿಯನ್ನ ಒತ್ತೆ ಇಟ್ಟು ಆಡ್ಲಿಲ್ಲ,
ಪಾಪ ಹ್ಮ್ ನಮ್ಮ ಅಣ್ಣ ಹ್ಮ್ ಧರ್ಮರಾಜ ಅಂದ್ರೆ ಧರ್ಮರಾಜ. ಹ, ಆ ಕೌರವ ತನ್ನ ಮಡದಿ ಭಾನುಮತಿಯನ್ನೇ ಒತ್ತೆ ಇಟ್ಟಾಗ ಹ, ಬೇರೆ ದಾರಿ ಇಲ್ಲದೆ ಹ. ತನ್ನ ಹೆಂಡತಿಯಾದಂತಹ ದ್ರೌಪದಿಯನ್ನು ಒತ್ತೆ ಇಟ್ಟ. ಬೇರೆ ದಾರಿ ಇಲ್ಲದಿದ್ರೆ ಹೆಂಡತಿಯನ್ನು ಒತ್ತೆ ಇಡ್ತೀರಿ ನೀವು. ಆದ್ರೂ ಒಂದು ಹ್ಮ್ ದ್ರೌಪದಿ ಬಂದು ಕೇಳಿದ್ಲು. ಹ, ಭೀಷ್ಮಾಚಾರ್ಯನೋ ದ್ರೋಣಾಚಾರ್ಯನ ಕೇಳಿದ್ರು ಹ, ಅವರು ಹ್ಮ್ ಗಂಡನಲ್ಲಿಯೇ ಕೇಳಬೇಕು, ಹ್ಮ್ ಅವನಿಗ ಅಧಿಕಾರ ಉಂಟು, ಅವ ತಿಳಿಸ್ತಾನೆ. ಹ, ಆವಾಗ ನಮ್ಮ ಅಣ್ಣ ಆಡಿದ ಮಾತು, ಹ, ಯೂತದಲ್ಲಿ ಸೋತು ಹ್ಮ್ ದಾಸನಾದ್ರು ಹೆಂಡತಿಯ ಅವ ಗಂಡನೇ, ಹ, ಹೆಂಡತಿಯನ್ನ ಇಡುವ ಅಧಿಕಾರ ಶಾಸ್ತ್ರ ಸಮ್ಮತ, ಹ, ಯಾರು ಅಲ್ಲ ಅಂತ ಹೇಳಿಲ್ಲ. ಹ, ಆಮೇಲೆ ದ್ರೌಪದಿಯನ್ನು ತುಂಬಿದ ಸಭೆಗೆ ಎಳ್ಕೊಂಡು ಬಂದು ಹ, ಮಾನ ಭಂಗ ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿದ್ರು. ಹ್ಮ್ ಸೀರೆಗೆ ಕೈ ಕೊಟ್ಟಾಗ ಎದ್ದು ನಿಂತವ ನಾನೇ ಗೊತ್ತಾಯ್ತ. ಬೇಡ ಬೇಡ. ಅವಾಗ ಹ, ತಡೆದು ಹಾಳು ಮಾಡಿಬಿಟ್ರು. ಹ, ಇಲ್ಲದೆ ಹೋದ್ರೆ ಆ ಪ್ರಸಂಗವೇ ಇಷ್ಟೊತ್ತಿ ಮುಗಿದು ಹೋಗ್ತಾ ಇತ್ತು. ಹ. ಏಯ್ ಏನು ಒಳ್ಳೆ ಮಾತನ್ನ ಹೇಳ್ತೇನೆ, ಯಾವ ಕಾರಣಕ್ಕೂ ಅದನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಬಿಡುವುದಿಲ್ಲ. ಉಭಯರಿ ಪರಿಕಾದುತ್ತಿರೆ ಘನನ ಬದಿ ನುಡಿ ಕೇಳಿಸಿದು ಅಭಯವಿದು ಧನಪತಿ ಓಹೋ, ಅಭಯವಿದು ಧನಪತಿ ಸಂಗ್ರಾಮ ನಿಲ್ಲಿಸು ನಿನಗೆ ತರವಲ್ಲ ಸಂಗ್ರಾಮ ನಿಲ್ಲಿಸು ನಿನಗೆ ತರವಲ್ಲ ವಿಭೂದರಿಂಗಿವ ಬಂಧುವಲ ವಿಭೂದರಿಂಗಿವ ಬಂಧುವಲ ಸುಮ ಸುಮಗಿ ನಿಂದು ತರುಗಲು ಸುಮ ಸೊಬಗಿ ನೀನಿತ್ತು ಕಳುಗಲು ಶುಭಗಳಪ್ಪುದು ಹರಿವಚನ ಪಾಲಿಪುದು ಶುಭಗಳ ಹರಿವಚನ ಪಾಲಿಪುದು ನೀನೆನುತ ಹರಿವಚನ ಪಾಲಿಪುದು ನೀನೆನುತ ಹರಿವಚನ ಮಾಲಿಪುದು ನೀನೆನುತ ಭೀಮಸೇನ, ಓ ಕುಬೇರ, ನುಡಿಯನ್ನು ನೀನು ಕೇಳಿದೆಯಲ್ಲ. ನುಡಿಗೊಲಿಗು ಬಿಗಿದ ಭೀಮನ ಭೀಮಸೇನ, ನುಡಿಗೊಲಿಗು ಭೀಮನ ಬಿಗಿದ ಸಡಗರದಿ ನೋಡುತ್ತ ನುಡಿದನು ಸಡಗರದಿ ನೋಡುತ್ತ ನುಡಿದನು ನಡೆದುದನು ನೀ ಮರೆತು ಸ್ವಪ್ನ ಎನ್ನುವ ಹಾಗೆ ನಡೆದುದನು. ಮನ್ನಿಪುದು ನಡೆದುದನು ನೀ ಮರೆತು ಮರುಳಿಬುದಿದ ದೇವನದಿ ಬೇರೆ ಮಗನೇ
ತೆಗೆದುಕೋ ಸೌಗಂಧ ತೆಗೆದುಕೋ ನೀ ಬಗೆದ ಪರಿಪಿಡಿಯುತ್ತ ನಡೆ ನಡೆ ನೀ ಬಗೆದ ಪರಿಪಿಡಿಯುತ್ತ ನಡೆ ನಡೆ ನಗುವೆ ತುಂಬಲಿ ಬಾಳು ಸುಮಗಳ ಸೊಗಸಿನಿಂದ ನಗುವೆ ತುಂಬಲಿ ಬಾಳು ಸುಮಗಳ ಸೊಗಸಿನಿಂದ ತೆಗೆದುಕೋ ಸೌಗಂಧ ಸುಮಲಿ ಬಗೆದ ಪರಿಪಿಡಿಯುತ್ತ ನಡೆ ನಡೆ ನಗುವೆ ತುಂಬಲಿ ಬಾಳು ಸುಮಗಳ ಸೊಗಸಿನಿಂದ ಸುಮಗಳ ಸೊಗಸಿನಿಂದ ಸುಮ ಸೊಗಸಿನಿಂದ ಭೀಮಸೇನ ಕುಬೇರವರ ಘನಘೋರವಾದಂತಹ ಸಂಗ್ರಾಮ ನಡೆಯುತ್ತಾ ಇದ್ರೆ ಹಾ ನೀನು ಕೇಳಿಸಿಕೊಂಡೆ. ಹ್ಮ್ ನಭೋವಾಣಿ, ಹೌದು ದೇವವಾಣಿ, ಹ್ಮ್ ನಮ್ಮಡೇನಾದಂತಹ ಶ್ರೀಮನ್ನಾರಾಯಣನ ವಾಣಿ ಹ್ಮ್ ಎನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ಹಾ ಅದೇ ರೀತಿಯಾಗಿ ನೀನು ಯುದ್ಧವನ್ನು ನಿಲ್ಲಿಸಿದ್ದಿ. ಹೌದು ಆಡಿದಂತಹ ಮಾತೇನು? ಹಾ ಭೀಮ ಅನ್ಯಾಯಗಾರನಲ್ಲ, ದುಷ್ಟನಲ್ಲ, ಹೌದು ವಿಭೂತರಿಗೆ ಬಾಂಧವನಿದ್ದಾನೆ. ಹಾ ಅದರ ಅರ್ಥ ನೀನು ಧರ್ಮಾತ್ಮನಿದ್ದಿ ಎನ್ನುವ ಹಾಗೆ. ನೀನು ಧರ್ಮಾತ್ಮ ಎಂದಾದ ಮೇಲೆ ಆ ವಿಶೇಷವಾದಂತಹ ಪುಷ್ಪವನ್ನು ನಿನಗೆ ಕೊಡುವುದರಲ್ಲಿ ಹಾ. ಯಾವ ಕಾಲಕ್ಕೂ ನಾನು ಹಿಂದೇಟು ಹಾಕುವವನಲ್ಲ. ಹಾ ದೇವವಾಣಿಯೂ ಆಗಿದೆ. ಹಾ. ಅದೇ ರೀತಿಯಾಗಿ ನಾನು ನಡೆದುಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ಸಂತೋಷ. ಈ ವಿಶೇಷವಾದಂತಹ ಸೌಗಂಧ ಪುಷ್ಪವನ್ನು ಇದು ನಿನಗೆ ಜಯ ಜಯ ಜಯ. ನೀನು ಬಯಸಿದಂತೆ ಇದನ್ನು ಉಪಯೋಗಿಸಬಹುದು. ಸರಿ. ಆ ಸುಮದ ಕಾರಣದಿಂದಾಗಿ ಹಾ. ನಿಮ್ಮ ಜೀವನ ಹಾ. ಮಂಗಳವಾಗಲಿ ಎನ್ನುವ ಹಾಗೆ ನಾನು ಅನುಗ್ರಹಿಸ್ತಾ ಇದ್ದೇನೆ. ನಮೋ ನಮೋ